ಬಂಧುಳೆ, ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರ ಕುಲ್ಯ ಸೋಮೇಶ್ವರ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ನುತ್ತ ಅಜಿಪತ್ತೊಂಬನೇ ಜನ್ಮ ಜಯಂತಿದ ಈ ಪೊರ್ತುಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಪಾದ ಪುರ್ಪಗು ಪುಡ್ಯನು ಪಾಡೊಂದು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಇನಿತ ಈ ಒಂಜಿ ಪುಣ್ಯ ದಿನನು ನೆಂಪು ಮಲ್ಪು ನಂಚಿಂತನ ಪೊರ್ತು ನುತ್ತ ಅಜಿಪತ್ತ ಒರ್ಮನೆ ಜನ್ಮ ದಿನಾಚರಣೆ ಈ ಒಂಜಿ ಸಭಾ ಚಾವಡಿ ನಡಪೆರುಂಡು ಬೈದೆನ್ ಚಿಂತನ ಮಾತ ಬಿನ್ನೆರ್ಲ ನಂಬೊಟ್ಟುಗು ಇತ್ತೆ ಒಟ್ಟು ಸೇರೊಂದೇರು ಗುರು ಧ್ಯಾನ ಮಂದಿರ ಕೊಲ್ಯ ಸೋಮೇಶ್ವರ ಬ್ರಹ್ಮಶ್ರೀ ನಾರಾಯಣ ಗುರು ಹರಿಯರನ ನುತ್ತ ಅಜಿಪತ್ತ ಒರ್ಮನೆ ಜನ್ಮ ಜಯಂತಿದ ಸಭೆ ಲೇಸ್ ಇತ್ತೆ ನಡಪೆರುಂಡು. ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ನಮಗೆ ಎನ್ನುವ ಸಂದೇಶವನ್ನು ವಿಶ್ವ ಮಾನವ ಕುಲಕ್ಕೆ ಸಾರಿದಂತಹ ಚೈತನ್ಯ ದೃಷ್ಟಿಯಾದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮ್ಮೆಲ್ಲರ ಬದುಕಿಗೆ ದಾರಿದೀಪ. ಸಂಘಟನೆಯಿಂದ ಬಲಿಷ್ಠರಾಗಿರಿ, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಕೃಷಿ ಕೈಗಾರಿಕೆಯಿಂದ ಪ್ರಗತಿ ಹೊಂದಿರಿ ಎನ್ನುವ ಸಂದೇಶವನ್ನು ಜಗತ್ತಿಗೆ ವಿಶ್ವ ಮಾನವ ಸಂದೇಶವನ್ನು ನೀಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರ ತತ್ವ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ನಾವೆಲ್ಲರೂ ಸತ್ಪ್ರಜೆಗಳಾಗಿ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಏರಬಹುದು. ಅದು ಖಂಡಿತ ನಮ್ಮಿಂದ ಸಾಧ್ಯ. ಅಸಮಾನತೆಯ ವಿರುದ್ಧ ಹೋರಾಡಿ ಸರ್ವರಿಗೂ ಸರಿಯಾದ ಸ್ಥಾನಮಾನ ಸಿಗಬೇಕು ಎಂಬ ಅವರ ಹೋರಾಟ ಯಾರದೇ ನಿರ್ದಿಷ್ಟ ವ್ಯಕ್ತಿ ಅಥವಾ ಸಮಾಜದ ಮೇಲಿರಲಿಲ್ಲ. ಹೊರತಾಗಿ ಯಾರಿಗೆ ಸಮಾಜದಲ್ಲಿ ಸ್ಥಾನಮಾನ ಸಿಗುತ್ತಿಲ್ಲವೋ ಅವರನ್ನು ಮುಖ್ಯ ಭೂಮಿಕೆಗೆ ತರಲು ಬೇಕಾದ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಆ ಮೂಲಕ ಆಧ್ಯಾತ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ರಾಂತಿಯ ಮುಖೇನ ಎಲ್ಲರನ್ನೂ ಒಂದೆಗೂಡಿಸಿ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬುವ ಸಂದೇಶವನ್ನು ಸಾರಿದಂತಹ ಈ ಬ್ರಹ್ಮಶ್ರೀ ನಾರಾಯಣ ಗುರುಗಳ 169ನೇ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಧಾರ್ಮಿಕ ಸಭೆಲೇಸದ ಇನಿತ ಮಲ್ಲ ಬಿನ್ನೆರಾದ ಉದಿಪನದ ಬಿನ್ನೇರು ಶ್ರೀ ಭುವನೇಶ್ ಪಚ್ಚಿನಡ್ಕ ನಮ್ಮೊಟ್ಟುಗುಲ್ಲೇರು ಒತ್ತು ಗುರುಕಾರಲು ಬಿಲ್ಲವ ಸೇವಾ ಸಮಾಜ ಗಾಣದ ಪಡಪು ಬಂಟ್ವಾಳ ಅಂಚನೆ ಇನಿತ ಸಭೆಲೇಸದ ಗುರುಕಾರ್ಮೆದ ಮದಿಪುನು ನಮ್ಮದುಂಬುದು ಎರಲೇರು ಶ್ರೀ ಶೈಲೇಂದ್ರ ವೈ ಸುವರ್ಣ ಆಡಳಿತ ನಿರ್ದೇಶಕರು SRR ಮಸಾಲಾ ಇಂಡಸ್ಟ್ರೀಸ್ ಲಿಮಿಟೆಡ್ ಕುಡ್ಲ ಅಂಚನೆ ಇನಿತ ಈ ಸಭೆಲೇಸಿಡು ಗುರುಕುಲ್ನ ಸಂದೇಶ ನಮ್ಮ ದುಂಬುದಿಯರೆಲ್ಲರು ಶ್ರೀ ಗೋಪಾಲಕೃಷ್ಣ ನೆಕ್ಕಿದ ಪುಣಿ ಲೇಖಕರು ಅಂಚನೆ ಗೌರವ ಗುರುಕಾರ್ಲು ಬಿಲ್ಲವರ ಅಸೋಸಿಯೇಷನ್ ಬೆಂಗಳೂರು ಅಂಚನೆ ನಮ್ಮೊಟ್ಟಿಗೆ ಇಂಥ ಬಿನ್ನೆರಾದ ನಮ್ಮ ಈ ಲೇಸಿಡ್ ಪಾಲ್ಪಡೆಯರು ಶ್ರೀ ಯತೀಶ್ ಹೊಸಗದ್ದೆ BE ಮೆಸ್ಕಾಮ್ ಅಂಚನೆ ಸಿವಿಲ್ ಇಂಜಿನಿಯರ್ ತೊಟ್ಟುಗು ಶ್ರೀಮತಿ ಸುಮಲತಾ ಎನ್ ಸುವರ್ಣ ಅಧ್ಯಕ್ಷರು ಅಖಿಲ ಭಾರತ ಬಿಲ್ಲವರ ಮಹಿಳಾ ಮಂಡಳಿ ಮಂಗಳೂರು ಮೇರೆ ನಮ್ಮೊಟ್ಟಿಗೂ ಒಟ್ಟು ಸೇರಿರುಲ್ಲಿರ್ಬೇಕ ಅಂಚನೆ ಡಾಕ್ಟರ್ M ಜಯಪಾಲ ಶೆಟ್ಟಿ ತಲಪಾಡಿ ದೊಡ್ಡಮನೆ ಮಾಜಿ ಆಡಳಿತ ಮುಕ್ತೇಶ್ವರರು ಉದ್ಯಾವರ ಮಾಡ ಅಂಚನೆ ಶ್ರೀ ಸುರೇಶ್ ಭಟ್ನಗರ ಮುಕ್ತೇಶ್ವರರು ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಅಂಚನೆ ಈ ಬೈತಿಂಚಿನ ಮಾತಾ ಮಲ್ಲ ಬಿನ್ನೆರೇನು ಇನಿತ ಈ ಸಭೆಲೇಸಿದ ಚಾವಡಿಗೆ ಲೆತ್ತು ಕೊಂಡಾಡೋ ಪಂದು ಅನಿ ಪುರ್ತೋಡು ಭಿನ್ನಾಯ ಮಲ್ತೊಂದುಲ್ಲೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರದ ಗೌರವ ಅಧ್ಯಕ್ಷರು ಗೋಪಾಲಕೃಷ್ಣ ಸೋಮೇಶ್ವರ್ ಅಂಚನೆ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ನೇತ ಗುರುಕಾರ್ಲು ಹರೀಶ್ ಮುಂಡೋಳಿ ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿದ ಗೌರವ ಅಧ್ಯಕ್ಷರು ಮೀನಾಕ್ಷಿ ಐತಪ್ಪ ಅಂಚನೆ ಗುರುಕಾರ್ದಿ ಶ್ರೀಮತಿ ರೇವತಿ ವಿಶ್ವನಾಥ್ ಅಂಚನೆ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕದ ಗುರುಕಾರ್ಲು ಶ್ರೀ ಲತೀಶ್ M ಸಂಕೋಳಿಗೆ ಮುಕಲ್ನ ಮಾತೆರ್ನಲ ಒಟ್ಟು ಸೇರೆಗೆಡು ಈ ಸಭೆ ಲೇಸದ ಚಾವಡಿನ ಮಲ್ಲ ಬಿನ್ನೆರದ ಒಟ್ಟುಗು ಅಲಂಕಾರ ಮಲ್ಪಡೊಂದು ಈ ಪೊರ್ತೊಡು ಭಿನ್ನಾಯ ಮಲ್ತೊಂದುಲ್ಲೆ ಸನ್ಮಾನನು ಸ್ವೀಕಾರ ಮನ್ಪರ್ಲರು ಡಾಕ್ಟರ್ ತಾರನಾಥ್ ಶೆಟ್ಟಿ B ಖ್ಯಾತ ವೈದ್ಯರು ಕೋಟೆಕಾರು ಬೀರಿ ಮೆರ್ಲ ನಮ್ಮೊಟ್ಟಿಗೂ ಸೇರೊಂದುಲ್ಲೇರು ಅರೆಲ್ಲ ಈ ಪೊರ್ತೊಡು ನಮ್ಮ ಲೆತ್ತುಕೊಂಡಾಡೊಂದುಲ್ಲ. ಯಾವುದೇ ಒಂದು ಕಾರ್ಯಕ್ರಮ ದೇವರ ಅನುಗ್ರಹವಿಲ್ಲದೆ ಅಪೂರ್ಣ. ದೇವರ ಅನುಗ್ರಹವಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡದು. ಅಂತೆಯೇ ಈಗ ಪ್ರಾರ್ಥನೆ ಮಹಿಳಾ ಮಂಡಳಿಯ ಸದಸ್ಯರಿಂದ. ನಾರಾಯಣ ಗುರು ಓಂಕಾರ ಗುರು ತವ ಚರಣ
ಓಂ ಗುರು ನಾರಾಯಣ ಗುರು ಓಂಕಾರ ಗುರು ತವ ಚರಣ ನಮಾಮಿ ಬ್ರಹ್ಮ ನಮಾಮಿ ವಿಷ್ಣು ನಮಾಮಿ ಶಂಕರ ತವ ಚರಣ ನಮಾಮಿ ಬ್ರಹ್ಮ ನಮಾಮಿ ವಿಷ್ಣು ನಮಾಮಿ ಶಂಕರ ತವ ಚರಣ ಓಂ ಗುರು ನಾರಾಯಣ ಗುರು ಓಂಕಾರ ಗುರು ತವ ಚರಣ ಸುಖಕರ ದುಃಖಹರ ಯೇ ಪರಮೇಶ್ವರ ಬ್ರಹ್ಮ ಪರಾತ್ಮರ ತವ ಚರಣ ಸುಖಕರ ದುಃಖಹರ ಯೇ ಪರಮೇಶ್ವರ ಬ್ರಹ್ಮ ಪರಾತ್ಮರ ತವ ಚರಣ ಓಂ ಗುರು ನಾರಾಯಣ ಗುರು ಓಂಕಾರ ಗುರು ತವ ಚರಣ ಚಿದಾಕಾರ ಗುರು ಚಿತ್ತ ಸ್ವರೂಪ ಗುರು ಸುಧೀಂದ್ರ ತೀರ್ಥ ಗುರು ತವ ಚರಣ ಚಿದಾಕಾರ ಗುರು ಚಿತ್ತ ಸ್ವರೂಪ ಗುರು ಸುಧೀಂದ್ರ ತೀರ್ಥ ಗುರು ತವ ಚರಣ ಓಂ ಗುರು ನಾರಾಯಣ ಗುರು ಓಂಕಾರ ಗುರು ತವ ಚರಣ ಓಂ ಗುರು ನಾರಾಯಣ ಗುರು ಓಂಕಾರ ಗುರು ತವ ಚರಣ ಓಂಕಾರ ಗುರು ತವ ಚರಣ ಓಂಕಾರ ಗುರು ತವ ಚರಣ ಓಂಕಾರ ಗುರು ತವ ಚರಣ. ಅತಿಥಿಗಳನ್ನು ಸತ್ಕರಿಸುವ ಸಂಪ್ರದಾಯ ಇಂದಿಗೂ ನಮ್ಮ ತುಳುನಾಡಿನಲ್ಲಿ ಜೀವಂತವಾಗಿದೆ. ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ಮುಂಡೋಳಿ ಇವರು. ಓಂ ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ ಪಾದಗಡ್ಡ ಬರೊಂದು ಅಂಚನಿ ಅವಳ ವೀರರಾಯನ ಕೋಟಿ ಚೆನ್ನಯ್ಯನ ಪಾದಕಮಲ ಪತ್ತೊಂದು ಅಂಚನಿ ಅಪ್ಪೆದೇ ಬೈದಿನ ಪಾದಗು ಅಡ್ಡ ಬರೊಂದು ಅಜ್ಞಾನ ನಿಂಜಿದಿನ ಈ ಸಮಾಜಗೂ ಸುಜ್ಞಾನ ಪಂಪಿನ ಬೊಲ್ಪುನು ಕೊನ್ನಂಚಿನ ಅಂಚನೆ ಜಗತ್ತಿಗೆ ಶಿಕ್ಷಣ ಬಕ್ಕ ಸಂಘಟನೆ ಪಂಪುನ ಅರಿವನ್ನು ಮೂಡಿಸಾಯಿನ ಮಹಾನ್ ಚಿಂತಕೆ ದಾರ್ಶನಿಕೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲು 14ನೇ ಶತಮಾನದ ಕಾಲಡು ಈ ಸಮಾಜಡು ದಿಂಜಿನೆಂಚಿನ ಜಾತೀಯತೆ ಮೂಢನಂಬಿಕೆ ಅಂಚನೆ ಅನಿಷ್ಟ ಪದ್ಧತಿಗಳ ವಿರುದ್ಧ ಬ್ರಹ್ಮಶ್ರೀ ನಾರಾಯಣ ಗುರುನ ಉದಯ ಬಹುಶಃ ಈ ಒಂಜಿ ಸಮಾಜದ ಸುಧಾರಣೆ ಮಲ್ಪಡು ಆ ಮೂಲಕ ಹಿಂದುಳಿದ ವರ್ಗಗಳು ಈ ಒಂಜಿ ರಾಷ್ಟ್ರದ ವಹಾಯಿನಿಡು ಬರೋಡು ಪಂಪಿನ ಮಲ್ಲ ಉದ್ದೇಶದ ಈ ಒಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ದೇಶಾದ್ಯಂತ ಅರ್ನ ತತ್ವವನ್ನು ಪ್ರತಿಪಾದನೆ ಮಲ್ಪಿನ ಮುಖಾಂತರ ಸಮಾಜಡು ಹಿಂದುಳಿದ ವರ್ಗಗ ಎಂಚಿನ ಕಷ್ಟ ಬೇನ್ ಎಂಚಿನುಂಡ ಅವನು ಮಾತ್ರ ದೂರ ಮನ್ಪೆರೆ ಅನ್ನ ಅವತಾರಣ ಬಂದರು. ಇನಿ ದೇಶಾದ್ಯಂತ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ 171ನೇ ಜನ್ಮ ಜಯಂತಿನ ಅತ್ಯಂತ ಶ್ರದ್ಧಿಡು ಭಕ್ತಿಡು ಅಂಚನೆ ಅರ್ನ ತತ್ವ ಎಂಚಿನುಂಡ ಅವನು ಮಾತ್ರ ನಮ್ಮ ದೈನಂದಿನ ಜೀವನ ಅಳವಡಿಸುವ ಪಂಪಿನ ಉದ್ದೇಶದ ಇದು ಬಹುಶಃ ಬೇತೆ ಕಡೆ ಇನಿ ನಾರಾಯಣ ಗುರುಕುಲ ಜಯಂತಿ ಹಲವಾರು ಸಂಘ ಸಂಸ್ಥೆಗಳು ಅಂಚನೆ ಸರ್ಕಾರಗಳು ಆಚರಣೆ ಮಲ್ಪೊಂದುಂಡು. ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ 171ನೇ ಜನ್ಮ ದಿನಾಚರಣೆ ಇನಿ ನಮ್ಮ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಬಿಲ್ಲವ ಸೇವಾ ಸಮಾಜ ಕೊಲ್ಲೆ ಸೋಮೇಶ್ವರ ನಾರಾಯಣ ಗುರು ಮಹಿಳಾ ಮಂಡಳಿ ಅಂಚನೆ ಯುವಾಯಿಂದ ಮಿಕ್ಲನ ಮಾತೆಲ್ಲ ಜಂಟಿಯಾದ ಇನಿ ಕಾರ್ಯಕ್ರಮನು ನಮ್ಮ ಮಲ್ತೊಂದುಲ್ಲ ಬಂದಿಲ್ಲ. ಇನ್ನಿತ ಈ ಒಂಜಿ ಕಾರ್ಯಕ್ರಮದ ಉದಿಪನವನ್ನು ಮನ್ಪೆರವೈದೇರು ಶ್ರೀ ಭುವನೇಶ್ ಪಚ್ಚಿನಡ್ಕ ಒತ್ತು ಗುರುಕಾರ್ಯರು ಬಿಲ್ಲವ ಸೇವಾ ಸಮಾಜ ಗಾಣದ ಪಡ್ಪು ಬಂಟ್ವಾಳ ಮೇರಿನ ಇನ್ನಿ ಸಮಾರಂಭಗೂ ಎನ್ನ ಆತ್ಮೀಯವಾದ ಸ್ವಾಗತ ಮಲ್ಪೆ.
ಶ್ರೀತೆರೆನು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಅಂದೇತರನ ನೆತ ಒತ್ತು ಗುರುಕಾರ ಲೈನ್ ಅಂಚಿನ ಶ್ರೀ ಸುರೇಶ್ ಮಾಡೂರು ಈರು ಅರೆಗ ಪುರ್ಪ ಬಕ ಶಾಲ್ನ ಪಾಡ್ದು ಮೋಕೆಡ್ ಎದ್ಕೊಂಡು ಪಣದು ಕೇನೊಂದಿಲ್ಲ ಗುರಿಕಾರ ಸ್ಥಾನ ವಹಿಸಿರಲಿರು ಶ್ರೀ ಶೈಲೇಂದ್ರ ವೈ ಸುವರ್ಣ ಆಡಳಿತ ನಿರ್ದೇಶಕರು SRR ಮಸಾಲಾ ಇಂಡಸ್ಟ್ರೀಸ್ ಲಿಮಿಟೆಡ್ ಬೇರೆಲ್ಲ ಯಾನು ಇನ್ನಿತ ಒಂಜಿ ಸಮಾರಂಭಗೂ ಮೋಕೆಡು ಎದ್ಕೊಂದುಲ್ಲೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಟ್ರಸ್ಟಿ ಏನಂಚಿಂತನ ಶ್ರೀ ಸೇಸಪ್ಪ ಬೈದ್ಯಮನೆ ಕೋಟೆಕಾರ್ ಇರು ಮೇರೆಗೆ ಪೂ ಬೊಕ್ಕ ಶಾಲ್ನ ಕೊಡ್ದು ಮೋಕೆಡು ಎದ್ಕೊಂಡು ಪಣದು ಇಪ್ಪತ್ತೊಡು ಪಿನ್ನಾಯ ಮಲ್ತೊಂದುಲ್ಲ ಗುರು ಸಂದೇಶನ ಕೊರ್ರೆ ನಮ್ಮೊಟ್ಟಿಗೆ ಉಳ್ಳಿರು ಶ್ರೀ ಗೋಪಾಲಕೃಷ್ಣ ನೆಕ್ಕಿದಪುನಿ ಹಿರಿಯ ಸಾಹಿತಿ ಲೇಖಕರು ಅಂಚನೆ ಗೌರವ ಗುರಿಕಾರರು ಬಿಲ್ಲವರ ಅಸೋಸಿಯೇಷನ್ ಬೆಂಗಳೂರು ಅಂಚನೆ ಹಲವಾರು ಸಾಮಾಜಿಕ ಧಾರ್ಮಿಕ ಅಂಚನೆ ಶೈಕ್ಷಣಿಕ ಕ್ಷೇತ್ರಡು ಎಡೇನ ಬೆನ್ನಿ ಬೆನೆದು ಅಂಚಿನ ಶ್ರೀ ಗೋಪಾಲಕೃಷ್ಣ ನಿಕ್ಕಿದಪುಡಿ ಮೇರೆಲ್ಲ ಯಾನಿ ಸಮಾರಂಭ ಆತ್ಮೀಯವಾದ ಎದುಕೊಂಡು ಟ್ರಸ್ಟ್ ಏನಂಚಿಂತನ ಶ್ರೀ ಪುರುಷೋತ್ತಮ ಅಡ್ಕ ಇರ್ ಬತ್ತದ ಪೂ ಬೊಕ್ಕ ಶಾಲ್ನು ಕೊಡ್ದು ಅರೆನು ಮೋಕೆಡು ಎದ್ಕೊಂಡು ಪಣದು ಭಿನ್ನಾಯ ಮಲ್ತೊಂದುಲ್ಲ ಮುಖ್ಯ ಭಿನ್ನರಾದ ಶ್ರೀ ಯತೀಶ್ ಹೊಸಗದ್ದೆ BM.Tech ಸಿವಿಲ್ ಇಂಜಿನಿಯರ್ ಅಂಜನಿ ವಾಸ್ತು ಆಚಾರ್ಯರೇ ಬಹುಶಃ ತುಳುನಾಡದ ಹಲವಾರು ದೈವಸ್ಥಾನ ಬುದ್ಧಸ್ಥಾನ ಈ ಒಂಜಿ ಕಾರ್ಯಡು ಎಡೇನ ಬೆನ್ನಿ ಬಿನಂದು ಸಮಾಜಗೊಂಜಿ ಸಾಮಾಜಿಕ ಶೈಕ್ಷಣಿಕ ಅಂಚನೆ ಧಾರ್ಮಿಕ ಕ್ಷೇತ್ರಡು ಬಿನಂದು ಪುನಂಚಿನ ಶ್ರೀತ ಯತೀಶ್ ಹೊಸಗದ್ದೆ ಆತ್ಮೀಯ ಮಿತ್ರರು ಮೇರೆಲ್ಲ ಈ ಸಂದರ್ಭ ಆತ್ಮೀಯವಾದ ಎದ್ಕೊಂಡಲ್ಲ ಶ್ರೀತೆರೆನು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಅಂದೇತ ಸದಸ್ಯರಾಯನಂಚಿನ ಶ್ರೀ ಗಂಗಾಧರ ಕುಜಮಗದ್ದೆ ಈರು ಅರೆಗ ಪೂ ಬೊಕ್ಕ ಶಾಲ್ನು ಕೊಡ್ದು ಮೋಕೆಡೆ ಎದ್ಕೊಂಡು ಪಣದು ಭಿನ್ನಾಯ ಮಲ್ತೊಂದುಲ್ಲ ಡಾಕ್ಟರ್ ಎಂ ಜಯಪಾಲ ಶೆಟ್ಟಿ ತಲಪಾಡಿ ದೊಡ್ಡಮನೆ ಮಾಜಿ ಆಡಳಿತ ಮುಕ್ತೇಶ್ವರ ಅಂಚನೆ ಉದ್ಯೋಗ ಮಾಡಂದೇತ ಹಿರಿಯರು ಧಾರ್ಮಿಕ ಕ್ಷೇತ್ರ ಬಿನಂದು ಪುನಃ ಶ್ರೀತ ಎಂ ಜಯಪಾಲ ಶೆಟ್ಟಿ ತಲಪಾಡಿ ಮೇರೆಲ್ಲ ಯಾನು ಈ ಸಂದರ್ಭಡು ಎಂಗ್ಲನ ಈ ಒಂದು ಕಾರ್ಯಕ್ರಮಡು ಉಡಲ್ ಮೋಕೆಡೆ ಎದ್ಕೊಂದುಲ್ಲ ಶ್ರೀತೆರೆನು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಅಂದೇತ ಮಾಜಿ ಗುರುಕಾರಲು ಅಂಚನೆ ಮಂದಿರದ ಪೂಜಾ ಸಂಚಾಲಕರಾಯನ ಶ್ರೀ ಜಯರಾಮ್ ಪಿಲಿಕೂರ್ ಇರು ಮಿತ್ತ ಚಾವಡಿಗೆ ಬತ್ತದ ಪೂ ಬೊಕ್ಕ ಶಾಲು ಕೊಡ್ದು ಮೋಕೆಡೆ ಎದ್ಕೊಂಡು ಪಣದು ಭಿನ್ನಾಯ ಮಲ್ತೊಂದು ಧಾರ್ಮಿಕ ಮುಂದಾಳು ಶ್ರೀತ ಸುರೇಶ್ ಭಟ್ನಗರ ತೊಕ್ಕೋಡು ನಮ್ಮ ಪರಿಸರದಾರು ಅಂಚನೆ ಉದ್ಯಮಿ ಕಾಂಟ್ರಾಕ್ಟರ್ ಮುಕ್ತೇಶ್ವರರು ಭಗವತಿ ಚಿರುಮ ಭಗವತಿ ಕ್ಷೇತ್ರ ಉಲ್ಲಾಳ ಅಂಚನೆ ಹಲವಾರು ಧಾರ್ಮಿಕ ಶೈಕ್ಷಣಿಕ ಅಂಚನೆ ರಾಜಕೀಯ ಕ್ಷೇತ್ರಡು ಬೆನ್ನಿ ಬೆನಂದು ಪುನಃ ಅಂಚಿನ ಸನ್ಮಾನ್ಯ ಸುರೇಶ್ ಭಟ್ನಗರ ಮೇರೆಲ್ಲ ಯಾನಿ ಸಮಾರಂಭ ಆತ್ಮೀಯವಾದ ಎದ್ಕೊಂದಿಲ್ಲ ಶ್ರೀತೆರೆಗೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಏನಂಚಿಂತನ ಶ್ರೀ ತಿಮ್ಮಪ್ಪ ಅಂಚನ್ ಈರು ಮಿತ್ತ ಚಾವಡಿಗೆ ಬತ್ತದ ಪೂ ಬೊಕ್ಕ ಶಾಲು ಕೊಡ್ದು ಮೋಕೆಡು ಎದ್ಕೊಂಡು ಪಣದು ಭಿನ್ನಾಯ ಮಲ್ತೊಂದುಲ್ಲ ಇನ್ನೊಂಜಿ ಸನ್ಮಾನ ಸಮಾರಂಭ ನಡಬೆರುಂಡು ಈ ಒಂಜಿ ಸನ್ಮಾನಿತರಾಯಿನ ಶ್ರೀತ ಡಾಕ್ಟರ್ ತಾರಣದ ಶೆಟ್ಟಿ ಬಿ ಖ್ಯಾತ್ಯ ವೈದ್ಯರು ಕೋಟೆಗಾರ ಬೀರಿ ಮೇರೆಲ್ಲ ಯಾನು ಈ ಸಮಾರಂಭ ಆತ್ಮೀಯವಾದ ಎದ್ಕೊಂದಿಲ್ಲ ಶಿವತೆರೆನು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಅಂದೇತ ಮಾಜಿ ಗುರುಕಾರ ಲೈನ್ ಚಿಂತನ ಶ್ರೀ ರಾಮ ಪರ್ಯತ್ತೂರು ಈರು ಮಿತ್ತ ಚಾವಡಿಗೆ ಬತ್ತದ ಪೂ ಬೊಕ್ಕ ಶಾಲು ಕೊಡ್ದು ಮೋಕೆಡು ಎದ್ಕೊಂಡು ಪಣದು ಕೇನೊಂದುಲ್ಲ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ನೇತ ಗೌರವ ಅಧ್ಯಕ್ಷರಾಯನ ಶ್ರೀತ ಗೋಪಾಲಕೃಷ್ಣ ಸೋಮೇಶ್ವರ ಮೇರೆಲ್ಲ ಯಾನ ಸಂದರ್ಭಡು ಉಡಲ್ದಿಂಜ ಆತ್ಮೀಯವಾದ ಸ್ವಾಗತ ಮಲ್ಪೆ ಟ್ರಸ್ಟ್ದ ಅಧ್ಯಕ್ಷರಾಯನ ಶ್ರೀ ವೇಣುಗೋಪಾಲ್ ಕೊಲ್ಯ ಮೇರೆಲ್ಲ ಯಾನಿ ಸಂದರ್ಭ ಆತ್ಮೀಯವಾದ ಎದ್ಕೊಂಡಲ್ಲ ನಾರಾಯಣಗುರು ಮಹಿಳಾ ಮಂಡಳದ ಗುರಿಕಾರ ಅಂಚನ ಶ್ರೀಮತಿ ರೇವತಿ ವಿಶ್ವನಾಥ್ ಮೇರೆಲ್ಲ ಯಾ ಸಂದರ್ಭ ಆತ್ಮೀಯವಾದ ಎದ್ಕೊಂಡಲ್ಲ ಅಂಚನೆ ನಾರಾಯಣಗುರು ಮಹಿಳಾ ಮಂಡಳದ ಗೌರವಾಧ್ಯಕ್ಷ ಆಯನಂಚಿನ ಶ್ರೀಮತಿ ಮೀನಾಕ್ಷಿ ಐತಪ್ಪ ಮೇರೆಲ್ಲ ಯಾ ಸಂದರ್ಭಡು ಎದ್ಕೊಂಡಲ್ಲ ಅಂಚನೆ ಯುವಾಹಿನಿ ಕೊಲ್ಯ ಘಟಕದ ನೇತ ಗುರಿಕಾರ ಅಂಚಿನ ಶ್ರೀ ಲತೀಶ್ ಸಂಕೊಳಿಗೆ ಮೇರೆಲ್ಲ ಯಾನಿ ಸಂದರ್ಭಡು ಆತ್ಮೀಯವಾದ ಸ್ವಾಗತ ಮಲ್ಪೆ ಅಂಚನೆ ಈ ಒಂದು ಸಮಾರಂಭಗೂ ಉಪಸ್ಥಿತರು ಪುನಃ ಮಾತಾ ಟ್ರಸ್ಟಿನಗಳಿಗೆ ಅಂಚನೆ ಬಿಲ್ಲವ ಸೇವಾ ಸಮಾಜದ ಪದಾಧಿಕಾರಿಗಳು ಅಂಚನೆ ಸರ್ವ ಸದಸ್ಯರಿಗೆ ಅಂಚನೆ ನಾರಾಯಣಗುರು ಮಹಿಳಾ ಮಂಡಳಿದ ಪದಾಧಿಕಾರಿಗಳು ಅಂಚನೆ ಸರ್ವ ಸದಸ್ಯರಿಗೆ ಅಂಚನೆ ಯುವಾಹಿನಿ ಕೊಲ್ಯ ಘಟಕ ನೇತ ಅಧ್ಯಕ್ಷರಿಗೆ ಅಂಚನೆ ಪದಾಧಿಕಾರಿಗಳು ಅಂಚನೆ ಮುಲ್ಪ ಸೇರಿದ ಮಾತಾ ಎನ್ನ ಸಮಾಜದ ಬಂಧುಗಳಿಗೆ ಆತ್ಮೀಯವಾದ ಎದ್ಕೊಂಡು ಅಂಚನೆ ಈ ಒಂದು ಸಮಾರಂಭ ಉಪಸ್ಥಿತರು ಪುನಃ ಮಾತಾ ಪತ್ರಿಕಾ ಮಾಧ್ಯಮ ಮಿತ್ರರು ಹಬ್ಬ ಕಡಿಯುವುದ ಶಶಿಧರ್ ಪಯತಬೆಲ್ ಅಂಚನೆ ವಿದ್ಯಾಧರ್ ಶೆಟ್ಟಿ ಮೇರೆಗಳ ನಾನು ಆತ್ಮೀಯವಾದ ಸ್ವಾಗತ ಮಲ್ತೊಂದು ಬತ್ತಿಂಚಿನ ಅಂಚನೆ ಈ ಒಂಜಿ ನಾರಾಯಣಗುರು ಜಯಂತಿಗೆ ಬೈದಿನ ಮಾತ ಇತರ ಸಮಾಜದ ಹಿಂದುಳಿದ ಸಮಾಜದ ಮಾತ
ಅಧ್ಯಕ್ಷರಾದಪ್ಪು ಅದನ್ನ ಸದಸ್ಯರಾದಪ್ಪು ಅಕ್ಲಿಗೆ ಮಾತಿರೆಗಳಾಯನು ಬಿಲ್ಲವ ಸೇವಾ ಸಮಾಜ ನೆತ ಪರವಾದ ಮೌಕೆಡ್ ಎದುಕೊಂದು ಎನ್ನ ಸ್ವಾಗತ ಭಾಷಣ. ಜೈ ಹಿಂದ್, ಜೈ ಕರ್ನಾಟಕ. ದೀಪಂ ಪರಂದು ಕೇವಲ ಬೆಳಕು ನೀಡುವ ವಸ್ತುವಲ್ಲ, ಅದು ಒಂದು ಅಪರಿಮಿತ ಶಕ್ತಿ. ಜ್ಞಾನ ಎನ್ನುವುದು ಅಳಿಸಲಾಗದಂತಹ ಸಾಧನ, ಉಪಯೋಗಿಸಿದಷ್ಟು ಅದರ ಹೊಳಪು ಹೆಚ್ಚಾಗುತ್ತದೆ ಎನ್ನುವಂತಹ ಗುರುಗಳ ಸಂದೇಶದೊಂದಿಗೆ ಈ ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಬಿಲ್ಲವ ಸೇವಾ ಸಮಾಜ ಗಾಣದ ಪಟ್ಪು ಬಂಟ್ವಾಳ ಇದರ ಉಪಾಧ್ಯಕ್ಷರಾದಂತಹ ಶ್ರೀ ಭುವನೇಶ್ ಪಚ್ಚಿನಡ್ಕ. ಇವರ ಜೊತೆಗೆ ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರು ಕೈಜೋಡಿಸಬೇಕಾಗಿ ವಿನಂತಿ. ಶೈಲಣ್ಣ ಬಂದ್ಬಿಟ್ಟು ಯಾನು ಉದ್ಘಾಟನೆ ಮಲ್ಪರೆ ಯಾನತ್ತು ನಿಜವಾದ ಉದ್ಘಾಟನೆ ಮಲ್ಪಡ್ತೀನಿ ಹಿರಿಯ ಹಾಕಲು ಯಾನ್ ಮುಕ್ಕಳ ಬಂಡೆ ಎರಡು ಉದ್ಘಾಟನೆ ಮಲ್ಪಲೆ ಆರು ಮಲಮಲ್ಲ ಕಾರ್ಯಕ್ರಮ ಹೊಡಪೋದು ಎಡೆಡ್ಡೆ ಸಂದೇಶನ ಕೊರೊಂದುಲ್ಲೇರು ಇತ್ತ ನಮ್ಮ ಬಿಲ್ಲವ ಸಮಾಜೋಡು ಮಸ್ತ್ ತಿಕ್ಕಡಾರು ಎಡೆಡ್ಡೆ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಅರೆ ನಿಕ್ಲು ಉದ್ಘಾಟನೆ ಮಲ್ಪೋರ್ತು ನಿಜವಾದ ದಾಯಿ ಮಲ್ತಾರ ನಿಕ್ಲ ಗೊತ್ತುಜ್ಜಿ ನಿಕ್ಲಿಗೆ ಎನ್ನ ಅಭಿನಂದನೆ. ಬ್ರಹ್ಮಶ್ರೀ ನಾರಾಯಣ ಗುರುಕುಲ 159 ದಿನದ ಈ ಶುಭ ಸಂದರ್ಭಡು ಮಾತಾ ಮಸ್ತ್ ಕಡೆನಿ ಕಾರ್ಯಕ್ರಮ ಉಂಡು ದಯಪಡ ಎಂಗೆಲ್ಲ ಕುಸುಮ ಕಡೆ ಬಂತೆ ಹೆಂಗೆ ಕೇಂಜಿ ಆಡಿತ್ತು ಬಿಲ್ಲವ ಸಂಘದ ಕಾರ್ಯಕ್ರಮ ಉಂಡು ಅಂಚ ಅರ್ಜೆಂಟ್ ಅದು ಪೋಯರ್ ಉಂಡು ಯಾನು ವೇದಿಕೆ ಇಡುತ್ತೆ ಕಾರ್ಯಕ್ರಮ ಅದೇನು ಚೂರು ದುಂಪಿದಳ್ವೆ ಕೊಲ್ಯ ಬಿಲ್ಲವ ಸಂಘದ ಕುಲು ಮಲ್ಲ ಒಂಜಿ ಕಾರ್ಯಕ್ರಮಗೂ ಪಜ್ಜದೀತೀರಿ ಐಕೆ ಬತ್ತಿತ್ತೀರಿ ನಮ್ಮರ್ದಾತಿನ ಕಿಂಚಿತ್ತು ಸಹಾಯ ಕೊಡ್ತಾ ಅಂಚೆನೆ ಮಾತೆಲ್ಲ ಸಹಾಯ ಎಡ್ಡೆಡೆ ಪ್ರೋತ್ಸಾಹ ಮಲ್ತದ್ದು ಕೊಲ್ಲಿಯ ಬಿಲ್ಲವ ಸಂಘನು ಭಾರಿ ಪೊರ್ಲುದೊಂಜಿ ಸಂಘಲ ಒಡು ವ್ಯವಸ್ಥೆ ಆವಡೊಂದು ಎನ್ನಲೊಂಜಿ ಆಶಯ ಉಂಡು ಅಂಚನೆ ಎನರ್ದ ಆಪಿನಂಚಿನ ನನ್ನ ದುಂಬುನಿಕಲು ಮಲ್ಪುನಂಚಿನ ಕಾರ್ಯ ನಮರ್ದ ಆಪಿನದು ಅದೈತಲ ಕಿಂಚಿತ್ ಕಾರ್ಯಕ್ರಮವನ್ನು ಊದೆಕ್ಕುವುದು ಎನ್ನ ಪೊಪ್ಪನ ಆಶೀರ್ವಾದ ಪದ್ದು ನಿಕ್ಲೆ ಕೊರ್ಪಂದ್ಯಾನು ಪನ್ನೊಂದುಲೆ ಮಾತೆಲ್ಲರ ಒಂಜಿ ಇತ್ತೆ ನಿಜವಾದ ವರ್ಷದ ಟೈಮು ನಮ್ಮ ಮಾತೆಲ್ಲ ಆಯ್ನಾತು ದೇವೇಡ ನಾರಾಯಣ ಗುರುಕುಲ ಸ್ವಾಮಿಲು ಒಂಜಿ ಪ್ರಾರ್ಥನೆ ಬಿಡು ನಂಗೆ ಬರ್ಸ ಕಮ್ಮಿ ಆತಂಡು ಆಯ್ನಾತು ಬರ್ಸ ಬರ್ತದೆ ನನದ ಅರ್ಲ ನಾರಾಯಣ ಗುರುಕುಲ ಕೃಷಿಗೆ ಭಾರಿ ಒತ್ತು ಕೊರ್ತು ಇತ್ತಿನಾರು ದುಂಬಾರು ಅಂಚಾದ ನಮ್ಮ ಮಾತ ನಮ್ಮ ದೈವ ದೇವೇಡ ಮುಲ್ತ ಸೋಮನಾಥ ದೇವೇಡ ಮಾತ ಮಲ್ತದೆ ಆಯ್ನಾತು ಬೇಗ ಒಂಚಿನಕ್ಕೆ ಬರ್ಸೋನು ಎಡ್ಡೆ ಮಲ್ತಕೊಂಡು ದಯಪಂಡ ದುಮ್ಮುದ ದಿನೋಟ್ ನಮ್ಮ ಇಂಚೇರಿ ಇತ್ತು ನನಗೆ ಕೊಂಚಿ ಬರೆಗಲ ಬರ್ಪಿನಂಚಿನ ಎಂದುಂಡು ಅಂಚೆ ಬರ್ರೆ ಬಲ್ಲಿ ನಾರಾಯಣ ಗುರು ಸ್ವಾಮಿ ಒಂಜೇ ಎಂದು ಭಕ್ತಿಗಳ ಪ್ರಾರ್ಥನೆ ಮಾಡ್ಕೊಂಡು ಮಾತಾ ದೇಶ ನಮ್ಮ ರಾಜ್ಯಕ್ಕೂ ದೇಶಗಡ್ಡೆ ಬರ್ಸ ಬರ್ತದ್ದು ಎಡ್ಡೆ ರೀತಿಯಲ್ಲಿ ಆವಡನ್ನು ಬಂದು ನಮ್ಮ ನಟ್ಟೊಂದು ಎನ್ನ ಎಲ್ಲೆ ಮಟ್ಟದ ಎರಡು ಪಾತ್ರೆಯನ್ನು ಮುಗಿತೊಂದುಲ್ಲೆ. ಜೈ ಗುರುದೇವ. ಪರಿಸರವನ್ನು ರಕ್ಷಿಸು, ಅದು ನಿನ್ನನ್ನು ರಕ್ಷಿಸುತ್ತದೆ ಎನ್ನುವ ಗುರುಗಳ ಸಂದೇಶದಿಂದ ತಮ್ಮ ಉದ್ಘಾಟನೆಯ ಮಾತುಗಳನ್ನಾಡಿದಂತಹ ಶ್ರೀ ಭುವನೇಶ್ವರ್ ಪಚ್ಚಿನಡ್ಕ ಇವರಿಗೆ ವಂದನೆಗಳು. ಇನಿತ ಸಭೆಲೇಸಿಡು ಆರ್ ನಮ್ಮೊಟ್ಟುಗು ಈ ಪೊರ್ತುಗು ಎಡ್ಡೆ ಪೊರ್ತುಡು ಏಳ್ಯ ಗಲ್ಲಿಗೆಡು ಪೊರ್ತುಗು ಒಟ್ಟು ಸೇರೊಂದು ಸುರುಕೆ ಆರ್ ನಮ್ಮಡೊಂಜಿ ಭಿನ್ನಯ ಮಲ್ತೊಂದುಲ್ಲೇರು ಅರ್ನ ಪೊಪ್ಪನ ಪುದಾರ್ದ ಒಂಜಿ ಬಾರಿ ಮಲ್ಲ ಕಜ್ಜೋಡು ತಾನು ಪಾಲ್ಪಡೆಯು ನಂಚಿಂತನ ಉದ್ದೇಶ ಆಡ್ದಾದ್ರ ಕಜ್ಜೋಡ್ದು ಏನನ್ನು ಬೇಗ ಅಗಪಾದ ಕೊರಡು ಪಂಡದು ಭಿನ್ನೆರು ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರು ನೆಂಪುದ ಇನಾಮುನು ಕೊರ್ದು ಅರೆನು ಗೌರವಡು ಅಗಪೆರೆ ಅನು ಮಲ್ತು ಕೊರಡು ಪಂಡದು ಭಿನ್ನಯ ಮಲ್ತೊಂದುಲ್ಲ ಪೊರ್ತುಗು ಆರ್ ನನೊಂಜಿ ಲೇಸಿಗೆ ಒಟ್ಟಾವಡು ಪನ್ಪನಂಚಿಂತ ಉದ್ದೇಶಡು ಅರೆ ನಮ್ಮ ಅಗಪೆರೆ ಅನುಮಲ್ ತೊಂದರು ಬರೆದು ಜನ ಮಂದಿಲೆಗೆ ಪಟ್ಟಿನಂಚಿಂತನ ಸಾರ ಪುಸ್ತಕಲೇನು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಜೀವನ ಚರಿತ್ರೆದ ಬಗೆತ ಪುಸ್ತಕಲೇನು ಪಟ್ಟನಂಚಿಂತನ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ನೆತ್ತ ಗೌರವ ಗುರುಕಾರ್ ಲೈನಂಚಿನ ಶ್ರೀ ಗೋಪಾಲಕೃಷ್ಣ ನೆಕ್ಕಿದ ಪುಣಿ ಬೇರೆ ಈ ಪೊರ್ತುಗು ನಮ್ಮೊಟ್ಟುಗುಲ್ಲೇರು ಅರ್ನ ನುಡಿ ಸೇಸೇನು ನಮ ಕೇಂಡೋನ್ಗ ಗುರುಕುಲ್ನ ಶುಭ ಸಂದೇಶ ಗುರುಕುಲ್ನ ಸಂದೇಶದ ಆ ಪಾತೆರೊಲೇನು ಅರ್ನ ಬಾಯಿಡ್ದು ಕೆಬಿಯಾರ ನಮ್ಮ ಕೇಂಡೋನ್ಗ
ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಾಜದ ಅಧ್ಯಕ್ಷರೇ, ಹಾಗೆ ಸಹ ಸಂಘಗಳಾದ ಮಹಿಳಾ ಸಂಘ, ಯಕ್ಷಗಾನ ಕಲಾ ಸಂಘ, ಭಜನಾ ಮಂಡಳಿ, ಯೋಗ ತರಬೇತಿ, ಧಾರ್ಮಿಕ ಶಿಕ್ಷಣ ಹಾಗೂ ಇತರ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ಸೇರಿದ ಬಂಧುಗಳೇ, ಈ ಕೊಲ್ಯ ಮತ್ತು ಈ ಗುರುಮಂದಿರ, ಈ ಸಭಾಂಗಣ, ಇತ್ತೀಚೆಗೆ ನೀವು ಖರೀದಿಸಿದ ಹಿಂದುಗಡೆಯ ಸ್ಥಳ, ಇದು ಬಹಳ ಪವಿತ್ರವಾದ ಪುಣ್ಯಭೂಮಿ. ಯಾಕೆಂದರೆ ನಾರಾಯಣ ಗುರುಗಳು ಕೇರಳದಲ್ಲಿ ಓಡಾಡಿದ ಅವರ ಹೆಜ್ಜೆ ಗುರುತುಗಳು ಬಿದ್ದಲ್ಲೆಲ್ಲ ಗುರುಮಂದಿರಗಳು, ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು ಇತ್ಯಾದಿ ಸಾರ್ವಜನಿಕ ಉಪಯುಕ್ತ ಸಂಘಟನೆಗಳು, ಸಂಘ ಸಂಸ್ಥೆಗಳು ತಲೆ ಎತ್ತಿವೆ. ಈ ಭೂಮಿಯ ಹಿಂದುಗಡೆ ರೈಲ್ವೆ ಮಾರ್ಗ ಇದೆ. ಎಷ್ಟು, ಒಂದು ಅರ್ಧ ಕಿಲೋಮೀಟರ್, ಬಹಳ ಹತ್ತಿರದಲ್ಲಿ ರೈಲ್ವೆ ಮಾರ್ಗ ಇದೆ. ಆ ಮಾರ್ಗದಲ್ಲಿ ನಾರಾಯಣ ಗುರುಗಳು 1908ರಿಂದ 12ರವರೆಗೆ 3 ಬಾರಿ ಕೇರಳದಿಂದ ಮಂಗಳೂರಿಂದ ಕೇರಳ ಬಂದಿದ್ದಾರೆ. 4ನೇ ಬಾರಿ ಕೇರಳದಿಂದ ಬಂದು ಕೊಲ್ಲೂರಿಗೆ ಹೋಗಿ ಮತ್ತೆ ಕೇರಳಕ್ಕೆ ಹೋಗಿದ್ದಾರೆ. ಈ ರೈಲು ಮಾರ್ಗ ಕೇರಳದಿಂದ ಮಂಗಳೂರು ಎಂಡದು, ಇವಾಗ ಮುಂದೆ ಹೋಗ್ತಾ ಇದೆ. ಆ ಕಾಲಕ್ಕೆ ಮಂಗಳೂರು ಲಾಸ್ಟ್ ಸ್ಟಾಪ್. ನೀವು ಯೋಚನೆ ಮಾಡಿ, ಜಾಸ್ತಿ ಬೇಡ, ಇಲ್ಲಿಂದ ಕಾಂಜಂಗಾಡುವರೆಗೆ ಎಷ್ಟು ನಾರಾಯಣ ಗುರು ಮಂದಿರ ಇದೆ ಅಂತ ಲೆಕ್ಕ ಮಾಡಿ. ಬೆಂಗಳೂರಿಗೆ 3 ಬಾರಿ ನಾರಾಯಣ ಗುರುಗಳು ಬಂದಿದ್ದರು. ಅವರು ಓಡಾಡಿದ ಸ್ಥಳದಲ್ಲಿ 5-6 ಗುರು ಮಂದಿರಗಳಿವೆ. ಉದಾಹರಣೆಗೆ ನಮ್ಮ ಬಿಲ್ಲವ ಅಸೋಸಿಯೇಷನ್ ಬೆಂಗಳೂರು ಗುರು ಮಂದಿರ ಮಾತ್ರ ಅಲ್ಲ, ಸುಮಾರು 20 ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಮಾಡಿ ಇವತ್ತು ಸಮಾಜಕ್ಕೆ ಅದನ್ನು ಅರ್ಪಿಸಿದ್ದೇವೆ. ಅಲ್ಲಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ನಾರಾಯಣ ಗುರುಗಳಿಗೆ ಮಹಾರಾಜ ಮೈಸೂರು ಕೊಟ್ಟಂತಹ 10 ಎಕರೆ ಜಮೀನು ಇವಾಗಲೂ ಇದೆ. ಅದನ್ನು ಅವರು ನಾರಾಯಣ ಗುರುಕುಲಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಇದು ಯಾಕೆ ನಾನು ಹೇಳ್ತೀನಿ ಅಂದರೆ, ನಾರಾಯಣ ಗುರುಗಳು, ನನ್ನ ಸಹೋದರಿ ಹೇಳಿದರು, ಸಂಘಟನೆಯಿಂದ ಬಲಿಷ್ಠರಾಗಿ ಅಂತ. ನಾನು ಅದನ್ನು ಸಂಘಟನೆಯಿಂದ ಶಕ್ತಿಯುತರಾಗಿ ಅಂತ ಹೇಳಿದರು ಅಂತ ಹೇಳ್ತೇನೆ. ನಮಗೆ ಈ ಶೋಷಿತ ವರ್ಗಕ್ಕೆ, ಅದು ಬಿಲ್ಲವರು ಮಾತ್ರ ಅಲ್ಲ, ಎಲ್ಲ ಶೋಷಿತ ವರ್ಗಕ್ಕೆ ಬಲಿಷ್ಠ ಮತ್ತು ಶಕ್ತಿ ಇದರ ಅರ್ಥನೇ ಗೊತ್ತಿಲ್ಲ. ಬಲಿಷ್ಠ ಅಂದರೆ ನನಗಾಗದವ್ರ ಹತ್ರ ಹೊಡೆದಾಡೋದು, ಬಡಿದಾಡೋದು ಅಂತ. ಶಕ್ತಿ ಅಂದರೆ ಜಿಮ್ಮಿಗೆ ಹೋಗಿ ಬಾಡಿ ಆರೋಗ್ಯ ಕಾಪಾಡುವಂಥ, ಇದೆರಡೇ ಅರ್ಥ ಗೊತ್ತು ಹೊರತು ನಮಗೆ ಶಕ್ತಿ ಮತ್ತು ಬಲಿಷ್ಠ ಅಂದರೆ ಏನು ನಾರಾಯಣ ಗುರುಗಳು ಹೇಳಿದರು. ಸಂಘಟನೆಯಿಂದ ಯಾವ ಶಕ್ತಿ ಬರಬೇಕು, ಸಂಘಟನೆಯಿಂದ ಯಾವ ರೀತಿಯಲ್ಲಿ ನಾವು ಬಲಿಷ್ಠರಾಗಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ. ಯಾಕಂದರೆ ನಾರಾಯಣ ಗುರು ಫಿಲಾಸಫಿ ಅದು ಸಾಮಾಜಿಕವಾಗಿ ಇದ್ದರೂ ಅಷ್ಟು ಸರಳವಾಗಿಲ್ಲ. ಬಂಧುಗಳೇ, ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ, ಈಗ ತಾನೇ ಭಾಷಣದಲ್ಲಿ ನನ್ನ ಮಿತ್ರರು ಹೇಳಿದರು, ಮಳೆ ಬಂದಿಲ್ಲ, ಮಳೆ ಬರಬೇಕು ಅಂತ ನೀವು ಪ್ರಾರ್ಥನೆ ಮಾಡಿ ಅಂತ. ಆ ಪ್ರಾರ್ಥನೆಗೂ ಬಲಿಷ್ಠತನ ಮತ್ತು ಶಕ್ತಿ ಬೇಕು. ಬರೀ ಕೈ ಮುಗಿದು ನಿಂತರೆ ಸಾಲದು. ನಾವು ದೇವರನ್ನು ಪ್ರಾರ್ಥಿಸಬೇಕಿದ್ರೆ ಅದಕ್ಕೆ ಮೊದಲು ನಾವು ಸಮರ್ಥರಾಗಬೇಕು. ನಮ್ಮಲ್ಲಿ ಸಾಮರ್ಥ್ಯ ಇಲ್ಲದಿದ್ದರೆ ದೇವರಲ್ಲಿ ಬೇಡುವ ಶಕ್ತಿಯೇ ನಾವು ಕಳ್ಕೊಳ್ಳುತ್ತೀವಿ. 1888ರಲ್ಲಿ ಅರವಿಪುರಂನಲ್ಲಿ ನಾರಾಯಣ ಗುರುಗಳು ಶಿವಲಿಂಗ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಾದ ನಂತರ 2 ವರ್ಷದ ನಂತರ 1890ರಲ್ಲಿ ಬರಗಾಲ ಬರುತ್ತೆ. ಅರವಿಪುರಂ ಪಕ್ಕದಲ್ಲಿ ನೆಯ್ಯಾರ್ ನದಿ ಹರಿಯುತ್ತೆ. ಅದು ತಿರುವನಂತಪುರ ಜಿಲ್ಲೆಯ ನೆಯ್ಯಾಟಿಂಕರ ತಾಲೂಕಿನಲ್ಲಿ ಬರುತ್ತೆ. ನೆಯ್ಯಾಟಿಂಕರ ತಾಲೂಕಿನ ನೆಯ್ಯಾರ್ ನದಿ ಡ್ರೈ ಆಗಿ ಹೋಗುತ್ತೆ, ಕುಡಿಯೋದಕ್ಕೆ ನೀರಿಲ್ಲ. ಆವಾಗ ಲಕ್ಷಗಟ್ಟಲೆ ಜನ ಅರವಿಪುರಂಗೆ ಬಂದು ನಾರಾಯಣ ಗುರುಗಳ ಹತ್ರ ಬೇಡಿಕೊಳ್ತಾರೆ, ಸ್ವಾಮಿ ಬರಗಾಲ ಬಂದಿದೆ, ಕುಡಿಯೋದಕ್ಕೆ ನೀರಿಲ್ಲ ಅಂತ. ಆವಾಗ ಅವರು ಹೇಳ್ತಾರೆ, ನಿಮಗೆ ಭಕ್ತಿ ಎಂಬ ಶಕ್ತಿ ನಿಮ್ಮಲ್ಲಿ ಇದ್ದರೆ ನಾನು ಮಳೆ ಬರಿಸ್ತೀನಿ, ಎಷ್ಟು ಜನ ಇದಕ್ಕೆ ತಯಾರಾಗ್ತೀರಿ ಅಂತ.
ಸಾವಿರಾರು ಗಟ್ಟಲೆ ಜನ 3 ದಿವಸ ಉಪವಾಸ ಒಂದು ವೃತ ಕೈಗೊಂಡು ಅಲ್ಲಿ ಕುಂತಿರ್ತಾರೆ. ನಾರಾಯಣ ಗುರುಗಳು ಅವರಿಗೆ ಅರ್ಧನಾರೀಶ್ವರ ಮಂತ್ರವನ್ನು ಬೋಧಿಸ್ತಾರೆ. 3ನೇ ದಿನ 3 ದಿನ ಹಗಲು ರಾತ್ರಿ ಅವರು ಈ ವೃತ ಕೈಗೊಂಡು 4ನೇ ದಿನ ಎಷ್ಟು ಮಳೆ ಬಂತು ಅಂದರೆ ನೆಯ್ಯಾರು ನದಿ ಉಕ್ಕಿ ಅಕ್ಕಪಕ್ಕದ ಜಮೀನುಗಳಿಗೆ ನೆರೆ ಬಂದು ಹೋಯಿತು. ಇದನ್ನು ನಾರಾಯಣ ಗುರುಗಳ ಸ್ವತಃ ಶಿಷ್ಯ CVK ಕುಂಜಿರಾಮನ್, ಕೇರಳ ಕೌಮುದಿ ಪತ್ರಿಕೆ ಅಂತ ಇದೆ, ಇವಾಗಲೂ ಇದೆ ಅದು, ಇಲ್ಲಿ ಕೇರಳದವರು ಯಾರು ಇದ್ರೆ ಗೊತ್ತಾಗುತ್ತೆ. ಅಲ್ಲಿ ಮಾತೃಭೂಮಿ, ಮನೋರಮ ಮತ್ತು ಕೇರಳ ಕೌಮುದಿ ಇದು ರಾಷ್ಟ್ರಮಟ್ಟದ ಪತ್ರಿಕೆ. ಈ ಕೇರಳ ಕೌಮುದಿಯನ್ನು ಸ್ಥಾಪನೆ ಮಾಡಿದ್ದೇ ನಾರಾಯಣ ಗುರುಗಳು. ಅಂದರೆ ನಾರಾಯಣ ಗುರುಗಳು ಯಾವ ಕ್ಷೇತ್ರದಲ್ಲಿ ಎಲ್ಲ ಕೈ ಹಾಕಿದ್ದಾರೆ ಅದನ್ನು ನಾವು ಆಲೋಚನೆ ಮಾಡಬೇಕು. ಕೇರಳ ಕೌಮುದಿ ಪತ್ರಿಕೆಯನ್ನು ತನ್ನ ಶಿಷ್ಯ CV ಕುಂಜಿರಾಮನ್ ಅವರ ಮೂಲಕ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ರಾಷ್ಟ್ರಮಟ್ಟದ ಪತ್ರಿಕೆ ಆಗಿದೆ ಅದು. ಬಂಧುಗಳೇ, ಅದೇನೇ ಇರಲಿ, ನಾನು ಅವರು ಭಾಷಣದಲ್ಲಿ ಹೇಳಿದರು, ನಾವು ಕೂಡ ಶಕ್ತಿಯುತರಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಈಗಾಗಲೇ ಪ್ರಕೃತಿನ ನಾಶ ಮಾಡಿಬಿಟ್ಟಿದ್ದೀವಿ. ಪ್ರಕೃತಿ ನಾಶ ಆಗಿದೆ, ಕೃಷಿ ನಾಶ ಆಗಿದೆ, ಸಂಸ್ಕೃತಿ ನಾಶ ಆಗಿದೆ, ನೈತಿಕ ಮಟ್ಟ ನಾಶ ಆಗಿದೆ. ಮತ್ತೆ ಮಳೆ ಎಲ್ಲಿಂದ ಬರಬೇಕು? ನಾರಾಯಣ ಗುರುಗಳು ಇದನ್ನೆಲ್ಲ ಕ್ಷಮಿಸ್ತಾರ? ನಾರಾಯಣ ಗುರುಗಳ ತತ್ವವನ್ನು ನಾವು ಪಾಲಿಸಿದ್ದೇವಾ? ಎಲ್ಲಿ ಪಾಲಿಸಿದ್ದೀವಿ? ಅದನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಇನ್ನು ನನ್ನನ್ನು ಗುರು ಸಂದೇಶ ಕೊಡಬೇಕು ಅಂತ ಹೇಳಿದ್ದಾರೆ. ಸಂಕ್ಷಿಪ್ತವಾಗಿ ಗುರು ಸಂದೇಶ ಕೊಡಬೇಕಿದ್ರೆ, ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಮನುಷ್ಯನಿಗೆ. ಒಂದು ಜಾತಿ, ಒಂದು ಮತಂ, ಒಂದು ದೈವಂ ಮನುಷ್ಯಾನಿ. ಧರ್ಮ ಯಾವುದೇ ಇರಲಿ, ಮನುಷ್ಯ ಒಳ್ಳೆಯವನಾಗಿದ್ದರೆ ಸಾಕು. ಇದಿಷ್ಟು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಗುರು ಸಂದೇಶ. ಒಂದೇ ಜಾತಿ ಅಂತ ಹೇಗೆ ಹೇಳ್ತಾರೆ? ನಾನು ನಾರಾಯಣ ಗುರುಗಳು ಎಲ್ಲಿ ಹುಟ್ಟಿದ್ರು, ಅಪ್ಪ ಯಾರು ಅಮ್ಮ ಯಾರು ಅಂತ ಏನು ಹೇಳೋದಕ್ಕೆ ಹೋಗೋದಿಲ್ಲ, ಅದೆಲ್ಲ ನಿಮ್ಗೆ ಗೊತ್ತು. ಆಯ್ತಾನೆ, ಸಮಯದ ಅಭಾವ ಕೂಡ ಇದೆ. ಒಂದೇ ಜಾತಿ ಅಂದರೆ ಅದು ಹೇಗೆ ಒಂದೇ ಜಾತಿ ಆಗುತ್ತೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು. ನಾರಾಯಣ ಗುರುಗಳು ಸುಖ ಸುಮ್ಮನೆ ಈ ತತ್ವ ಸಂದೇಶವನ್ನು ಬೋಧನೆ ಮಾಡಿಲ್ಲ. ನೋಡಿ ಬಂಧುಗಳೇ, ಈ ಜಾತಿ ಅನ್ನೋದು ಮನುಷ್ಯರಲ್ಲಿ ಇಲ್ಲ. ಆ್ಯಕ್ಚುಲಿ ನಮ್ಮ ವೇದ, ಪುರಾಣ, ಉಪನಿಷತ್ತು ಯಾವುದರಲ್ಲಿ ಕೂಡ ಜಾತಿ ಮೆನ್ಷನ್ ಆಗಿಲ್ಲ. ಜಾತಿ ಎಲ್ಲಿದೆ? ವೇದವ್ಯಾಸ ಯಾರ ಮಗ? ಒಬ್ಬಳು ಬೆಸ್ತ ಕನ್ಯೆಯ ಮಗ ಅವ ವೇದವ್ಯಾಸ. ದಾನಶೂರ ಕರ್ಣ ಯಾರು? ಆ ಒಬ್ಬ ಕಾನೀನ. ಸೊ ಮಹಾಭಾರತದಲ್ಲಾಗಲಿ ರಾಮಾಯಣದಲ್ಲಾಗಲಿ ಜಾತಿ ಪ್ರಸ್ತಾಪ ಎಲ್ಲೂ ಬಂದಿಲ್ಲ, ಅದು ನಂತರ ಬಂದಿದ್ದು. ಈ ಚತುರ್ವರ್ಣ ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದನ್ನು ಸೃಷ್ಟಿ ಮಾಡಿದ್ದು ನಂತರ. ವೇದಗಳು ಇದನ್ನು ಹೇಳಲಿಲ್ಲ. ಅದಕ್ಕೆ ನಾರಾಯಣ ಗುರುಗಳು, ಅದಕ್ಕೆ ಮೊದಲೊಂದು ಮಾತು ಹೇಳ್ತೀನಿ. ಬ್ರಹ್ಮಶ್ರೀ ಅಂದರೆ ಏನು? ನಾರಾಯಣ ಗುರುಗಳಿಗೆ ಬ್ರಹ್ಮಶ್ರೀ ಯಾರು ಕೊಟ್ಟರು? ಬ್ರಹ್ಮಶ್ರೀ ಅಂದರೆ ಏನು? ಇವತ್ತು ಬ್ರಹ್ಮಶ್ರೀ ಅನ್ನೋ ಪದ ಹಾದಿ ಬೀದಿಗಳಲ್ಲಿ ಓಡಾಡ್ತಾ ಇದೆ. ವೇದ ಪುಸ್ತಕ ಓದಬೇಕಾಗಿಲ್ಲ, 4 ಸಲ ಮೇಲೆ ಕೆಳಗೆ ಮಾಡಿದರೆ ಅವ್ನು ಬ್ರಹ್ಮಶ್ರೀ ಆಗಿಬಿಡ್ತಾನೆ. ಯಾವುದೋ ಒಂದು ದೇವಸ್ಥಾನದಲ್ಲಿ ಅರ್ಚಕತನ ಮಾಡಿದ್ರು ಅವನು ಬ್ರಹ್ಮಶ್ರೀ. ನಾರಾಯಣ ಗುರುಗಳು 1928 ಸೆಪ್ಟೆಂಬರ್ 20 ದೇಹತ್ಯಾಗ ಮಾಡ್ತಾರೆ. 1929 ಮಾತೃಭೂಮಿ, ಮನೋರಮ ಇತ್ಯಾದಿ ಪತ್ರಿಕೆಗಳಲ್ಲಿ ಥಿಯೋಸಫಿಕಲ್ ಇಂಡಿಯಾ ಇದರ ಅಧ್ಯಕ್ಷೆ ಒಂದು ಕಂಡೋಲೆನ್ಸ್ ಕಳಿಸ್ತಾರೆ. ಅದರ ಅಧ್ಯಕ್ಷಣಿ ಬೇರೆ ಯಾರೇ ಅಲ್ಲ, ಡಾಕ್ಟರ್ ಆನಿ ಬೆಸೆಂಟ್, ಆಲ್ ಇಂಡಿಯಾ ಥಿಯೋಸಫಿಕಲ್ ಸೊಸೈಟಿ ಅಧ್ಯಕ್ಷಣಿ. ಅವರು ಬರೀತಾರೆ, ಬ್ರಹ್ಮಶ್ರೀ ನಾರಾಯಣ ಗುರು ನಿಧನಕ್ಕೆ ಶೋಕ ವ್ಯಕ್ತಪಡಿಸಿದ್ದು ಡಾಕ್ಟರ್ ಆನಿ ಬೆಸೆಂಟ್ 1928 ಸೆಪ್ಟೆಂಬರ್ 21 ಅಲ್ಲಿಯವರೆಗೆ ಬ್ರಹ್ಮಶ್ರೀ ಅನ್ನೋದನ್ನು ಸಾಮಾನ್ಯ ಮನುಷ್ಯರು ಯಾರೂ ಉಪಯೋಗ ಮಾಡಲಿಲ್ಲ. ಬ್ರಹ್ಮ ಅಂದರೆ ವೇದಗಳು, ಬ್ರಹ್ಮ ಅಂದರೆ ವೇದಗಳು, ಶ್ರೀ ಅಂದರೆ ಸಂಪತ್ತು. ಸಕಲ ವೇದಗಳನ್ನು ಪಾರಂಗತ ಮಾಡಿ ಇನ್ನೊಬ್ಬನಿಗೆ ಉಪದೇಶ ಮಾಡುವಂಥ ಶಕ್ತಿ
ಯಾರ ಹತ್ರ ಇರುತ್ತಾ ಮತ್ತು ಆ ವೇದಗಳ ಸಾರಾಂಶವನ್ನು ಬದುಕಿನಲ್ಲಿ ಪಾಲಿಸಿ ಅನುಷ್ಠಾನಗೊಳಿಸಬೇಕು, ಅಂಥವರನ್ನು ನಾವು ಬ್ರಹ್ಮಶ್ರೀ ಅಂತ ಕರೀಬಹುದು. ಗೋಪಾಲಕೃಷ್ಣ ಅಥವಾ ಇನ್ನೊಬ್ಬರನ್ನು ಬ್ರಹ್ಮಶ್ರೀ ಅಂತ ಹಾಕಿದರೆ ಸುಮ್ಮನೆ, ಈಗ ಡಾಕ್ಟರೇಟ್ ಬ್ರಹ್ಮಶ್ರೀ ಅನ್ನೋದಕ್ಕೆ ಬೆಲೆನೇ ಇಲ್ಲ. ಹೀಗೆ ಬ್ರಹ್ಮಶ್ರೀ 1928ರಲ್ಲಿ ನಾರಾಯಣ ಗುರುಗಳಿಗೆ ಸಿಕ್ಕಿದ ಬಿರುದು. ಅಲ್ಲಿಯವರೆಗೆ ನಾರಾಯಣ ಗುರು ಅವರೇ ಸಿಗ್ನೇಚರ್ ಹಾಕಿದ್ದು ನಾರಾಯಣ ಗುರು ಅಂತ. ಗುರುಪಟ್ಟ ಅವರಿಗೆ ಯಾರು ಕೊಟ್ಟಿಲ್ಲ. ಗುರುಪಟ್ಟ ಅವರೇ ಸಾಧಿಸಿದ್ದು, ಅವರೇ ಅದನ್ನು ಅನುಷ್ಠಾನಗೊಳಿಸಿದ್ದು. ಜಾತಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಜಾತಿ ಅಂದರೆ ಮನುಷ್ಯನಲ್ಲಿ ಜಾತಿ ಇಲ್ಲ. ಮತ್ತೆ ಜಾತಿಯಲ್ಲಿ ಇರುತ್ತೆ? ಜಾತಿ ಇರೋದು ಪ್ರಾಣಿಗಳಲ್ಲಿ. ಒಂದು ಹುಟ್ಟಿಗೆ ಒಂದು ತಳಿ ಬೇಕು. ನಾವು ಭತ್ತದ ಬೆಳೆ ಬೆಳಿಬೇಕಾದ್ರೆ ಹಿಂದೆ ಇತ್ತು ಅಧಿಕಾರ, ಅದು ಇದು ಸಾಗುಳಿದಕ್ಕೂ ಉಲ್ಲರತ್ತ ಮೂಲು ಬೇತೆ ಬೇತೆ ಬಿದೆ ಇತ್ತಂದು. ಕಯಮೆದ ಬಿದೆ, ಗಂಧಸಾಲೆದ ಬಿದೆ, ಅಧಿಕಾರ ಬಿದೆ, ಇನಿಯ ಬಿದೆ ಒಂಜಿಲ್ಲ ಇಜ್ಜಿ ಬೇತೆ ಬೇತೆ ಗೌರ್ಮೆಂಟ್ ಬಿದೆ ಬೈದಂದು. ಹಾಗೆ ತಳಿ ಅಂದರೆ ಬಿದೆ. ಈಗ ಮನುಷ್ಯನಲ್ಲಿ ತಳಿ ಒಂದೇ, ಮನುಷ್ಯ ತಳಿ. ಪ್ರಾಣಿಗಳಲ್ಲಿ ನಾಯಿ, ಕೋಳಿ, ಹಂದಿ, ಕುರಿ, ಹುಲಿ, ಸಿಂಹ, ಚಿರತೆ, ಹೆಬ್ಬಾವು ಇತ್ಯಾದಿ ಬೇರೆ ಬೇರೆ ಜಾತಿಯ ಪ್ರಾಣಿಗಳಿದೆ. ಅದಕ್ಕೆ ಬೇರೆ ಬೇರೆ ಜಾತಿಯ ತಳಿಗಳಿದೆ. ಆ ತಳಿಗಳು ಮನುಷ್ಯನಿಗೆ ಒಂದೇ. ಒಬ್ಬ ಬ್ರಾಹ್ಮಣ ಮತ್ತು ಒಂದು ಶೂದ್ರನ ಸಂಪರ್ಕದಲ್ಲಿ, ಒಂದು ಬ್ರಾಹ್ಮಣ ಗಂಡು ಒಂದು ಶೂದ್ರ ಹೆಣ್ಣನ ಸಂಪರ್ಕದಲ್ಲಿ ಒಂದು ಮಗು ಹುಟ್ಟಿದ್ರೆ ಅದು ಪ್ರಾಣಿ ಆಗುತ್ತಾ? ಅದು ಮನುಷ್ಯನೇ ಅಲ್ವಾ? ಅಂತರ್ಜಾತಿ ಸಂಪರ್ಕದಲ್ಲಿ ಅಥವಾ ವರ್ಣ ಸಂಕರದಲ್ಲಿ ಹುಟ್ಟಿದ ಮಗು ಕೂಡ ಮನುಷ್ಯನೇ. ಆದ್ದರಿಂದ ಮನುಷ್ಯನಲ್ಲಿ ಬೇರೆ ಜಾತಿ ಇಲ್ಲ. ವಸುದೈವ ಕುಟುಂಬಕಂ, ಮನುಕುಲ ಒಂದೇ. ಆದ್ದರಿಂದ ಮನುಷ್ಯನಲ್ಲಿ ಬೇರೆ ಬೇರೆ ಜಾತಿ ಇಲ್ಲ. ಇನ್ನು ಇಲ್ಲಿ ಜಾತಿ ಅಂದರೆ ಏನು ಅಂತ ನೀವು ಪ್ರಶ್ನೆ ಮಾಡಬಹುದು. ನೀನು ಬಿಲ್ಲವನಲ್ವಾ, ನಾನು ರೈ ಅಲ್ವಾ ಅಂತ ಇವರು ಕೇಳಬಹುದು. ಹೌದು ಸ್ವಾಮಿ, ನಾವೊಂದು ಗುಂಪು. ಹೇಗೆ ಚಾತುರ್ವರ್ಣದಲ್ಲಿ ಅದೇನು ಜಾತಿಗೆ 4 ವರ್ಣ ಸಿದ್ಧ ಮಾಡಿದ್ದಲ್ಲ, ಅವರವರ ಉದ್ಯೋಗಕ್ಕೆ ಅನುಸಾರವಾಗಿ ಬ್ರಾಹ್ಮಣ ಒಬ್ಬ, ಕ್ಷತ್ರಿಯ ಯುದ್ಧ ಮಾಡಲಿಕ್ಕೆ ರೆಡಿ ಇದ್ದವ ಕ್ಷತ್ರಿಯ, ಪಾಠ ಹೇಳೋದಕ್ಕೆ ರೆಡಿ ಇದ್ದವ ಬ್ರಾಹ್ಮಣ, ಇನ್ನು ವ್ಯವಹಾರ ಮಾಡೋದಕ್ಕೆ ರೆಡಿ ಇದ್ದವ ವೈಶ್ಯ, ಸೇವಾ ನಿರತ ಶೂದ್ರ. ಆದ್ದರಿಂದ ಈಗ ನಾವು ಏನು ಬೇರೆ ಬೇರೆ ಗುಂಪುಗಳನ್ನು ಮಾಡಿದ್ದೀವೋ ಇದು ಜಾತಿ ಅಲ್ಲ, ಇದು ಗುಂಪುಗಳು. ಮನುಷ್ಯನಲ್ಲಿರೋ ಬೇರೆ ಬೇರೆ ಗ್ರೂಪ್. ಆ ರೀತಿಯಲ್ಲಿ ಒಂದೇ ಜಾತಿ ಅಂತ ಹೇಳಿದ್ರು. ಇದು ಒಂದೇ ಮತ. ಈಗ ಮುಸ್ಲಿಮರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಹಿಂದೂಗಳಿರ್ಬೋದು. ಹಿಂದೂ ಧರ್ಮ ಅನ್ನೋದೇ ಇಲ್ಲ. ಎಲ್ಲಿ ಯಾವ ದಾಖಲೆ ತೋರಿಸ್ತೀರಾ? ನಮ್ಮದು ಸನಾತನ ಧರ್ಮ. ಯಾಕಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕಾಲಕ್ಕೆ ಬೇರೆ ಒಂದು ಮತ ಅಲ್ಲಿ ಇರಲಿಲ್ಲ. ಆದ್ದರಿಂದ ಆವಾಗಿನ ಕಾಲದ ಜನಗಳಿಗೆ ಒಂದು ಧರ್ಮದ ಅಗತ್ಯ ಇರಲಿಲ್ಲ. ಅವರದೇ ಧರ್ಮ, ಆ ಸಂಸ್ಕೃತಿ ಸಂಸ್ಕಾರ ಬೆಳೆದು ಅದು ಪುನರುತ್ಥಾನ ಆಗಿ ಬಂದಿದ್ದೇ ನಾವು ಇವತ್ತು ಹಿಂದೂ ಧರ್ಮ ಅಂತ ಹೇಳುತ್ತಿರುವ ಧರ್ಮ. ಅದು ಆ್ಯಕ್ಚುಲಿ ಅದು ಸನಾತನ ಧರ್ಮ. ಈ ಸನಾತನ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಸಿಖ್ ಇರ್ಬೋದು, ಪಾರ್ಸಿ ಇರ್ಬೋದು. ಈ ಜಗತ್ತಿನಲ್ಲಿರುವ ಯಾವುದೇ ಧರ್ಮದ ಉದ್ದೇಶ ಏನು? ಕೇವಲ ಮೋಕ್ಷ ಅಥವಾ ಸ್ವರ್ಗ. ಇದು ಬಿಟ್ಟರೆ ಏನಿಲ್ಲ. ನಾನು ಸ್ವರ್ಗ ಲೋಕಕ್ಕೆ ಹೋಗಿ ಒಂದು 10 ಎಕರೆ ಜಮೀನು ಪರ್ಚೇಸ್ ಮಾಡ್ತೀನಿ ಅಥವಾ ಅಲ್ಲೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕಟ್ತೀನಿ ಅಂತ ಯಾರಾದರೂ ಪ್ರೇಯರ್ ಮಾಡ್ತೀರಾ? ಇಲ್ಲ. ನಾನು ಸತ್ತ ಮೇಲೆ ನನಗೆ ಸ್ವರ್ಗ ಕೊಡಪ್ಪ ಅಂತ ಎಲ್ಲ ಧರ್ಮದವರು ಅದೇ ಪ್ರಾರ್ಥನೆ ಮಾಡೋದು. ನನಗೆ ಒಳ್ಳೆ ಆರೋಗ್ಯ ಕೊಡು, ಒಳ್ಳೆ ಆಯಸ್ಸು ಕೊಡು, ಸತ್ತ ಮೇಲೆ ನಾನು ಸ್ವರ್ಗಕ್ಕೆ ಹೋಗಬೇಕು. ಆ ಸ್ವರ್ಗ ಇದೆಯೋ ಇಲ್ವೋ ಅದು ಬೇರೆ ವಿಷಯ. ಆದ್ದರಿಂದ ಎಲ್ಲ ಧರ್ಮದವರು ಅದನ್ನೇ ಹೇಳ್ತಿರ್ಬೇಕಾದ್ರೆ ಎಲ್ಲ ಧರ್ಮ ಒಂದೇ ಅಲ್ವಾ? ಏನು ವ್ಯತ್ಯಾಸ ಇದೆ? ಆ ಮೋಕ್ಷ ಸೇರುವ ದಾರಿ ಬೇರೆ ಬೇರೆ ಇರ್ಬೋದು. ಆ ದಾರಿಯನ್ನು ಹುಡುಕೋದಕ್ಕೋಸ್ಕರ ನಾರಾಯಣ ಗುರುಗಳು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ಸ್ವೀಕರಿಸಿದರು. ಆದರೆ ಅದ್ವೈತ ಸಿದ್ಧಾಂತದಲ್ಲಿ ಅವರು ಸಮಾಧಾನ ಹೊಂದಿಲ್ಲ. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದಲ್ಲಿ
ನೀವು ಅವರ ಶ್ಲೋಕ ಕೇಳಿದ್ರು, ಪುನರಪಿ ಜನನಂ ಪುನರಪಿ ಮರಣಂ, ಗೊತ್ತಲ್ಲ. ನಾವು ಸಾಯ್ತೇವೆ ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೇವೆ ಮತ್ತೆ ಹುಡ್ತೀವಿ, ಇನ್ಯಾವುದೋ ಯೋನಿಯಲ್ಲಿ ಗರ್ಭದ ಪಡಿತೀವಿ. ಅದನ್ನು ನಾರಾಯಣ ಗುರುಗಳು ಒಪ್ಪೋದಿಲ್ಲ. ಇನ್ನು ಈ ಪ್ರಪಂಚ ಅನ್ನೋದು ಮಾಯೆ, ಈ ಮಾಯೆಯ ಮುಸುಕನ್ನು ತೆರೆದು ನಾವು ಮೋಕ್ಷಕ್ಕೆ ಹೋಗಬೇಕು, ಅದನ್ನು ನಾರಾಯಣ ಗುರುಗಳು ಒಪ್ಪೋದಿಲ್ಲ. ಈ ಪ್ರಪಂಚ ಅನ್ನೋದು ಸತ್ಯ. ನಮ್ಮ ಕಣ್ಣಿಗೆ ಏನು ವಾಸ್ತವದಲ್ಲಿ ನಾವು ಕಾಣ್ತೀವೋ ಅದೆಲ್ಲ ಸತ್ಯ. ಇಲ್ಲಿ ಯಾವುದು ಮೋಸ ಇಲ್ಲ. ಎಲ್ಲದರ ಸೃಷ್ಟಿ, ಎಲ್ಲದರ ನಿರಂತರವಾದ ಪ್ರಕ್ರಿಯೆ ಇದು ತನ್ನಿಂದ ತಾನೇ ಆಗ್ತಾ ಇದೆ. ಭೂಮಿ ತಿರುಗುತ್ತೆ, ನಭೋಮಂಡಲದಲ್ಲಿ ಎಷ್ಟೋ ಗ್ರಹಗಳು ನಕ್ಷತ್ರಗಳಿವೆ, ಸಮುದ್ರ ಉಕ್ಕೆ ಇರುತ್ತೆ, ಸಮುದ್ರ ಇಳಿಯುತ್ತೆ, ಸುನಾಮಿ ಬರುತ್ತೆ, ಮಿಂಚು ಬರುತ್ತೆ, ಗುಡುಗು ಬರುತ್ತೆ, ಬೆಟ್ಟಗಳು ಜಾರುತ್ತೆ. ಇದು ಯಾರು ಮಾಡೋದಲ್ಲ, ಇದು ತನ್ನಿಂದ ತಾನೇ ಆಗುವ ನಿರಂತರ ಪ್ರಕ್ರಿಯೆಗಳು. ಅದೇ ದೈವಶಕ್ತಿ, ಅದೇ ದೇವರು. ಅದನ್ನು ಬಿಟ್ಟರೆ ಬೇರೆ ಯಾವ ದೇವರು ಇಲ್ಲ. ಅದಕ್ಕೋಸ್ಕರ ಒಂದೇ ದೇವರು ಅಂತ ಹೇಳ್ತಾರೆ. ಅದ್ವೈತ ಸಿದ್ಧಾಂತದಲ್ಲೂ ಸ್ವಲ್ಪ ತಿದ್ದುಪಡಿ ಮಾಡಿ ಕೊನೆಗೆ ಅವರು ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತದ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸ್ತಾರೆ. ನೋಡಿ ಬಂಧುಗಳೇ, ಯಾಕೆ ರಾಮಾನುಜಾಚಾರ್ಯರ ಸಿದ್ಧಾಂತದ ಬಗ್ಗೆ ಅವರು ಗಮನ ಹರಿಸ್ತಾರೆ? ನಾರಾಯಣ ಗುರುಗಳು ನಾವು ಭಸ್ಮ ಹಾಕ್ತೀವಿ, ನೀವು ಇರಬಹುದು, ಶೈವರು ಅಲ್ಲ. ನಾವು ನಾಮ ಹಾಕ್ತೀವಿ, ನಾವು ವೈಷ್ಣವರು ಅಲ್ಲ. ಇನ್ನು ಹಣೆಗೆ ತಿಲಕ ಇಡ್ತೀವಿ, ನಾವು ಶಾಕ್ತರು ಅಲ್ಲ. ನಾರಾಯಣ ಗುರುಗಳು ಯಾವುದೇ ನಾಮ ಹಾಕೋದಕ್ಕೆ ಹೇಳಲಿಲ್ಲ. ಈ ಭಸ್ಮ ಹಾಕೋದು ಡಾಕ್ಟ್ರ್ ಇದ್ದಾರೆ ಅಲ್ಲಿ, ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತೆ. ಹಣೆಗೆ ಭಸ್ಮ ಹಾಕಿದರೆ ಆ ನರ ನಾಡಿಗಳು ಬ್ರೈನಿಗೆ ಭಾಳ ಒಳ್ಳೆಯದು. ಅದಕ್ಕೋಸ್ಕರ ನಾರಾಯಣ ಗುರುಗಳು ಕೂಡ ಭಸ್ಮ ಹಾಕ್ತಿದ್ರು. ಇವರು ವೈಷ್ಣವ ವಿಶಿಷ್ಟ ಶ್ರೀ ವೈಷ್ಣವ ತತ್ವದ ಸ್ಥಾಪಕ ಅಥವಾ ಅದನ್ನು ಪುನರುತ್ಥಾನ ಮಾಡಿದಂಥ ರಾಮಾನುಜಾಚಾರ್ಯರ ತತ್ವಗಳನ್ನು ಸಿದ್ಧಾಂತವನ್ನು ಪ್ರಾಥಮಿಕವಾಗಿ ಒಪ್ತಾರೆ. ಯಾಕಂದರೆ ಬಹಳ ಆಶ್ಚರ್ಯ ನೀವು ವ್ಯಕ್ತಪಡಿಸಬಹುದು. ದಕ್ಷಿಣ ಭಾರತದಲ್ಲಿ ಆಚಾರ್ಯತ್ರಯರು ಆಗಿ ಹೋದರು. ರಾಮಾನುಜಾಚಾರ್ಯ, ಶಂಕರಾಚಾರ್ಯ, ನಮ್ಮ ಪಾಜಕದ ಮಧ್ವಾಚಾರ್ಯರು. ಆಮೇಲೆ ಕರ್ನಾಟಕದ ಉತ್ತರದಲ್ಲಿ ಜಗಜ್ಯೋತಿ ಬಸವೇಶ್ವರ, ಕೇರಳದ ಮಹಾನುಭಾವ ಯುಗಪುರುಷ ನಾರಾಯಣಗುರು. ಈ ಆಚಾರ್ಯತ್ರಯರು ಇರಬಹುದು, ಅಥವಾ ಉತ್ತರ ಭಾರತದ ಎಷ್ಟೋ ದಾರ್ಶನಿಕರು ಇರಬಹುದು. ಈ ಅಸಮಾನತೆ, ಕೆಲವು ಸಮಾಜದ ವಿರುದ್ಧದ ದೌರ್ಜನ್ಯ, ಇದಕ್ಕೆ ಬಹಳ ಹೋರಾಟ ಮಾಡಿದ್ದಾರೆ. ಉತ್ತರದ ರಾಜಾರಾಮ್ ಮೋಹನ್ ರಾಯ್ ಸ್ವಲ್ಪ ಸಫಲ ಆಗಿದ್ದಾರೆ, ಅದರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸ್ವಲ್ಪ ಸಫಲ ಆಗಿದ್ದಾರೆ. ಅದು ಅವರದೆಲ್ಲ ನೇರವಾದ ಹೋರಾಟ, ಅದರಲ್ಲಿ ಸಾಮಾಜಿಕ ಸುಧಾರಣೆಯೊಂದಿಗೆ ಹೋರಾಟ ಅಲ್ಲ. ಆದರೆ ಒಟ್ಟಾರೆಯಾಗಿ ನಂತರ 1037ನೇ ಇಸ್ವಿಯಲ್ಲಿ ಹುಟ್ಟಿದ್ದು ರಾಮಾನುಜಾಚಾರ್ಯರು. ಅವರು 120 ವರ್ಷ ಬದುಕಿದ್ದಾರೆ. ಶ್ರೀರಂಗಂ ದೇವಸ್ಥಾನದಲ್ಲಿ ಅವರು ಶೂದ್ರರಿಗೆ ದೀಕ್ಷೆ ಕೊಡ್ತಾರೆ. ಗುಪ್ತವಾಗಿ ಹೇಳಬೇಕಾಗಿದ್ದ ಮಂತ್ರವನ್ನು ಶ್ರೀರಂಗಂ ದೇವಸ್ಥಾನದ ಗೋಪುರದ ಬಳಿ ನಿಂತು ಸಾರ್ವತ್ರಿಕವಾಗಿ ಅವರು ಆ ಮಂತ್ರ ಪಠಣ ಮಾಡ್ತಾರೆ. ಅವರ ಗುರುಗಳು ಯಾಕೆ ಹೀಗೆ ಮಾಡಿದ್ದೀ ಅಂದರೆ, ಈ ಮಂತ್ರದಿಂದ ಲೋಕೋದ್ಧಾರ ಆಗೋದಾದರೆ ನಾನು ಮಾತ್ರ ಯಾಕೆ ಉದ್ಧಾರ ಆಗಬೇಕು, ಇಡೀ ಲೋಕೋದ್ಧಾರ ಆಗಲಿ ಅಂತ. ಆ ನಂತರ ಒಬ್ಬ ಶೂದ್ರ ಶಿಷ್ಯನಿಗೆ ಸನ್ಯಾಸ ದೀಕ್ಷೆ ಕೊಡ್ತಾರೆ ಅವರು. ಸಮಾಜದಲ್ಲಿ ದೌರ್ಜನ್ಯಕ್ಕೆ ವಿರುದ್ಧವಾಗಿ ಹೋರಾಡಿದ ನಾರಾಯಣ ಗುರುಗಳಿಗ ಪೂರ್ವದಲ್ಲಿದ್ದವರಂದರೆ ರಾಮಾನುಜಾಚಾರ್ಯರು, ಅವರು ಮಾತ್ರ. ಆಮೇಲೆ ಬಸವಣ್ಣ. ರಾಮಾನುಜಾಚಾರ್ಯರು 900 ವರ್ಷ ಪೂರ್ವದಲ್ಲಿದ್ದರೆ ಬಸವಣ್ಣ ನಾರಾಯಣ ಗುರುಗಳಿಗೆ 800 ವರ್ಷದ ಹಿಂದೆ ಇದ್ದರು. ಇವರೆಲ್ಲ ಸೇರಿ ಈ ಅಸ್ಪೃಶ್ಯ, ಈ ದೌರ್ಜನ್ಯ ಅನ್ನೋ ಹೆಮ್ಮರ ದೊಡ್ಡ ಮರನ್ನ ಅಲುಗಾಡಿಸಿದ್ರು ಅಷ್ಟೇ. ಕೊಂಬೆರೆಂಬೆಗಳಿಂದ 4 ಎಲೆಗಳು ಮಾತ್ರ ಉದುರಿದೆ. ಆದರೆ ನಾರಾಯಣ ಗುರುಗಳು 1888ರ ಶಿವರಾತ್ರಿಯ ದಿನ ಅರವೀಪುರಂನ ನೆಯ್ಯಾರ ನದಿ ತಡದಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿ
ಈ ಅಸ್ಪೃಶ್ಯತೆ, ದೇವಸ್ಥಾನ ಪ್ರವೇಶ ನಿಷಿದ್ಧ ಇತ್ಯಾದಿ ದೌರ್ಜನ್ಯ ಎಂಬ ದೊಡ್ಡ ಬೃಹತ್ ಆಲದ ಮರದ ತಾಯಿ ಬೇರನ್ನೇ ಕಿತ್ತಾಕಿಬಿಟ್ರು. ಇದು ನಾರಾಯಣ ಗುರುಗಳು ಹೇಳುವ ಶಕ್ತಿ, ಇದು ಸಂಘಟನೆ, ಇದು ಧೈರ್ಯ. ನಾವು ಹೇಳ್ತೀವಿ ನಾರಾಯಣ ಗುರುಗಳದ್ದು ಮೌನ ಕ್ರಾಂತಿ. ಇಲ್ಲ, ನಾರಾಯಣ ಗುರುಗಳದ್ದು ಬಹಳ ತೀವ್ರವಾದ ಕ್ರಾಂತಿ. ಯಾಕಂದರೆ ಆ ಕಾಲದಲ್ಲಿ ಯಾವ ಮನುಷ್ಯನಿಗೆ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ವೋ ಅಂತಹ ಮನುಷ್ಯನೇ ಒಂದು ಶಿವಲಿಂಗ ಪ್ರತಿಷ್ಠಾಪನೆ ಮಾಡ್ತೇನೆ ಅಂದರೆ ಅವ ಎಷ್ಟು ತೀವ್ರವಾದ ಒಂದು ಆ ಹೋರಾಟವನ್ನು ಕೈಗೊಂಡಿರಬೇಕು. ಅವನ ಎದುರಿಗೆ ಯಾರಿಗೂ ನಿಲ್ಲೋದಕ್ಕೆ ಶಕ್ತಿ ಇರಲಿಲ್ಲ. ಆವತ್ತಿನ ನಂಬೂದಿರಿಗಳು, ಕೇರಳದ ಬ್ರಾಹ್ಮಣರು ಧ್ವನಿ ಎತ್ತಿ ಹೋರಾಡಿದರು. ಆ ಹೋರಾಟಕ್ಕೆ, ಅವರ ವಿರುದ್ಧ ಭಾಷಣಗಳಿಗೆ, ಸಭೆಗಳಿಗೆ ನಾರಾಯಣ ಗುರುಗಳು ಒಂದೇ ವಾಕ್ಯದ ಒಂದು ಉತ್ತರ ಕೊಡ್ತಾರೆ. ನಾನು ಸ್ಥಾಪನೆ ಮಾಡಿದ್ದು ಮೈಲಿಗೆ ಶಿವ, ಅದನ್ನು ನನ್ನ ಮೈಲಿಗೆ ಜನರು ಮಾತ್ರ ಪೂಜೆ ಮಾಡಲಿ, ನೀವಲ್ಲಿ ಬರಬೇಡಿ ಅಂತ. ನಾನು ಯಾಕೆ ತೀವ್ರತೆ ಹೋರಾಟ, ಅದು ಮಾನಸಿಕ ತೀವ್ರತೆ. ಇದು ತೀವ್ರ ಅಂದರೆ ಜಗಳ ಮಾಡಿ ಅವರು ಮಾಡಿಲ್ಲ, ಮಾನಸಿಕ ತೀವ್ರತೆ, ಮಾನಸಿಕ ದೃಢ ನಿರ್ಧಾರ. ಅವರು ಯಾವತ್ತೂ ಒಂದು ದೇವಸ್ಥಾನಕ್ಕೆ, ವೈದಿಕ ಆವರಣದಲ್ಲಿರುವ ಒಂದು ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ಅಂತ ತನ್ನ ಶಿಷ್ಯಂದ್ರಿಗೆ ಯಾರಿಗೂ ಯಾವತ್ತೂ ಹೇಳಲಿಲ್ಲ. ಅಲ್ಲಿ ನಿಮಗೆ ಪ್ರವೇಶ ಇಲ್ಲ ಅಂದರೆ ಅಲ್ಲಿ ಹೋಗಬೇಡಿ, ನಿಮಗೊಂದು ದೇವಸ್ಥಾನ ನಿಮ್ಮ ಮನೆ ಬಾಗಿಲಿಗೆ ನಾನು ತರ್ತೀನಿ ಅಂತ ಹೇಳಿ 1888ರಿಂದ 1916ರವರೆಗೆ ಕುದ್ರೋಳಿ ದೇವಸ್ಥಾನ ಸೇರಿ 73 ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ ನಾರಾಯಣ ಗುರುಗಳು ಮಾಡಿದರು. ಇದರಲ್ಲಿ 40 ದೇವಸ್ಥಾನಗಳನ್ನು ಸ್ವತಃ ಅವರೇ ಪ್ರತಿಷ್ಠೆ ಮಾಡಿದರು. ಉಳಿದ ದೇವಸ್ಥಾನಗಳನ್ನು ಅವರ ಶಿಷ್ಯಂದರು ಬಂದು ಸ್ಥಾಪನೆ ಮಾಡಿದರು. 73 ದೇವಸ್ಥಾನ, ಸುಮಾರು 79 ಕೃತಿಗಳನ್ನು ಬರೆದರು. ಆತ್ಮೋಪದೇಶ ಶತಕ, ದೈವ ದರ್ಶನ, ಜಾತಿ ಮೀಮಾಂಸೆ, ಹೇಳಿದರೆ ಬಹಳ ಇದೆ. ಅದು ತೇವರಂ. ಅವರು ಮಲಯಾಳಂ ಮತ್ತು ತಮಿಳು ಹಾಗೆ ಸಂಸ್ಕೃತ ಈ 3 ಭಾಷೆಯಲ್ಲಿ ಬಹಳ ಪಾಂಡಿತ್ಯವನ್ನು ಗಳಿಸಿದ್ರು ಅವರು. ಅವರ ಉನ್ನತ ಶಿಕ್ಷಣ ಕೊಲ್ಲಂ ಡಿಸ್ಟ್ರಿಕ್ಟ್ನಲ್ಲಿ ಕರುನಾಗಪಳ್ಳಿ ಅಂತ ಇದೆ, ಅಲ್ಲಿ ರಾಮನ್ ಪಿಳ್ಳೆ ಆಶ್ರಮ ಅಂತ ಅವರ ಗುರುಗಳು. ಅಲ್ಲಿ ಚಿನ್ನವಾರ ತರವಾಡು ಅಂತ ಇದೆ, ಅಲ್ಲಿ ಪಕ್ಕದಲ್ಲಿ ಈ ಇವರಿದ್ದಾರಲ್ಲ, ಯಾರು ನಮ್ಮ ಅಮ್ಮ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ, ಅಮ್ಮ ಅಂತ ಸನ್ಯಾಸಿನಿ ಒಬ್ಬರು, ಅವರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರೋದು. ಅಮೃತಮಯ್ಯ ಏನು ಹೇಳ್ತಾರೆ, ಅಮೃತಾನಂದಮಯಿ ಅವರ ಆಶ್ರಮ, ಅವರ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರೋದು. ಆ ಪಕ್ಕದ ಹಳ್ಳಿಯಲ್ಲಿ ಅವ್ರದ್ದು ಹೈಯರ್ ಎಜುಕೇಷನ್ ಆಗುತ್ತೆ. ಆಮೇಲೆ ಅವರು ಹೀಗೆ ಪರಿವ್ರಾಜಕರಾಗಿ, ಅವಧೂತರಾಗಿ ಎಲ್ಲ ಓಡಾಡ್ತಾರೆ. ಅವರು ಓಡಾಡಿದ್ದು ಯಾವುದಕ್ಕೂ ಅಲ್ಲ. ಆವಾಗಿನ ಪರಿಸ್ಥಿತಿ ಹೇಗಿತ್ತಂದರೆ ಅದನ್ನು ನಾನು ನಿಮ್ಮ ಮುಂದೆ ವಿವರಿಸೋದಕ್ಕೂ ಕೂಡ ನಾನು ಸ್ವಲ್ಪ ಹೇಸ್ತೀನಿ. ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿತ್ತು. ನಮ್ಮ ಈಳವ ಸಮುದಾಯ ಮಾತ್ರ ಅಲ್ಲ, ಒಂದಷ್ಟು ಸಮುದಾಯಗಳು ಒಟ್ಟು ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ, ಹೊಸ ಬಟ್ಟೆ ಉಡುವಂಗಿಲ್ಲ, ಕ್ಷೌರ ಮಾಡುವಂಗಿಲ್ಲ, ಹೆಣ್ಮಕ್ಕಳು ಚಿನ್ನ ಬೆಳ್ಳಿ ಹಾಕುವಂಗಿಲ್ಲ, ಮಳೆ ಬಿಸಿಲಿಗೆ ಕೊಡೆ ಹಿಡಿಯುವಂಗಿಲ್ಲ. ಅಂತೂ ಅದು ಬಹಳ ಕೆಟ್ಟ ಪರಿಸ್ಥಿತಿ. ಅಂತಹ ಪರಿಸ್ಥಿತಿಯ ಜನರು ಅದನ್ನೆಲ್ಲ ಒಪ್ಕೊಂಡಿದ್ರು. ಮೇಲ್ವರ್ಗದವರು ಕೊಡುವ ಒಂದು ದೌರ್ಜನ್ಯವನ್ನು ಬಹಳ ಮೌನವಾಗಿ ಅವರು ಸ್ವೀಕರಿಸಿದ್ರು. ಅವರು ಏನು ಅದಕ್ಕೆ ಪ್ರತಿಧ್ವನಿಸುವ ಧ್ವನಿ ಅವರಲ್ಲಿರಲಿಲ್ಲ. ನ್ಯಾಯ ಕೇಳೋದು ಯಾರ ಹತ್ರ? ಯಾರು ಇಲ್ಲ ಅಲ್ಲಿ ನ್ಯಾಯ ಕೊಡುವವರು. ಇದು ನಮಗೆ ಭಗವಂತ ಕೊಟ್ಟ ವರ, ಶಾಪ ಅಲ್ಲ, ಇದು ಭಗವಂತ ಕೊಟ್ಟ ವರ, ಇದು ಭಗವಂತನ ನ್ಯಾಯ. ನಾವು ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ದೀವಿ, ಅದಕ್ಕೋಸ್ಕರ ನಾವು ಅನುಭವಿಸ್ತಿದ್ದೀವಿ, ಅದಕ್ಕೋಸ್ಕರ ನಮಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ. ಈ ರೀತಿ ನಮ್ಮ ಪೂರ್ವಜರು ನಂಬಿದರು. ಆ ಕಾಲದ ಮೇಲ್ವರ್ಗದವರು ಇವರನ್ನು ಹಿಂಸೆ ಮಾಡುವುದೇ ನಮಗೆ ದೇವರು ಕೊಟ್ಟ ವರ ಅಂತ ತಿಳಿದು ಹಿಂಸೆ ಕೊಟ್ಟರು. ಅಂಥವರು ದೌರ್ಜನ್ಯ ಮಾಡಿದರು, ನಾವು ದೌರ್ಜನ್ಯವನ್ನು ಅನುಭವಿಸಿದೆವು. ಈ ಜನಗಳನ್ನು ಯಾವ ರೀತಿಯಲ್ಲಿ ಮೇಲೆತ್ತಬಹುದು ಅಂತ ಅವರು ಊರು ತಿರುಗಾಡಿದರು. ಎಲ್ಲಿಯವರೆಗೆ ಅಂದರೆ ಒಂದು 6 ತಿಂಗಳು ಕನ್ಯಾಕುಮಾರಿಯ ಸಮುದ್ರ ತೀರದಲ್ಲಿ ಮೊಗವೀರ ಮತ್ತು ಇಸ್ಲಾಂ ಅವರ ಮನೆಯಲ್ಲಿದ್ದರು. ಅವರಿಗೆ ಬಹಳ ಭಕ್ತಿ ಗೌರವ ಇವರಲ್ಲಿ. ಆ ಫಿಶಿಂಗಿಗೆ ಹೋಗುವಾಗ ಇವರು ದೋಣಿಯನ್ನು ಹೀಗೆ ಮುಟ್ಟಿದರೆ ಸಾಕಂತೆ, ದೋಣಿ ತುಂಬ ಮೀನು ಸಿಗ್ತಾ ಇತ್ತಂತೆ.
ಆ ನಂತರ ಅವರಿಗೆ ಜ್ಞಾನೋದಯ ಆಗುತ್ತೆ. ಅವರೇನು ದೇವರು ಪ್ರತ್ಯಕ್ಷ ಆಗಬೇಕು ಅಂತ ಮರುತ್ವ ಮಲೆಯ ಪಿಲ್ಲ ತಟದಲ್ಲಿ ತಪಸ್ಸು ಮಾಡಿದ್ದಲ್ಲ, ಅರವಿಪುರಮಿನ ದಟ್ಟ ಅಡವಿಯಲ್ಲಿ ತಪಸ್ಸೆಲ್ಲ ಮಾಡಿದ್ದು. 6 ವರ್ಷ ಕಾಡಲ್ಲೇ ವಾಸ ಇದ್ರು ಅವರು. ಈ ಜನಗಳನ್ನು ಮೇಲೆತ್ತುವುದು ಹೇಗೆ, ಇದಕ್ಕೆ ಏನು ದಾರಿ, ಇದನ್ನೇ ಅವರು ಮಾಡಿದ್ದು. ಮಾತ್ರ ಆ ಕಾಲಕ್ಕೆ ಅವರು ಉನ್ನತ ಶಿಕ್ಷಣ ಕಾಲದಲ್ಲಿ ಆಯುರ್ವೇದ ಓದಿದ್ರು. ಆಯುರ್ವೇದ, ತರ್ಕಶಾಸ್ತ್ರ ಮತ್ತು ಜ್ಯೋತಿಷ್ಯ ಅವರ ಸಬ್ಜೆಕ್ಟ್. ಈ ಆಯುರ್ವೇದಕ್ಕೆ ಬೇಕಾದ ಗಿಡಮೂಲಿಕೆಗಳ ಪರಿಚಯ ಕೂಡ ಅಲ್ಲಿ ಆಯಿತು ಅವರಿಗೆ. ಮರುತ್ವ ಮಲೆ ಅಂದರೆ ಮರಂದ ಮಲೆ ಅಂತ. ಮರಂದ ಮಲೆ ಅಂದರೆ ರಾಮ ಯುದ್ಧ ಆಗುವ ಕಾಲದಲ್ಲಿ ಲಕ್ಷ್ಮಣನಿಗೆ ಆ ಪರ್ವತ ಹೊತ್ತು ತರ್ತಾನಲ್ಲ ಹನುಮಂತ, ಆವಾಗ ಒಂದು ಪೀಸಲ್ಲಿ ಬಿತ್ತಂತೆ, ಅಲ್ಲಿ ಆಯುರ್ವೇದ ಗಿಡಮೂಲಿಕೆಗಳು ಬಂತು. ಆಮೇಲೆ ರಾವಣರ ಯುದ್ಧವನ್ನು ಮರುತ್ವಮಲಿ ಮೇಲ ಪಿಲ್ಲತಟ ಗುಹೆ ಎಲ್ಲ ಯಾರೋ ಹೋಗಿರ್ತೀವಿ ನೀವು, ಆ ಪಿಲ್ಲತಟ ಗುಹೆ ಹತ್ರ ಕೂತ್ಕೊಂಡು ಕಿಂಪುರುಷ ಗಂಧರ್ವರು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರಂತೆ ಆ ಯುದ್ಧವನ್ನು. ಹಾಗೆ ಅದು ಮರುತ್ವಮಲೆ. ಅವರಿಗೆ ಗೊತ್ತಾಯಿತು ಇವರನ್ನು ಹೇಗೆ ಮೇಲೆತ್ತಬೇಕು ಅಂತ. ಧರ್ಮಾಧಾರಿತ ಸಾಮಾಜಿಕ ಸುಧಾರಣೆ, ನೇರವಾದ ಸಾಮಾಜಿಕ ಸುಧಾರಣೆ, ಧರ್ಮಾಧಾರಿತವಾಗಿ ಸಾಮಾಜಿಕ ಸುಧಾರಣೆ ಮಾಡಬೇಕು. ಅಂದರೆ ದೇವರನ್ನು ಇವರ ಹತ್ತಿರ ತಗೊಂಡು ಹೋಗಬೇಕು. ಅವರ ಹೆಸರಲ್ಲಿ ಆ ಧರ್ಮದ ಪಂಚಾಂಗವನ್ನು ಕಟ್ಟಿ ಸಾಮಾಜಿಕ ಸುಧಾರಣೆ ಅನ್ನೋ ಒಂದು ಬಿಲ್ಡಿಂಗನ್ನು ನಾನು ಕಟ್ಟಬೇಕು. ಆಮೇಲೆ ಇವರಿಗೆ ಶಿಕ್ಷಣದ ಕೊರತೆ ಇದೆ, ಇವರಿಗೆ ಶೈಕ್ಷಣಿಕವಾಗಿ ಇವರನ್ನು ಮೇಲೆತ್ತಬೇಕು. ಆಗ ಮಾತ್ರ ಈ ಜನರ ಉದ್ಧಾರ ಆಗುತ್ತೆ ಅಂತ ತಿಳಿದು ಆ ಉದ್ದೇಶಕ್ಕೋಸ್ಕರ ಅವರು ಅರವಿಪುರಂನಲ್ಲಿ ಶಿವಲಿಂಗ ಸ್ಥಾಪನೆ ಮಾಡ್ತಾರೆ. ಇನ್ನು ಯಾವುದೇ ಉದ್ದೇಶಕ್ಕಲ್ಲ. ಕೃತಯುಗದಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ರಾಮೇಶ್ವರದಲ್ಲಿ ಒಂದು ಶಿವಲಿಂಗ ಸ್ಥಾಪನೆ ಮಾಡಿರ್ತಾನೆ. ಅದು ಬಿಟ್ಟರೆ ನಾರಾಯಣ ಗುರುನೇ ಶಿವಲಿಂಗ ಸ್ಥಾಪನೆ ಮಾಡಿದ್ದು, ಇನ್ಯಾರೂ ಇಲ್ಲ. ಇಡೀ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಶ್ರೀರಾಮಚಂದ್ರ ಬಿಟ್ಟರೆ ನಾರಾಯಣ ಗುರು. ಹಾಗೆ 1916ರವರೆಗೆ ದೇವಸ್ಥಾನಗಳ ಸ್ಥಾಪನೆ ಆದಮೇಲೆ ಸ್ಟಾಪ್ ಮಾಡ್ತಾರೆ. ಇನ್ನು ದೇವಸ್ಥಾನ ಸಾಕು, ಈ ದೇವಸ್ಥಾನಕ್ಕೆ ಬರುವವರು ಹೋಗುವವರು ಅವರೇ ಜನ. ದೇವಸ್ಥಾನ ಹೊಸದು, ಈ ಚಟ ಏನಿದೆ ಆ ಜನಗಳು ಇನ್ನೂ ಉದ್ಧಾರ ಆಗಿಲ್ಲ. ಅವರು ಬರ್ತಾರೆ ಹೋಗ್ತಾರೆ, ಸ್ನಾನ ಮಾಡುವುದಿಲ್ಲ, ಶುಚಿಯಾಗಿಲ್ಲ, ಎಷ್ಟೇ ಹೇಳಿದ್ರು ಕೇಳೋದಿಲ್ಲ ಅಂತ. ಎಲ್ಲ ಆಡಳಿತ ಮಂಡಳಿಗೂ ಸ್ಟ್ರಿಕ್ಟಾಗಿ ಅವರು ಕೊಡ್ತಾರೆ, ಒಂದು ಸಂದೇಶ ಕಳಿಸ್ತಾರೆ. ದೇವಸ್ಥಾನದ ಪರಿಸರ ನಿರ್ಮಲವಾಗಿರಬೇಕು, ಅಲ್ಲಿ ಲೈಬ್ರರಿ ಇರಬೇಕು, ಗಾರ್ಡನ್ ಇರಬೇಕು, ಈ ಥರ ಎಲ್ಲ ಹೇಳ್ತಾರೆ. ಯಾವತ್ತೂ ಅವರು ಇನ್ನೊಂದು ಹೇಳಿದ್ದಾರೆ, ದೇವಸ್ಥಾನದ ಕಟ್ಟಡ ಚಿಕ್ಕದಾಗಿರಬೇಕು, ವಾತಾವರಣ ಅಲ್ಲಿ ಆವರಣ ದೊಡ್ಡದಾಗಿರಬೇಕು, ಕ್ಲೀನಾಗಿರಬೇಕು. ನಾವು ಏನು ಮಾಡಿದ್ದೀವಿ? ನಮಗೆ ದೇವರು ಮುಖ್ಯ ಅಲ್ಲ, ನಮಗೆ ದೇವರನ್ನು ಕೂತ್ಕೊಳ್ಳೋ ಕಟ್ಟಡ ಮುಖ್ಯ. ದೇವಸ್ಥಾನದ ಕಟ್ಟಡ ಮುಖ್ಯ ನಮಗೆ. ಒಂದು ಇಷ್ಟು ಚಿಕ್ಕ ಮೂರ್ತಿಗೆ ಲಕ್ಷಗಟ್ಟಲೆ ಖರ್ಚು ಮಾಡಿದ ಒಂದು ಮೂರ್ತಿಗೆ ಕೋಟ್ಯಾನುಕೋಟಿ ಖರ್ಚು ಮಾಡಿ ಒಂದು ಬಿಲ್ಡಿಂಗ್, ಅದು ತಪ್ಪು. ನೀವು ಶಿವಗಿರಿಯಲ್ಲಿ ಹೋಗಿ ಅವರು ಉದಾಹರಣೆಗೆ ಒಂದು ದೇವಸ್ಥಾನನೂ ಮಾಡಿದ್ರು, ಶಾರದಾ ಮಠ. ಎಷ್ಟು ಚಿಕ್ಕದಿದೆ ಅದು, ಎಷ್ಟು ಕ್ಲೀನ್ ಇದೆ. ಅವರು ಸ್ಥಾಪನೆ ಮಾಡಿದ ಅರವಿಪುರಂದ ದೇವಸ್ಥಾನ ನೋಡಿ ಎಷ್ಟು ಚಿಕ್ಕದಿದೆ. ನೋಡಿದಿರಲ್ಲ ಯಾರಾದರೂ ಇಲ್ಲಿ ಅರವಿಪುರಂ ಹೋಗಿದ್ದೀರ ನೀವು? ಹೋಗಿ, ನೈಯಾರ ನದಿ ದಡದಲ್ಲಿ ಅರವಿಪುರಂ ಇದೆ, ಸಣ್ಣ ಗುಡಿ. ಆಯ್ತು, ಮುಗಿಸ್ತೀನಿ. ಆದ್ದರಿಂದ ದೇವಸ್ಥಾನ ಸ್ಥಾಪನೆ ಎಜುಕೇಷನ್ಗೆ ಮಹತ್ವ ಕೊಡ್ತಾರೆ. 100 ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ. 1926ರ ಹೊತ್ತಿಗೆ ಅವರ ಆಸ್ತಿ ಆ ಕಾಲಕ್ಕೆ ಸುಮಾರು 2,000 ಕೋಟಿ ರೂಪಾಯಿ. ಆವಾಗ ಡಿಸೆಂಟ್ರಲೈಸೇಷನ್ ಪವರ್, ಅಧಿಕಾರ ವಿಕೇಂದ್ರೀಕರಣ ಪ್ರಾರಂಭ ಈ ರಾಜಕೀಯದವರೆಲ್ಲ ಮಾಡಿದ್ದು, ಅವರು ಮಾಡಿದ್ದಾರೆ. 3 ಭಾಗ ಮಾಡ್ತಾರೆ. ಒಂದು SNDP, ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ, ಇನ್ನೊಂದು ಶ್ರೀ ನಾರಾಯಣ ಗುರುಕುಲ, ಇನ್ನೊಂದು ಶ್ರೀ ನಾರಾಯಣ ಧರ್ಮ ಸಂಗಮ್. ಹೀಗೆ ತನ್ನ ಆಸ್ತಿನ 3 ಭಾಗ ಮಾಡಿಬಿಟ್ಟು, ನಾರಾಯಣ ಧರ್ಮ ಸಂಗಮ್ ಅಂದರೆ ಸನ್ಯಾಸಿಗಳು, ಈ ಶಿವಗಿರಿ ಮತ್ತು ಒಂದು 30-35 ಅವರ ಸ್ಕೂಲ್ಗಳು, ಆಶ್ರಮಗಳು. ಶಿವಗಿರಿ ವರ್ಕಳದಲ್ಲಿ ಇವತ್ತೊಂದು 700-800 ಬೆಡ್ಡಿನ ಆಸ್ಪತ್ರೆ ಇದೆ, ಅದು ಕೂಡ ನಾರಾಯಣ ಗುರುಗಳೇ ಸ್ಥಾಪನೆ. ಇದೆಲ್ಲ ಸನ್ಯಾಸಿಗಳಿಗೆ. ನಾರಾಯಣ ಗುರುಕುಲ ಒಂದು 100-150 ಎಕರೆ ಜಾಗ ಇತ್ತು ಅವರಿಗೆ ಶಿವಗಿರಿಯಲ್ಲಿ, ಅದರಲ್ಲಿ ಒಂದು 60 ಎಕರೆ ಹೊರಗೆ ಬಿಡ್ತಾರೆ. ನಾರಾಯಣ ಗುರುಕುಲದಲ್ಲಿ ಒಂದು ಈಸ್ಟ್ ವೆಸ್ಟ್ ಯೂನಿವರ್ಸಿಟಿ ಸ್ಥಾಪನೆ ಮಾಡ್ತಾರೆ. ಅವರ ತತ್ವ ಸಂದೇಶಗಳ ಸಂಶೋಧನೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ
ಈ ರೆಸಿಪ್ರೋಕಲ್ ಅಂತಾರೆ. ಅಲ್ಲಿಂದ ವಿದ್ಯಾರ್ಥಿಗಳು ಇಲ್ಲಿ ಬರುವುದು, ಇಲ್ಲಿಂದ ವಿದ್ಯಾರ್ಥಿಗಳು ಅಲ್ಲಿ ಹೋಗುವುದು, ನಾರಾಯಣ ಗುರುಗಳ ಬಗ್ಗೆ ಸಂಶೋಧನೆ ಮಾಡೋದು, ಇದನ್ನು ಮಾಡೋದು. ನಾರಾಯಣ ಗುರುಕುಲ, ಎಸ್.ಎನ್.ಡಿ.ಪಿಗೆ ಅವರಿಗೆಲ್ಲ ಬಂತು. ಸಾಮಾಜಿಕ ಸುಧಾರಣೆ, ಸ್ಕೂಲು, ಆರೋಗ್ಯ ಮತ್ತು ರಾಜಕೀಯ 3 ಬಂತು. ಇದನ್ನು ನೋಡ್ಕೊಳ್ಬೇಕು ಅಂತ ಬಿಲ್ ಮಾಡಿ ಬಿಡ್ತಾರೆ. ಕೊನೆಯದಾಗಿ ಬಂಧುಗಳೇ, ಸಂಘಟನೆಯಿಂದ ಶಕ್ತಿಯುತರಾಗಬೇಕಾದ್ರೆ ಇವತ್ತಿನ ಕಾಲಕ್ಕೆ ನಮಗೆ ರಾಜಕೀಯ ಶಕ್ತಿ ಬೇಕು. ಇವತ್ತು ಬಿಲ್ ಅವರು ಮತ್ತು ಕೆಲವು ಹಿಂದುಳಿದ ವರ್ಗ ರಾಜಕೀಯವಾಗಿ ನಾವು ನಿರ್ಮೂಲ ಆಗ್ತಾ ಇದ್ದೀವಿ, ಮುಖ್ಯವಾಗಿ ಸೌತ್ ಕೆನರಾ, ಉಡುಪಿ ಜಿಲ್ಲೆಗಳಲ್ಲಿ. ನಾನು ಯಾವುದೇ ಪಕ್ಷಕ್ಕೆ ಪರವಾಗಿ ಮಾತನಾಡ್ತಾ ಇಲ್ಲ, ಆದರೆ ಯಾವುದೇ ಪಕ್ಷ ಇರಲಿ, ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಶಕ್ತಿಯುತರಾಗಬೇಕಾದ್ರೆ ನಿಮಗೆ ರಾಜಕೀಯ ಬೆಂಬಲ ಇರಲೇಬೇಕು. ಅದಕ್ಕೋಸ್ಕರ ನಾರಾಯಣ ಗುರುಗಳು ನೇರವಾಗಿ ಹೇಳಲಿಲ್ಲ. ವೈಕಂ ಸತ್ಯಾಗ್ರಹದ ನಂತರ, ವೈಕಂ ಸತ್ಯಾಗ್ರಹದಲ್ಲಿ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧಿ ಜಂಟಿಯಾಗಿ ಲೀಡರ್ಶಿಪ್ ತೆಗೊಳ್ತಾರೆ. ಅದು ಪೂರ್ಣ ಸಕ್ಸಸ್ ಆಗೋದಿಲ್ಲ. ವೈಕಂ ಸತ್ಯಾಗ್ರಹ ಮುಗಿದ ನಂತರ ನಾರಾಯಣ ಗುರುಗಳ ಶಿಷ್ಯಂದರು ಆರ್ ಶಂಕರ್ ಕೇರಳದ ಚೀಫ್ ಮಿನಿಸ್ಟರ್ ಆದರು. ಸಹೋದರನ ಅಯ್ಯಪ್ಪನ್ EMS ನಂಬೂದಿರಿಪಾಡು ಮಂತ್ರಿಮಂಡಲದಲ್ಲಿ ಎಜುಕೇಷನ್ ಮಿನಿಸ್ಟರ್ ಆಗ್ತಾನೆ. ಪುಲಯರ ಅಯ್ಯಂಕಾಳಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗ್ತಾನೆ. ಸುಮಾರು ಒಂದು 70-80 ಜನ MLAಗಳಾಗ್ತಾರೆ. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಹಾಕವಿ ಕುಮಾರನಾಶನ್ ಬಹಳ ಪ್ರತಿಭಾವಂತ ವಿರೋಧ ಪಕ್ಷದ ನಾಯಕನಾಗ್ತಾನೆ. ಇವರೆಲ್ಲ ನಾರಾಯಣ ಗುರುಗಳ ಸುತ್ತ ಕುಳಿತವರು. ಈ ವೈಕಂ ಸತ್ಯಾಗ್ರಹದ ಪರಿಣಾಮ, ವೈಕಂ ಕೇರಳದ ಬಹಳ ದೊಡ್ಡ ದೇವಸ್ಥಾನ, ಅನಂತ ಪದ್ಮನಾಭ ಟೆಂಪಲ್ಗಿಂತಲೂ ದೊಡ್ಡದು. ಅಲ್ಲಿ ಒಂದೇ ಒಂದು ಸತ್ಯಾಗ್ರಹದಲ್ಲಿ ನಾರಾಯಣ ಗುರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಬೇರೆ ಯಾವತ್ತೂ ಮಾಡಿಲ್ಲ. ಅದು ಮಹಾತ್ಮ ಗಾಂಧಿಯವರ ಒತ್ತಡದಿಂದ ಆಗಿನ ಕಾಂಗ್ರೆಸ್ ನೇತೃತ್ವದಲ್ಲಿ ಆ ಸತ್ಯಾಗ್ರಹ ನಡೆಯಿತು. ಪೂರ್ಣ ಸಕ್ಸಸ್ ಆಗಿಲ್ಲ. ನಮಗೆ ಒಂದು 2-3 ರಸ್ತೆಯಲ್ಲಿ ಪ್ರವೇಶ ಸಿಕ್ಕಿತು. ಸಾಧ್ಯ ಆದರೆ ನಿಮ್ಮ ಸಮಾಜ ಅಧ್ಯಕ್ಷರೇ ವೈಕಂಗೂ ಕರ್ಕೊಂಡು ಹೋಗಿ. ನಾರಾಯಣ ಗುರುಗಳ ಅತ್ಯಂತ ಪ್ರಪಂಚದಾದ್ಯಂತ ಇವತ್ತು ಚರಿತ್ರೆಯಲ್ಲಿ ಉಳಿದಂತಹ ಸತ್ಯಾಗ್ರಹ ಅಂದರೆ ವೈಕಂ. ನನಗೆ ಟೈಮ್ ಇಲ್ಲ, ಅದಕ್ಕೆ ಭಾಳ ದೊಡ್ಡ ಚರಿತ್ರೆ ಇದೆ. ಆ ವೈಕಂ ಸತ್ಯಾಗ್ರಹದ ನಂತರ ನಮ್ಮ ಈಳವರು ಕೇರಳದ ರಾಜಕೀಯವಾಗಿ ಪ್ರಾಬಲ್ಯತೆಯನ್ನು ಪಡೆದರು. ನಾರಾಯಣ ಗುರುಗಳು ಆವತ್ತು ನೀವು ಹೆಸರು ಕೇಳಿರ್ಬೋದು, ಮನ್ನತ್ತು ಪದ್ಮನಾಭನ್, ಆಮೇಲೆ ರಾಮಸ್ವಾಮಿ ನಾಯ್ಕರ್, ಇವರೆಲ್ಲ ನಾರಾಯಣ ಗುರುಗಳ ಕ್ಲೋಸ್ ಫ್ರೆಂಡ್ಸ್, ಅವರೆಲ್ಲ ಸವರ್ಣೀಯರು. ಈ ವೈಕಂ ಸತ್ಯಾಗ್ರಹಕ್ಕೆ ಸಪೋರ್ಟ್ ಆಗಿ ನಾರಾಯಣ ಗುರುಗಳಿಗೆ ಸುಚೀಂದ್ರ ಟೆಂಪಲಿಂದ, ಕನ್ಯಾಕುಮಾರಿ ಹತ್ರ ಸುಚೀಂದ್ರ ಅಂತ ಒಂದು ಟೆಂಪಲ್ ಇದೆ, ಅಲ್ಲಿಂದ ತಿರುವನಂತಪುರ, ಆವಾಗ ಮಹಾರಾಣಿ ಸೇತು ಲಕ್ಷ್ಮೀಬಾಯಿ ಅಂತ ಇದ್ದರು. ಆ ಸೇತು ಲಕ್ಷ್ಮೀಬಾಯಿಗೆ ಒಂದು ಮನವಿ ಕೊಡಬೇಕು ಅಂತ 25,000 ಜನ ಮೇಲ್ವರ್ಗದವರು ಈ ಕೆಳವರ್ಗದ ಒಬ್ಬ ಲೀಡರಿಗೆ, ಒಬ್ಬ ನಾಯಕನಿಗೆ, ಒಬ್ಬ ದಾರ್ಶನಿಕನಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಮನ್ನತ್ತು ಪದ್ಮನಾಭನ್ ಅಂತ ರಾಷ್ಟ್ರ ಮಟ್ಟದ ಲೀಡರ್ ಅವರ ನೇತೃತ್ವದಲ್ಲಿ ಸುಮಾರು 200 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ನೀವು ಯೋಚನೆ ಮಾಡಿ, 1924ರಲ್ಲಿ. ಅಂದರೆ ನಾರಾಯಣ ಗುರುಗಳ ವ್ಯಕ್ತಿತ್ವ ಹೇಗಿರಬೇಕು? ಅವರ ಎಲ್ಲ ಕ್ರಿಮಿನಲ್ ಕೇಸು, ಸಿವಿಲ್ ಕೇಸುಗಳಿಗೆ ಫ್ರೀಯಾಗಿ ವಾದ ಮಾಡ್ತಾ ಇದ್ದ ಲಾಯರ್ಗಳಿದ್ದರು. ಮೆಡ್ರಾಸ್ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಸದಾಶಿವ ಅಯ್ಯರ್ ಮತ್ತು ನಾರಾಯಣ ಗುರು ಅನ್ಯೋನ್ಯದಲ್ಲಿದ್ದರು. ಆದ್ದರಿಂದ ನಾರಾಯಣ ಗುರುಗಳ ಸಂದೇಶದಲ್ಲಿ ಪ್ರತಿಯೊಂದು ಹೆಜ್ಜೆಗಳು ಅವರದ್ದು ಒಂದೊಂದು ಸಂದೇಶ, ಪ್ರತಿಯೊಂದು ಕಾರ್ಯಕ್ರಮಗಳು ಅವರದ್ದು ಒಂದೊಂದು ಸಂದೇಶ. ನಾನು ಇಷ್ಟೇ ಹೇಳ್ತೀನಿ, ನಮ್ಮ ಮಕ್ಕಳಿಗೆ ಇದು ಬಿಲ್ ಅವರಿಗೆ ಮಾತ್ರ ಸೇರಿದ ನಾರಾಯಣ ಗುರುಗಳಲ್ಲ. ಇವತ್ತು ನಾವು ಏನು ಅಲ್ಲಲ್ಲಿ ಮಂದಿರಗಳನ್ನು ಕಟ್ಟಿ ವರ್ಷಕ್ಕೊಂದು-2 ಸಲ ವಾರ್ಷಿಕೋತ್ಸವ ಮಾಡಿಬಿಟ್ಟು, ವಾರಕ್ಕೊಂದ್ಸಲ ಭಜನೆ ಮಾಡಿಬಿಟ್ಟು, ನಾರಾಯಣ ಗುರುಗಳನ್ನು ಒಳಗೆ ಹಾಕಿ ಬೀಗ ಹಾಕಿಬಿಟ್ಟು ನಾವು ಮನೆಗೆ ಹೋಗ್ತೀವಿ. ಅಂದರೆ ನಾರಾಯಣ ಗುರುಗಳನ್ನು ಗೃಹ ಬಂಧನದಲ್ಲಿಟ್ಟಿದ್ದೀವಿ ನಾವು. ಬಿಲ್ ಅವರು ಬಂಧನದಿಂದ ಅವರನ್ನು ಬಿಡುಗಡೆಗೊಳಿಸಬೇಕು. ನಾರಾಯಣ ಗುರುಗಳು ಹೊರಗಡೆ ಬರಬೇಕು. ಆ ನಾರಾಯಣ ಗುರುಗಳಿಗೆ ಮೇಲ್ವರ್ಗದ ವೈದಿಕ ಕ್ಷೇತ್ರದಲ್ಲಿ ಸ್ವಾಗತ ಸಿಗಬೇಕು. ನಾವು ಹೊರಗೆ ಕಳಿಸಿದಾಗ ಅವರನ್ನು ಸ್ವಾಗತಿಸಬೇಕು. ನಮ್ಮ ಮೇಲ್ವರ್ಗದವರು ಬನ್ನಿ ಅಂತ ಕರೀಬೇಕು. ಆ ಕೆಲಸ ನಮ್ಮಿಂದ ಆಗಬೇಕು. ನಾರಾಯಣ ಗುರುಗಳನ್ನು ಇನ್ನು ಒಳಗೆ ಕೂರಿಸೋದಲ್ಲ. 1928ರವರೆಗೆ ಅವರಿಗೆ ಅನಾರೋಗ್ಯದ ಕಾಲದಲ್ಲಿ 6 ತಿಂಗಳವರೆಗೆ ಅವರು ಬೆಡ್ ರಿಡನ್ ಆಗಿದ್ದರು. ಅದಕ್ಕೆ ಮೊದಲು ಅವರು ಊರೂರು ಸುತ್ತಾಡ್ತಾ ಇದ್ದರು. ಅವರ ಮೂರ್ತಿಗಳನ್ನು ಮಾಡಿ ಅವರಿಗೆ ಮಂದಿರ ಕಟ್ಟಿ ನಾವು ಇವತ್ತು ಜೈಲಲ್ಲಿ ಹಾಕಿದ್ದೀವಿ ಬಂಧುಗಳೇ.
ಅವರನ್ನು ಹೊರಗಡೆ ಬಿಡಿ. ಅವರ ಸಂದೇಶಗಳನ್ನು ನಾವು ಮಕ್ಕಳಿಗೆ ಹೇಳಿ. ಅವರ ಸಂದೇಶಗಳಿಗೆ ಕನಿಷ್ಠ ಒಂದನ್ನಾದರೂ ನಾವು ಪಾಲಿಸೋಣ. ಕನಿಷ್ಠ ಬೇರೆ ಏನು ಬೇಡ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ನಾವು ಸಹೋದರ ಧರ್ಮಗಳ ಜೊತೆ, ಸಹೋದರ ಜಾತಿಗಳ ಜೊತೆ ಸೌಹಾರ್ದತೆಯಿಂದ ಬದುಕೋದನ್ನು ಕಲಿಯೋಣ. ಇಷ್ಟು ಕಲಿತರೆ ನಾರಾಯಣ ಗುರುಗಳಿಗೆ ನಾವು ಋಣ ಸಂದಾಯ ಮಾಡಿದಾಗ ಆಗುತ್ತೆ. ಇವತ್ತು ನಾರಾಯಣಗಳ ಕಾರಣದಿಂದವೇ, ಆ ಗುರುಗಳು ಹುಟ್ಟಿ ಬಂದ ಕಾರಣದಿಂದ ನಾವು ಇಷ್ಟು ಜನ ಇಲ್ಲಿ ಹೀಗೆ ಮಾತನಾಡ್ತಾ ಇದ್ದೀವಿ. ನೀವಿಷ್ಟು ಜನ ಇಲ್ಲಿ ಕುಂತಿದ್ದೀರಾ. ನಾನಿಲ್ಲಿ ಮಾತನಾಡುವ ಶಕ್ತಿ ನನಗೆ ನಾರಾಯಣ ಗುರುಗಳಿಂದ ಬಂದಿದ್ದು. ಈ ಶಕ್ತಿಯನ್ನು ನಾವು ಉಳಿಸ್ಕೊಳ್ಬೇಕು ಬಂಧುಗಳೇ. ಶಕ್ತಿ ಮತ್ತು ಸಂಘಟನೆ ಮತ್ತು ಶಿಕ್ಷಣ, ಇದನ್ನು ಮೂರನ್ನು ಮಾತ್ರ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಬಂಧುಗಳೇ. 80ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ. ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಲಿದ್ದಾರೆ ಕ್ರೀಡಾ ಕಾರ್ಯದರ್ಶಿಯಾದಂತಹ ನಿತಿನ್ ಮಾಡೂರು ಇವರು. ಓಂ ಶ್ರೀ ಗುರುಭ್ಯೋ ನಮಃ. 2022-2023 ಸಾಲಿನಲ್ಲಿ 10ನೇ ತರಗತಿ ವಿಭಾಗದಲ್ಲಿ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿಗಳ ಪಟ್ಟಿ: ಸ್ಫೂರ್ತಿಗೆ 596 ಅಂಕ, 95.36%. ಯುಕ್ತ ವೈ ಸುವರ್ಣ 594, 95.04%. ತ್ರಿಷಾ 610 ಅಂಕ, 97.6%. ಯಶಸ್ವಿನಿ 556, 88.96%. ಸಮೀಕ್ಷಾ 579 ಅಂಕ, 92.64%. ಸೃಷ್ಟಿ ಸಿ ಪೂಜಾರಿ 93%. ಸಮೀಕ್ಷಾ ಸುವರ್ಣ 572 ಅಂಕ, 91.52%. ಗೈತ್ರಿ ಆರ್ ಸುವರ್ಣ 573, 91.68%. ಸುಹಾನಿ ಎನ್ 561 ಅಂಕ, 89.76%. ಜಾನ್ವಿ ಜೆ ಪೂಜಾರಿ 559 ಅಂಕ, 89.44. ಅನನ್ಯ 541 ಅಂಕ, 86.56%. ಅಭಿಜ್ಞಾ ಸುನಿಲ್ ಕುಮಾರ್ 535 ಅಂಕ, 85.61%. ಆಯುಷಿಕೆ 569 ಅಂಕ, 96.4%. ನೆಟ್ ಪುದರ್ ಕೊಡ್ತಿನಕ್ಕಲು ಏರಾಂಡಲ ಬುರ್ದಿತ್ತು ಬರೋಳಿ ಅಂಚನೆ ಜೋಕುಲು ಇಜ್ಜೆಂಡು ಅಕ್ಕಲ ಪ್ಯಾರೆಂಟ್ಸ್ ಏರಾಂಡ ಬರೋಳಿ. ಬಂಧುಲೆ 80% ಇರ್ದು ಮಿತ್ ಮಾರ್ಕ್ ಇದು ನನ್ನ ಚಿಂತನ 10ನೇ ಕ್ಲಾಸ್ ಅಂಚನೆ 12ನೇ ಕ್ಲಾಸ್ದ ಜೋಕ್ಲೆಗ್ ನಮ್ಮ ಬ್ರಹ್ಮರ್ಷಿ ನಾರಾಯಣ ಗುರುಕುಲ್ನ ಈ 154ನೇ ಜನ್ಮ ಜಯಂತಿದ ಅಂಗವಾಗಿ ಅಕ್ಲೇನು ಈ ಪೊರ್ತೋಡು ಅಭಿನಂದನೆ ಮಲ್ಪರಲ್ಲ. ಕೂಡ್ದಿಂಚಿ ಮಹತ್ತ ಬಿನ್ನೇರ್ಲ ಸೇರ್ದು ನಮ್ಮ ಇನ್ನಿತ ಈ ವಿದ್ಯಾರ್ಥಿಲೆಗ್ ಈ ಒಂಜಿ ಅಭಿನಂದನೆನು ಈ ಪೊರ್ತೋಡು ಮಲ್ತು ಕೊರುಡು ಪಣದು ಭಿನ್ನಾಯ ಮಲ್ತೊಂದುಲ್ಲ. ಇನ್ನಿತ ಈ ಲೇಸದ ಗುರುಕಾರ್ಮೆನ್ ವಹಿಸೋ ನನ್ನ ಚಿಂತನ SRR ಮಸಾಲಾ ನೇತ ನಿರ್ದೇಶಕರಾಯ ನನ್ನ ಚಿಂತನ ಶ್ರೀ ಶೈಲೇಂದ್ರ ವೈ ಸುವರ್ಣ ಇರ್ನ ಒಂಜಿ ದಿವ್ಯ ಹಸ್ತೋಡು ಜೋಕ್ಲೆಗ್ ಅಂಚನೆ ಜೋಕುಲ್ನ ಅಪ್ಪೆಲ್ಲೆಗ್
ವಿದ್ಯಾರ್ಥಿಗಳು: ಕ್ಷಿತಿಜ್ ಬಂಗೇರ ಕೊಲ್ಯ 564 ಅಂಕ 94%, ಸುದೀಕ್ಷಾ 553 ಅಂಕ 92.16%, 91%, ತನಿಷ್ ಶಾಲ್ಯನ್ 522 87%, ಅನೀಶ್ 513 ಅಂಕ 85.50%, ದಿಶಾ 512 85.33%, ಸಂಜನಾ 543 90.5%, ಸಿರಾಗ್ 575 ಅಂಕ 90.83%, ವೀಕ್ಷಿತಾ 562 ಅಂಕ 92.66. ಧನ್ಯವಾದ. ಈ ಪೊರ್ತುಡು ಅಕ್ಲಿಗೆ ಆಶೀರ್ವಾದ ಮಲ್ಪಡು ಪಣದು ಭಿನ್ನಾಯ ಮಲ್ತೊಂದುಲ್ಲ ಇಂದ ಚಾವಡಿದ ಮಲ್ಲ ಭಿನ್ನೇರಾಯನ ಚಿಂತನ ಶ್ರೀಯುತ ಶೈಲೇಂದ್ರ ವೈ ಸುವರ್ಣ ಈರು ಚಾವಡಿದ ಎದುರ್ದ ಪುಡೆಗೆ ಬರಡು ಪಣದು ಕೇನೊಂದುಲ್ಲೆ ಜೋಕ್ಲಿಗೆ ಮಾತೆರೆಗಳ ಆಶೀರ್ವಾದ ಮಲ್ತದು ಈ ಒಂಜಿ ಪುರ್ತನು ಪುರ್ಲು ಮಲ್ತು ಕೊರಡು ಪನ್ನದು ಭಿನ್ನಾಯ ಮಲ್ತೊಂದುಲ್ಲ ಭಿನ್ನೇರು ಎದುರ್ದ ಮರ್ಕಿಲ್ಗೆ ಬರಡು ಬತ್ತದು ಜೋಕ್ಲೆಗ್ ಆಶೀರ್ವಾದ ಮಲ್ಪಡು ಬಂದದ್ದು ಭಿನ್ನಾಯ ಮಲ್ತೊಂದುಲ್ಲ. ಅಂಚನೆ 85% ದೇರ್ಲ ಇತ್ತಂಡ ಬರಲು ಮಿತ್ತು ಸ್ಟೇಜಿಗೆ ಪುದರ್ ಕೊಡ್ದು ಬಾಕಿ ಅದಿತ್ತಂಡ. ಶ್ರೀಯುತ ಡಾಕ್ಟರ್ ತಾರನಾಥ ಶೆಟ್ಟಿ ಈರು ತಮ್ಮಾನದ ಮನೆಟ್ಟು ಓಲಗಾವಡು ಪಣದಕ್ಕೆ ಏನೊಂದುಲ್ಲ ಸಂಘದ ಕೋಶಾಧಿಕಾರಿ ನೆಂಚಿನ ಜೀವನ್ ಕೊಲ್ಯ ಅಂಬೇರು ಅರ್ನ ಸನ್ಮಾನ ಪತ್ರನು ಓದಿರಲ್ಲ. ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರ ಕೊಲ್ಯ ಸೋಮೇಶ್ವರ. ಡಾಕ್ಟರ್ ತಾರನಾಥ್ ಶೆಟ್ಟಿ ಬಿ ಖ್ಯಾತ ವೈದ್ಯರು ಕೋಟೆಕಾರ್ ಬೀರಿ ಗೌರವಪೂರ್ವಕ ಸನ್ಮಾನ. ಆತ್ಮೀಯ ಬಂಧುಗಳೇ, ವೈದ್ಯೋ ನಾರಾಯಣೋ ಹರಿಹಿ ಎನ್ನುವ ಉಕ್ತಿಯಂತೆ ರೋಗಿಗಳ ನಾಡಿ ಮಿಡಿತವನ್ನು ಅರಿತು ಜೀವನ್ಮರಣದ ಹೋರಾಟದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜೀವವನ್ನು ಉಳಿಸಿ ರಕ್ಷಕನಂತೆ ಕಾರ್ಯನಿರ್ವಹಿಸಿ ದೇವರಿಗೆ ಸರಿಸಮಾನವಾಗಿ ಗೋಚರಿಸುವವರು ನಮ್ಮ ವೈದ್ಯರು. ಇಂತಹ ವೈದ್ಯರುಗಳ ಸಾಲಿನಲ್ಲಿ ನಮಗೆ ಗೋಚರಿಸುವವರು ಡಾಕ್ಟರ್ ತಾರನಾಥ್ ಶೆಟ್ಟಿ ಬಿ. ಮುಲ್ಕಿಯ ಬಪ್ಪನಾಡು ಗುತ್ತು ಪಟೇಲ್, ದಿವಂಗತ ಡಿ ಭೋಜಶೆಟ್ಟಿ ಮತ್ತು ಶ್ರೀಮತಿ ಸರೋಜಿನಿ ಶೆಟ್ಟಿಯವರ ಸುಪುತ್ರರಾಗಿ 13/10/1952 ಈ ಭೂಮಿಯ ಬೆಳಕು ಕಂಡಿರುವ ಇವರು ತನ್ನ ಪ್ರಾಥಮಿಕ, ಪ್ರೌಢಶಾಲಾ ಹಾಗೂ ಪದವಿ ಶಿಕ್ಷಣವನ್ನು ಮುಲ್ಕಿಯಲ್ಲಿ ಪೂರೈಸಿದರು. ತದನಂತರ ದಾವಣಗೆರೆಯ JJM ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪೂರೈಸಿ ವೆಲ್ಲಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ 2 ವರ್ಷಗಳ ಕಾಲ ಸೀನಿಯರ್ ಹೌಸ್ಮೆನ್ ಆಗಿ ಕಾರ್ಯನಿರ್ವಹಿಸಿದರು. 1980ರಿಂದ ಕೋಟೆಕಾರ್ ಬೀರಿಯಲ್ಲಿ ಕಳೆದ 43 ವರ್ಷಗಳಿಂದ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿರುವ ಇವರು ತನ್ನ ವೃತ್ತಿ ಜೀವನದ ನಿಸ್ವಾರ್ಥ ಸೇವೆಯಿಂದ ಜಾತಿ, ಮತ, ಧರ್ಮಗಳ ಎಲ್ಲೆಯನ್ನು ಮೀರಿ ಸರ್ವರಿಗೂ ಪ್ರೀತಿ ಪಾತ್ರರಾಗಿದ್ದಾರೆ. ವೃತ್ತಿ ಜೀವನದ ಆರಂಭದಿಂದಲೂ ಕಡು ಬಡವರಿಗೆ, ಜನಸಾಮಾನ್ಯರಿಗೆ ಅತಿ ಕಡಿಮೆ ಶುಲ್ಕದಲ್ಲಿ ತಪಾಸಣೆ ನಡೆಸಿ ಚಿಕಿತ್ಸೆಯನ್ನು ನೀಡುತ್ತಿದ್ದು, ಇಂದಿಗೂ ಅದೇ ದರವನ್ನು ಕಾಯ್ದುಕೊಂಡು ನಿಸ್ವಾರ್ಥ ಮನೋಭಾವದಿಂದ ಚಿಕಿತ್ಸೆಯನ್ನು ನೀಡುತ್ತಿರುವುದು ಸಮಾಜದ ಮೇಲಿರುವ ಇವರ ಹೃದಯ ವೈಶಾಲ್ಯತೆಗೆ ಸಾಕ್ಷಿಯಾಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ಅಬಾಲ ವೃದ್ಧದವರೆಗೂ ಯಾವುದೇ ರೀತಿಯ ಯಮಯಾತನೆಯ ನೋವುಗಳಿದ್ದರೂ ತನ್ನ ವೈದ್ಯ ವೃತ್ತಿಯಲ್ಲಿನ ಚಾಣಾಕ್ಷತೆಯಿಂದ ಕ್ಷಣ ಮಾತ್ರದಲ್ಲಿ ಚಿಕಿತ್ಸೆ ನೀಡಿ ನೋವನ್ನು ಶಮನಗೊಳಿಸಿ ರೋಗಿಗಳ ಮುಖದಲ್ಲಿ ಮಂದಹಾಸ ಮೂಡಿಸುವವರು.
ಸಾಂಸಾರಿಕ ಬದುಕಿನಲ್ಲಿ ಪತ್ನಿ ಶ್ರೀಮತಿ ರೂಪಾ ಟಿ ಶೆಟ್ಟಿ ಅವರೊಂದಿಗೆ ಸುಖಮಯ ದಾಂಪತ್ಯ ಜೀವನ ನಡೆಸುತ್ತಿದ್ದು, ಮಕ್ಕಳಾದ ಟಿ ಮನೋಹರ ಶೆಟ್ಟಿ ಇಂಜಿನಿಯರ್ ಆಗಿ USA ವಾಸವಾಗಿದ್ದು, ಮಗಳು ಟಿ ಶೈಲಿ ಶೆಟ್ಟಿ ವೈದ್ಯೆಯಾಗಿ ಬಹ್ರೇನ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ತನ್ನ 71ರ ಇಳಿವಯಸ್ಸಿನಲ್ಲೂ 21ರ ನವತರುಣನಂತೆ ನಿತ್ಯವೂ ಲವಲವಿಕೆಯಿಂದ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಚೇತನ ಸ್ಫೂರ್ತಿಯ ಚಿಲುಮೆ ಡಾಕ್ಟರ್ ತಾರನಾಥ್ ಶೆಟ್ಟಿ ಬಿ ಇವರಿಗೆ ಭಗವಂತನು ಮತ್ತಷ್ಟು ಉತ್ತಮ ಆರೋಗ್ಯವನ್ನು ಕರುಣಿಸಲಿ, ಅವರಿಂದ ಇನ್ನಷ್ಟು ಸೇವೆಗಳು ಈ ಸಮಾಜಕ್ಕೆ ಲಭಿಸಲಿ ಎನ್ನುವ ಆಶಯ, ಹಾರೈಕೆ ಮತ್ತು ಪ್ರಾರ್ಥನೆಯೊಂದಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ 169ನೇ ಜಯಂತಿಯ ಈ ವಿಶೇಷ ಸಂದರ್ಭದಲ್ಲಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರ, ಕೊಲ್ಯ, ಸೋಮೇಶ್ವರ. ಸನ್ಮಾನ ಪತ್ರವನ್ನು ವಾಚಿಸಿದಂತಹ ಕೋಶಾಧಿಕಾರಿಯಾದಂತಹ ಜೀವನ್ ಕೊಲ್ಯ ಇವರಿಗೆ ವಂದನೆಗಳು. ಇದೀಗ ಅತಿಥಿ ಅಭ್ಯಾಗತರೆಲ್ಲರೂ ವೇದಿಕೆಯಲ್ಲಿರುವ ಸನ್ಮಾನ ಸ್ವೀಕರಿಸಲಿರುವಂತಹ ಡಾಕ್ಟರ್ ತಾರನಾಥ ಶೆಟ್ಟಿ ಬಿ ಇವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗೌರವ ಸನ್ಮಾನನು ಸ್ವೀಕಾರ ಮಂತಿನ ಚಿಂತನ ನಮ್ಮ ಊರ್ದ ಡಾಕ್ಟರ್ ಆಯ್ನಂಚಿನ ಡಾಕ್ಟರ್ ತಾರನಾಥ ಶೆಟ್ಟಿ ಹಿರೇಗ ಸೋಲ್ಮೇಲು ಈ ಬಗೆಟ್ ಸನ್ಮಾನ ಸ್ವೀಕಾರ ಮಲ್ತದ ರಡ್ ಎಡ್ಡೆಪುದ ಪಾತೆರುನು ನುಡಿಪೋಡು ಪಣದೆಯನ್ನು ಭಿನ್ನಯ ಮಲ್ತೊಂದುಲ್ಲ ನಮಕ್ ಮಾತೆರೆಗ್ಲ ಶುಭ ಹಾರೈಸಿದು ಸೋಲ್ಮೇಲೇನು ಸಂದಾಯಿತ ಮಲ್ತೊಂದುಲ್ಲೇರು ಅಂಚನೆ ನಮ್ಮ ಇನಿತ ಭಿನ್ನೈರಾಯನಂಚಿನ ಶ್ರೀ ಸುರೇಶ್ ಭಟ್ನಗರ ಮುಕ್ತೇಶ್ವರರು ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇರು ರೆಡ್ ಬ್ರಹ್ಮಶ್ರೀ ನಾರಾಯಣ ಗುರುಕು ಸಾಷ್ಟಾಂಗ ನಮಸ್ಕಾರ ಮಲ್ತಂದು ಇನಿ ಬ್ರಹ್ಮಶ್ರೀ ನಾರಾಯಣ ಗುರುನ 169ನೇ ಜನ್ಮದಿನ ಆಚರಣೆ. ಇನಿ ನಮ್ಮ ಊರದ ಕೊಲ್ಯ ಬಿಲ್ಲವ ಸಂಘದ ಮಕ್ಕಳು 169ನೇ ಜನ್ಮದಿನಾಚರಣೆ ನಿಜವಾದ್ಲ ಭಾರಿ ಅರ್ಥಪೂರ್ಣವಾದ ಆಚರಣೆ ಮಾಡ್ತಾರೆ. ದಾಯಕ ಪಂದಾಡ ಇನ್ನಿತ ನಿಜವಾಯಿನೊಂದು ವಿಶಿಷ್ಟ ಪಂದಾಡ ಇತ್ತೆ ಸನ್ಮಾನದ ತೊಂಜಿನಂಚಿನ ತಾರನಾಥ್ ಶೆಟ್ಟಿ ನಿಜವಾದಲ ನಿಖಲು ಮಲ್ತಿನ ಆ ಸನ್ಮಾನ ಐಟ್ ಒಂಜಿ ಪಾಯಿಂಟ್ಲ ಅವು ವೇಸ್ಟ್ ಆಗ್ತಿದ್ದೆ ದಾಯಪನ್ನಾಗ ತಾರನಾಥ್ ಶೆಟ್ಟಿ ಡಾಕ್ಟ್ರು ಪಂಡ ಎಂಕಲ್ನ ಪರಿಸರದಕ್ಲೆಗೆ ನಿಜವಾದ್ಲ ಅವ್ರನ್ನ ಸೇವೆ ಪಂಡ ಪೂರೈರೆಗ್ಲ ಗೊತ್ತಿತ್ತಿನ ಆರೊಂಜಿ ಅವ್ರನ್ನೊಂಜಿ ಎಲ್ಲೇ ಒಂಜಿ ಕನಿಷ್ಠ ಎಲ್ಲೇ ಒಂಜಿ ಪಾಪದಕ್ಲೆಗ ಅವಡು ಮಲ್ಲ ಹಾಕ್ಲಿಲ್ಲ ಅವ್ರನ್ನೊಂಜಿ ಕನಿಷ್ಠ ದರ ಆ ದರ ನಮ್ಮ ಪಂಡನಾಂಡ ನಂಗೆ ಅವು ಬೇತೆ ಊರುಡು ಪಂಡ ಆಚಿರವು ದಾಯಪನ್ನಾಗ ಅಂಚಿನ ಒಂದು ಎಲ್ಲೇ ಫೀಸ್ ತೆತ್ತೊಂದು ಏತೋ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಜನಕ್ಕೆ ಆನಿಡ್ದೀನಿ ಮುಟ್ಟ ಚಿಕಿತ್ಸೆ ಕೊರ್ದು ಮಸ್ತ್ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿನ ಅಂಚಿನ ಡಾಕ್ಟ್ರು ನಿಜವಾದ್ಲ ನಿಖಲು ಈ ಸಮಿತಿನಿ ಅಭಿನಂದನೆ ಮಲ್ಪ ನಿಜವಾದ್ಲ ನಿಖಲು ಈತ್ ಕಾರ್ಯಕ್ರಮ ಮಲ್ಪನ ಇಟ್ಲ ನಿಜವಾದ್ಲ ಸನ್ಮಾನ ಮಲ್ತಿನಂಚಿನ ನಿಜವಾದ್ಲ ಇನ್ನು 161 ಜನ್ಮದಿನ ತೆರನ ನಿಜವಾದ್ಲ 100 ಯಶಸ್ಸು ಆತನ ಪಂಡದ್ದು ಯಾನು ಬಿಲ್ಲವ ಸಂಘಗೆ ಅಭಿನಂದನೆ ಮಲ್ತಂದಿಲ್ಲ. ಅಂಚನೆ ನಾರಾಯಣ ಗುರು ಸಂದೇಶ ಕೊಡ್ತೇರು
ಪೂರ ಎಲ್ಲ ಜಾತಿ ಎಲ್ಲ ಒಂದೇ ಮತ ಒಂದೇ ದೇವರು ಪೂರ ಕೊರ್ತೇರು ಸರಿ ನೂದು ಅವು ಅನುಷ್ಠಾನ ಮಲ್ಪೋಡು ಆಂಡ ನಮ್ಮ ಒಲ್ತು ಸ್ಟಾರ್ಟ್ ಮಲ್ಪೋಡು ಪಂಡಾಗ ನಮ್ಮ ಅಲ್ತು ನಮ್ಮ ಕುಟುಂಬ ಇನಿ ಕುಟುಂಬನೇ ನಮ್ಮ ಬೇತೆ ಪೋಂದಿಲ್ಲ ನಿಜವಾದಲ್ಲ ಜನ್ಮದಿನಾಚರಣೆ ನಾರಾಯಣಗುರುನ ಸಂದೇಶನ ನಮ್ಮ ಇಲ್ಲಡ್ದು ಸುರುಕಾದು ಸ್ಟಾರ್ಟ್ ಆವೋಡು ಅಪ್ಪೆಮ್ಮನ ಜೋಕುಲು ದೂರ ಅಪ್ಪೆಮ್ಮೆ ದೂರ ಇತ್ತೆಲ್ಲ ಮಲ್ಲೆಜ್ಜಿ ಸುರುಕು ನಮ್ಮ ಅಪ್ಪೆಮ್ಮನ ಜೋಕುಲು ದಿನಾಲ ಒಂಜಿ ತೂದು ಆಕಲ್ನ ವೃದ್ಧಾಪ್ಯ ಜೀವನಡು ತೂಪುನಂಚಿನ ಅವಲ ಒಂಜಿ ಸಂದೇಶನೇ ನಾರಾಯಣಗುರುನ ನಿಜವಾದ ಊರ್ದ ಬೊಕ್ಕ ಸುರು ನಮ್ಮ ಇಲ್ಲಡ್ದು ನಮ್ಮ ಕರ್ತವ್ಯನ ಮಲ್ತದು ಅಂಚನೆ ನಮ್ಮ ಸಮಾಜ ನಮ್ಮ ಧರ್ಮ ಆಯಿ ಬೊಕ್ಕ ಕುಡಂಜಿ ಧರ್ಮನ ಗೌರವಿಸೋಡು ಪೂರ ನಮ್ಮ ಧರ್ಮ ಸುರುಕು ಒಂದು ವ್ಯವಸ್ಥಿತವಾದ ಉಂತುನಂಚಿನ ವ್ಯವಸ್ಥೆ ನಾರಾಯಣಗುರುನ ಸಂದೇಶ ಸುರು ಕೊಡ್ತೀನಿ ಅಂಚ ಐಟ್ ಕುಡಂಜಿ ಅಂಚನವನ್ನಾಗ ಬೇತೆ ಧರ್ಮದಕ್ಲೆಲ್ಲ ನಮ್ಮ ತೊಂದರೆ ಮಲ್ಪೆರೆ ಬಲ್ಲಿ ನಮ್ಮ ಎಡ್ಡೆಡು ದಿನದೆತ್ತದು ನಲೊಂಜಿ ಅಕ್ಲೆಗ್ಲ ಒಂಜಿ ಸಂದೇಶ ಕೊರಡು ಬನ್ಪುನ ಒಂಜಿ ನಾರಾಯಣಗುರುನ ಸಂದೇಶ ಅಂಚಾದ ಉಪ್ಪುನಾಗ ಅರ್ನ ಸಂದೇಶನ ಖಾಲಿ ಜನ್ಮದಿನಾಚರಣೆ ಮಲ್ತದು ಇನಿ ಬುಡುಪುನತ್ತು ನಮ್ಮ ಅರ್ನ ಸಂದೇಶನ ನಮ್ಮ ಜೀವನಡು ಕೊಂತದು ಅಂಚನೆ ನಾರಾಯಣಗುರು ಲೆಕ್ಕನೆ ಸರಳ ಜೀವನ ಮಲ್ತದು ನಮ್ಮ ಬಾಕಿ ವಿಷಯ ನಮ್ಮ ವ್ಯಕ್ತಿತ್ವನು ಮಲ್ಪುನ ಅಂಚಿನ ಒಂಜಿ ಸಂದೇಶ ಆ ನಾರಾಯಣಗುರುನ ಎಂಚಿನೊಂಡು ಇನಿ ಪೂರೆರೆಗಳ ಅವು ಬರಡು ನಮ್ಮ ದೇಶ ಒಂಜಿ ಬಲಿಷ್ಠವಾದ ನಮ್ಮ ಒಂಜಿ ಸಾಮರಸ್ಯ ಬದುಕುನಂಚಿನ ಒಂಜಿ ವಾತಾವರಣ ಬರಡು ಪಂಡದು ಎನ್ನ ರಾತ್ರಿ ಪಾತ್ರೆ ಮುಗಿತೊಂದುಲ್ಲೆ ಎಂಕ್ ಬೇತೆ ಒಂಜಿ ಅಗತ್ಯ ಕೆಲಸ ಪೋಪುನ ಕ್ಷಮೆ ಹೆಚ್ಚಿದು ಯಾನು ಪೋಂದುಲ್ಲ ನಮಸ್ಕಾರ ಬೇಲೈಸಿಡ ಬಿನ್ನೆರಾದ ಪಾಲ್ಪಡೆನಂಚಿಂತನ ಇನಿತ ಮಲ್ಲ ಬಿನ್ನೆರು ಶ್ರೀಯುತ ಸುರೇಶ್ ಭಟ್ನಗರ ಮುಕ್ತೇಶ್ವರರು ಶ್ರೀ ಕ್ಷೇತ್ರ ಭಗವತಿ ಉಳ್ಳಾಲ ಮೇರು ಬೇತೆ ಗಜ್ಜೆ ರಾತ್ರ ಈ ಸಭೆ ಹಿಡ್ದು ಅಗಪೆರೆ ಅರೆನು ಅನು ಮಲ್ತು ಕೊರೊಂದಲ್ಲ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಗೌರವ ಅಧ್ಯಕ್ಷರು ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ ಅರೆಗೆ ನೆಂಪುದ ಇನಾಮನ್ನು ಕೊರ್ದು ಅರೆನು ಸಭೆ ಚಾವಡಿರ್ದು ಅಗಪೆರೆ ಅನು ಮಲ್ತು ಬರಡು ಕೇನೊಂದಿಲ್ಲ. ಇದೀಗ ಮತ್ತೋರ್ವ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಎಂ ಜಯಪಾಲ ಶೆಟ್ಟಿ ತಲಪಾಡಿ ದೊಡ್ಡಮನೆ ಮಾಜಿ ಆಡಳಿತ ಮುಕ್ತೇಸರರು ಉದ್ಯಾವರ ಮಾಡ ಇವರು ಹಿತನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಪ್ರಥಮವಾದ ನಾರಾಯಣ ಗುರು ಸ್ವಾಮಿನ ಪಾದಗಳು ಪ್ರಣಾಮ ಮಲ್ತೊಂದು ವೇದಿಕೆದ ಇನಿತ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ ಅವೇ ರೀತಿ ವೇದಿಕೆ ಉಪ್ಪುನಂಚಿನ ಎನ್ನ ಹಿರಿಯಕ್ಕಳಿಗೆ ಗೌರವಿಸೊಂದು ಕಿರಿಯಕ್ಕಳಿಗೆ ನಮಸ್ಕರಿಸೊಂದು ಅಂಚನೆ ಮಹಿಳಾ ಸದಸ್ಯರಲ್ಲಿರೋ ಅಕ್ಲೆಗಳ ನಮಸ್ಕರಿಸೊಂದು ವೇದಿಕೆದ ಮುಂಭಾಗಡುಪುನ ಪೂರಾ ಸಮಾಜದ ಬಂಧುಲೆ ಭಾರಿ ಸಂತೋಷ ಆಪುಂಡು ದಾಯ ಪಣ್ಣಗ 123 ಜನ್ಮದಿನಾಚರಣೆಯನ್ನು ನಾರಾಯಣ ಗುರುನ ಇನಿ ಈ ನೆಟ್ಟು ನಮ್ಮ ಆಚರಣೆ ಮಲ್ತಂದುಲ್ಲ ಈತ್ನೆಡೆಯನು ಮುಲ್ಪದ ಒಬ್ಬೆ ಸಭಾ ಕಾರ್ಯಕ್ರಮ ಬೈಜಿ ಆಂಡಲ ನೆಕ್ ಯಾನು ಪುರ್ಸೋತು ಮಲ್ತಂದು ಪಣ್ಣ ಎನ್ನ ಚಿಕಿತ್ಸಾಲಯನು ಬಂದು ಮಲ್ತದ್ದು ವೈದ್ಯರು ಹೊತ್ತಿಡಿತ್ತನಲ್ಲ ಉದ್ಯಾವರದ ನೆಟ್ ಚಿಕಿತ್ಸಾಲಯಕ್ಕೂ ಈ ಒಂಜಿ ನೆಕ್ ಬರುಡುಂದೇ ಪನ್ಪನ ಒಂಜಿ ಉದ್ದೇಶದಿ ಒಂದು ಇನಿ ನಿಖಲ್ನ ಎದುರು ಬೈದೆ ಬಂದುಲೆ ನಾರಾಯಣ ಗುರು ಸಂದೇಶ ಪನ್ನಗ ಆರ್ನ ಗುಣಗಾನ ಮಲ್ಪುನ ಎಂಕೊಂಜಿ ಅರ್ಹತೆಲ ಇಜ್ಜಿ ಆ ಒಂಜಿ ಯೋಗಲ ಎಂಕುಪ್ಪಂದು ದಾಯ ಪನ್ನಗ ನಮ್ಮ ಇನಿ ಆರು ಒಂಜಿ ದಾರ್ಶನಿಕ ಪುರುಷರು ಆರ್ನ ಶಿಕ್ಷಣ ಕ್ರಾಂತಿ ಸಾಮಾಜಿಕ ಕ್ರಾಂತಿ ಅಂಚನೆ ಆಧ್ಯಾತ್ಮಿಕ ಕ್ರಾಂತಿಡು ಆರು ಒಂಜಿ ಬಹಳ ಒಂಜಿ ಸ್ವಂತ ಜೀವನಡು ಅವೇನು ಅಳವಡಿಸೊಂದು ದೀನ ದಲಿತರಿಗೆ ಅಸ್ಪೃಶ್ಯರಿಗೆ ಒಂಜಿ ಮಾರ್ಗದರ್ಶನ ಕೊಡ್ತೀನಂಚಿನ ಒಂಜಿ ಗುರುಕುಲು ಅಂಚ ಆರ್ನ ಆಚರಣೆ ಮಲ್ಪುನ ಹಿಡ್ದಿಲ್ಲ ಯಾಕಡೆ ತಾನೆ ಆರು ಪಂಡ ಲೆಕ್ಕನೆ ಅವೇನು ನಮ್ಮ ದಾಯಗ ಆಚರಣೆ ಮಲ್ಪುವ ಒಂದು ಒಂಜಿ ಉದ್ದೇಶನ ನಮ್ಮ ತಿರುಳು ದಾಯ ಪನ್ನಗ ಆರ್ನ ಸಂದೇಶ ದಾದ ಪನ್ಪುಂಡು ಒಂಜೇ ಜಾತಿ ಒಂಜೇ ದೇವೇರು ಒಂಜೇ ಕುಲ್ಲ ಅನ್ನನು ಒಂಜೇ ದೇವೇರು ಒಂಜೇ ಜಾತಿ ಒಂಜೇ ಕುಲ್ಲ ಅನ್ನನು ಆನ್ಲ ನಮ್ಮ ಇತ್ಯದ ಈ ಪರಿಸ್ಥಿತಿಡು ನಮ್ಮ ಹೊರರ ತೂಪ ಪನ್ನಗ ನಂಗೆ ಚರ್ಮ ದೃಷ್ಟಿಯಿಂದ ಪನ್ಪ ನಮ್ಮ ಜನಕ್ಕಲಿಗೆ ಮೌಲ್ಯ ಕಟ್ಟುನೇ ಆಯನ ಅಂತಸ್ತು ತೂದು ಆಯನ ಜಾತಿ ತೂದು ಅವತ್ತಂದ ಆಯನ ರೀತಿದ ರಾಜಕೀಯ ಶಕ್ತಿ ಉಂಡು ಪನ್ಪುನ ಒಂಜಿ ಆ ನೆಲೆಟ್ ನಮ್ಮ ಆಯಗೊಂಜಿ ಮೌಲ್ಯ ಕಟ್ಟುವ ಸತ್ಯ ಪನ್ಪೇನು
ಗುರುದ ಸಂದೇಶ ಇಂಚಿನ ಬಂದಾಗ ಆಯನ ಅಂತರ್ಯನು ತೋಡುವುದೊಂದು ಅಂತರ್ಯನು ಶುದ್ಧದೀದು ಸಾಮಾಜಿಕ ಚಿಂತನೆ ಮಲ್ತೊಂದು ಆಯ ವಾರಿ ಈತಿರಾಯ ನಡ್ತೊಂದು ಬರ್ಪೇನ ಅವು ನಿಜವಾದ ಒಂಜಿ ಮನುಷ್ಯೋತ್ತದ ಗುಣ ಅನ್ನೋದು ಅಂಚಿನ ಜನಕ್ಲಿನ ನಮ್ಮ ಗೌರವಿಸೋಡು ಅಂಚ ಇನಿತ ಈ ಒಂಜಿ ನೆಟ್ಟು ಭಾರಿ ಒಂದು ಸಂತೋಷ ಅಂಡು ಇತ್ತದಾನೆ ಮೇರು ಭಗವತಿದ ಮೇರು ಅಧ್ಯಕ್ಷರು ಪಂಡಿರು ನಿಕ್ಲೊಂದು ಎಡ್ಡೆ ಕೆಲಸ ಮಾಡ್ತಾರೆ ನಾನು ನಿಜವಾದೊಂದು ಡಾಕ್ಟರ್ ತಾರ್ನಾ ಶೆಟ್ರು ತೂಪನ ಮಟ್ಟಿಗೆ 43 ವರ್ಷದಿಂಚಿ ಮುಲ್ಪ ಪ್ರಾಕ್ಟೀಸ್ ಮಾಡ್ತಂದುಳ್ಳೇರು ಒಂಜಿ ಎಡ್ಡೆ ಸಮಾಜದ ಚಿಂತನೆದಿ ಒಂದು ಬಡ ರೋಗಿಲ್ನ ಸೇವೆ ಮಲ್ಪುದು ಇನ್ನಿಲ್ಲ ಒಂಜಿ ಭಾರಿ ಒಂಜಿ ರೀತಿದ ಆ ವೈದ್ಯಕೀಯ ಸೇವೆ ನಡ್ತೊಂದು ಬಯದುಳ್ಳೆ ಅರೆಗೆ ಸನ್ಮಾನ ಕೊರ್ಪುನ ಬಂದಾಗ ನಿಜವಾದ ಒಂಜಿ ಈ ಒಂಜಿ ಜನ್ಮದಿನಾಚರಣೆ ಮಲ್ತಿನೆಕ್ ಒಂಜಿ ಸಾರ್ಥಕ ಅಂದು ಯಾನ್ ಪನ್ಪೆ ಅವೇ ರೀತಿ ಸಂದೇಶ ನಾರಾಯಣ ಗುರುಗಳು ಕೊಡ್ತೇರು ಶಿಕ್ಷಣ ಕ್ರಾಂತಿ ಅಂತ ಪನ್ಪ ಆತ್ಮಶಕ್ತಿ ಯಾರನ್ನ ಒಂಜಿ ಪ್ರವಚನೋಡು ಯಾನು ತೂಯಿನ ಲೆಕ್ಕಡು ಪುಸ್ತಕಡು ತೂಯಿನ ಲೆಕ್ಕನೆ ಆತ್ಮಶಕ್ತಿ ಪನ್ಪುನ ಅವು ನಿಜವಾದ ಒಂಜಿ ಪನ್ನಗ ಸಂಸ್ಕಾರ ಇತ್ತಿನ ವಿದ್ಯೆ ಅವು ನಿಜವಾದ ಸತ್ಯ ಅನ್ನೋದು ಸಂಸ್ಕಾರ ಉಪ್ಪಂದಿನ ಆತ್ಮಶಕ್ತಿ ಉಪ್ಪಂದಿನ ವಿದ್ಯೆ ಅವು ಸುಳ್ಳು ನನ್ಪುನ ಒಂಜಿ ಆರ್ನೊಂಜಿ ಪ್ರವಚನ ಅವು ನಿಜವಾದ ಯಾನು ಸತ್ಯ ಪನ್ಪೇನ್ ದಾಯ ಪನ್ನಗ ಇನಿ ನಮ್ಮ ತೂವೊಂದುಲ್ಲ ಜೋಕ್ಲಿಗೆ ವಿದ್ಯೆ ಕೊರ್ಪ ಸಂಸ್ಕಾರ ನಮ್ಮ ಒಂಜಿ ಕಮ್ಮಿ ಒಂದುಂಡು ಅಂಚನೆಟ ಆತರ ಆಯನ ವ್ಯಕ್ತಿತ್ವ ಬೆಳವಣಿಗೆ ಅವಡಾಂಡ ಆಯಗ ವಿದ್ಯೆಲ ದಿಕ್ಕೊಡು ವಿದ್ಯೆದೊಟ್ಟಿಗೆ ಸಂಸ್ಕಾರ ಸಂಸ್ಕೃತಿ ದಿಕ್ಕನಾಂಡ ಆಯನ ಪರಿಪೂರ್ಣ ವ್ಯಕ್ತಿತ್ವ ಆಪದು ಆಯ ದುಂಬುಗು ಒಂಜಿ ಯೋಗ್ಯ ಸಮಾಜದ ಒಂಜಿ ಸಮಾಜ ಜೀವಿ ಆದುಪ್ಪುವೆ ಒಂಜಿ ನಮ್ಮ ಕುಟುಂಬಕ್ಕೆ ಒಂಜಿ ಆಸ್ತಿದ ಗಂಟವು ಅವತ್ತ ಅಂದೆ ಕುಟುಂಬದ ಆಸ್ತಿ ಗಂಟ ಅಂಡ ಅವೇ ಸಮಾಜಗಳ ಒಂಜಿ ಆಸ್ತಿ ದೇಶಗೊಂಜಿ ಆಸ್ತಿ ಅಂತ ಪಂಡ್ರೆ ಯಾನು ಇಚ್ಛೆ ಪಡೆಯನು ಅವೇ ರೀತಿ ಇನ್ನು ನಮ್ಮ ಮಸ್ತ್ ತೂವಂದುಲ್ಲ ಎಕಡೆ ತಾನೇ ಗೋಪಾಲಕೃಷ್ಣರ ಪಂಡಿರು ಜಾತಿ ಬೊಕ್ಕ ಧರ್ಮ ಅವು ಅದಭೇದ ನಮ್ಮನೆ ಮಲ್ತೊಂದು ಲೆಕ್ಕ ದಾಯ ಪಣ್ಣಗ ಯಾನು ತೂಪುನ ಮಟ್ಟಡು ಇನಿ ನಮ್ಮ ಯಾನತ್ತೆ ಉದ್ಯಾವರದ ಅರಸುಲ್ನ ನೆಲೆಟ್ಟು ಯಾನತ್ತೆ ಮುಲ್ ಬೈದ ಎಂಕ್ ಸತ್ಯವಾದ ಪನ್ಪೆ ನನ್ನ ವೈದ್ಯ ಆಂಡಲ್ಲ ಅಲ್ಪದ ಒಂಜಿ ಪ್ರತಿನಿಧಿ ಆದ ನಿಕ್ಲು ಲೇದರಂದು ಎನ್ನ ಒಂಜಿ ಅನಿಸಿಕೆ ಅಲ್ಪದ ಒಂಜಿ ಶಿಸ್ತು ಎಂಚಿನ ಪಣ್ಣಗ ಸಾಧಾರಣ ವರ್ಷಡು ಉದ್ಯಾವರದ ದೈವಲ್ನ ಒಂಜಿ ನೆಟ್ಟು ಒಂಜಿ ಪನ್ಪೆನ್ ಸಂಪ್ರದಾಯ ಎಂಚಿನ 26 ಪರ್ವಕಾಲ ಉಂಡು ಆ 26 ಪರ್ವಕಾಲಡು ಒಂಜಿ ಸಿಂಹಾಸನ ಕಟ್ಟೆಡು ಕುಲ್ಲುನ ಒಂಜಿ ಅರೇಂಜ್ಮೆಂಟ್ಸ್ ಉಂಡು ಅವು ಎಂಚಿನ ಪಣ್ಣಗ ಬ್ರಾಣಿಯರು ಬಲತ ಮೇಟು ಕೊಲ್ಲುದು ಅವೇ ರೀತಿ ಮೆಕ್ಕಳು ಮುಸ್ಲಿಮೇರು ಜಮಾತ್ ದಕ್ಕಲು ದತ್ತ ಮೇಟು ಕೊಲ್ಲುದು ಪಂಡ ಈಕ್ವಾಲಿಟಿ ಇದು ಅನ್ಪುಣ ಪಣ್ಣಗ ಈಕ್ವಾಲಿಟಿ ದಾಯ ಕೊರ್ಪ ಒಂಜಿ ಮತವು ಗೌರವ ಕೊಡ್ದು ನಮ್ಮ ಮತದ ಗೌರವನು ಮಿತ್ತು ಮಲ್ತೊನ್ನಿ ಅಂಚಿನ ಎಂಕಲ್ನ ಪೂರ್ವಜರು ಪಾಡ್ದಿನ ಒಂಜಿ ಶಿಸ್ತು ಇನ್ನಿಲ್ಲ ನಡ್ತೊಂದು ಬರೋದುಂಡು ಅವು ದಾಯಗಾತ್ರ ಪನ್ಪೆ ಬಣ್ಣಗ ಅವೇ ಎಕಡೆ ಪನ್ನ ಲೆಕ್ಕನೆ ದೇವರು ತೂಪುನಿ ನಮ್ಮ ಅಂತರ್ಯನತ್ತನತ ಜಾತಿ ಮತ ಓವನ್ ತೂಪುನತ್ತು ಆಯಲ ಭಕ್ತಿಡ್ ಬರೋಡು ಆಯ್ ಜಮಾತ್ ದಾಯೋಡು ಮುಸ್ಲಿಂ ಆವಡು ಬನ್ನಗ ಆಯ್ ಭಕ್ತಿಡ್ ಶುದ್ಧಾಚಾರೋಡು ಬತ್ತದು ಆ ಸಿಂಹಾಸನ ಕಟ್ಟಿ ಹಿಡ್ಕೊಳ್ಳೋಡು ಆಯ್ ಸಿಂಹಾಸನ ಕಟ್ಟಿ ಹಿಡ್ಕೊಳ್ಳಾಗ ಶುದ್ಧಾಚಾರ ಪಾಲಿಸಬದನ್ನ ಆಯ್ಗೆ ಐಟ್ ನಷ್ಟ ಅಂಚಿನ ಒಂಜಿ ಸ್ಥಳ ಈ ಉದ್ಯಾವರದ ದೇವಸ್ಥಳ ಅವೇ ರೀತಿ ಪ್ರತಿಯೊಂಜಕ್ಲ ನಮ್ಮ ಸೌಹಾರ್ದತೆಡು ಪೊರ್ಲಡಿ ಪೋವಡು ಜಾತಿ ಪನ್ನಗ ಸಂಘ ಮನುಷ್ಯ ಸಂಘಜೀವಿ ಐತೊಟ್ಟಿಗೆ ಸ್ನೇಹಜೀವಿ ಅದು ಉಪ್ಪೊಡು ಸಂಘಜೀವಿದೊಟ್ಟಿಗೆ ಸ್ನೇಹಜೀವಿ ಪಣ್ಣಗ ಪ್ರತಿಯೊರೆಡೆಲ್ಲ ಅನ್ಯೋನ್ಯತೆ ಇಡಿತನಾಂಡ ನಮ್ಮ ಈ ಹಿಂದೂ ಧರ್ಮ ಬಿಳುಪುನಿಕದಾಲ ಸಂಶಯ ಇಜ್ಜಿ ಅಂಚಿನ ಒಂಜಿ ಕಟ್ಟುಪಾಡು ನಮ್ಮ ನಡ್ತೊಂದುಲ್ಲ ಇನ್ನಿತ ಈ ಒಂಜಿ ಯಾನು ಜಾಸ್ತಿ ಪಾತ್ರೆ ಪೋಪುಜಿ ಪಂಡ 1.5 ಗಂಟೆ ಇತ್ತನೆ ಆತಂಡು ಅಂಚನೆಟ ಆತರ ಈ ಅವಕಾಶ ಕೊರ್ನ ಮುಲ್ಪದ ಬಿಲ್ಲವ ಸಮಾಜ ಸೇವಾ ಸಂಸ್ಥೆ ಅಕ್ಲೆಗೆ ಸರ್ವ ಅಧ್ಯಕ್ಷರಿಗೂ ಸದಸ್ಯರಿಗೂ ಎನ್ನ ಸೊಲ್ಮೆನ್ನು ಸಲ್ಲಿಸಾವುದು ನಿಕ್ಲೆಗೆ ಮತ್ತು ಯಾನು ಸೊಲ್ಮೆನ್ನು ಸಲ್ಲಿಸ ಎನ್ನ ರಡ್ಡು ಪಾತ್ರ ಮುಗಿಸಾವೆ ಜೈ ಹಿಂದ್. ಶ್ರೀ ಯತೀಶ್ ಹೊಸಗದ್ದೆ ಸಿವಿಲ್ ಇಂಜಿನಿಯರ್ ಬೊಕ್ಕ ವಾಸ್ತು ಆಚಾರ್ಯ ಎಂಬೆರೆನು ಮಾತಿನ ಮಂಟಪಗು ಲೆತ್ತೊಂದುಲ್ಲ ಗಣ್ಯರೆಗ್ಲ ಒಂದಿಸ ಒಂದು ಬಡವದ ಪೊರ್ತುಡ್ಲ ಕೆಬಿಕೊರೊಂದು ಎಡ್ಡೆ ರೀತಿಡೆ ದಾದಮೂರು ಸಂದೇಶನ ಪುರ ಉಂಡ ఆయన ಶ್ರವಣ ಮಂತೊಂಚಿತ್ತನ ಮತರ ಮಧ್ಯೆ ಇತ್ತಿಂಚಿದನ ಮಾತ ಬಂಧುಲೆಗ್ಲ ಕೈ ಮುಗಿಯೊಂದು ಒಂಜಿ ರಡ್ಡು ಪಾತೆರ ಪನ್ನೊಡು ಬಣ್ಣದ ಯೋಚನೆ ಮಂತದಿದ್ದೆ ದಯಪಂಡ ಆರಾಮ್ ಮುನಿದರೆ ಗುರು ಕಾಯುವ ಪನ್ಪುನ ಒಂಜಿ ಪಾತೆರ ಉಂಡು ದೇವೇರು ಕೈ ಬುಡಿಯರ್ನಲ್ಲ ನಮ್ಮ ಕಲ್ಪಾಯಿನ ಗುರು ಕೈ ಬುಡಿ ಪೂಜೇರಿ ಪನ್ಪುನಂಚಿನ ಒಂಜಿ ವಾಕ್ಯ
ನಮ್ಮ ಬಾಳಡು ಗುರು ಪನ್ಪುನೆಗೆ ಹೆಂಚಿನ ಸ್ಥಾನ ಕೊಡ್ತೇರು ಪನ್ಪುನ ಹೆಂಚಿನ ತೆರೆಯೋನಿಲ್ಲ ನಂಗೆ ಅಂಚದು ಪುನಗ ಈ ನಾರಾಯಣ ಗುರುಸ್ವಾಮಿನ ಬಗ್ಗೆ ಪಾತ್ಯರ್ನಂಚಿನ ಯೋಗ್ಯತೆ ಹಿಂಗಿಜ್ಜಿನಲ್ಲ ಆ ಯೋಗ ಉಂಡು ನಾನು ಒಂಜಿ ಎನ್ಯೋನ್ವೆ ದಯಪಂಡ ತೆನ್ಕಾಯ್ಡು ಶಿಲ್ಪಶಾಸ್ತ್ರದ ಬಗ್ಗೆ ಪಾಠ ಅನ್ನಾಗ ಎಲ್ಲೇ ಒಂಜಿ ಇನ್ಸಿಡೆಂಟ್ ಅಪಗ ಹೆಂಗೆ ಗೊತ್ತಾಯಿನಿ ಈ ಒಂಜಿ ವ್ಯಕ್ತಿ ಅತ್ತು ಮೇರೊಂಜಿ ಶಕ್ತಿ ಇಂದು ಎಂಚ ಬಂದಾಗ ಆ ಶಿಲ್ಪ ಕ್ಲಾಸ್ ಆಪುನಂಚಿನ ಸಂದರ್ಭಡು ಅರ್ನ ಗುರುಕುಲ ನಾರಾಯಣ ಸ್ವಾಮಿ ಗುರುಸ್ವಾಮಿನ ಒಂಜಿ ವಿಷಯ ಬರ್ತಂದು ಆ ಪಾತ್ರ ಪೊರ್ತು ಪಾತಿರ್ನಾಗ ಏನ ಗುರುಕುಲ ಬಂಡೇರು ಈ ವ್ಯಕ್ತಿ ಇಂದು ಸಾಧಾರಣದ ರತ್ತಂದು ಏನಪ್ಪಾಗ ಕೇಂಡೆ ದಾಯಕ ಗುರುಕುಲ ಇರು ಅಂಚ ಬಂಡರು ಅಪ್ಪಗ ಆರು ಬಂಡೇರು ನಮ್ಮರ ಯಾನ್ ಪಯ್ಯನ್ನೂರುಡು ಕಲ್ತೊಂದುಪ್ಪಿನ ಸಂದರ್ಭಡು ಎಂಕ್ಲ ಗುರುಕುಲ್ನ ಆ ಶಿಲ್ಪದ ಗ್ರಂಥೋಡು ಅರ್ನ ಫೋಟೋ ಇತ್ತು ಅಪ್ಪ ನೈಡ್ದಾದ ವಿಶೇಷವನ್ನು ಕೇಂಡೆ ವಿಶೇಷದಲ್ಲ ಜ್ಞಾನ ಕೇನ್ ಅಪ್ಪಗೆ ಹೆಂಗೆ ಅರ್ನ ಗುರ್ತ ಇಜ್ಜಾನು ಅಪ್ಪಗ ಅರಡ ಕೇಂಡ ಯಾನು ಇಂದು ವ್ಯಕ್ತಿ ಏರು ಅಪ್ಪ ಗುರುಕುಲ ಬಂಡೇರು ಇದು ಬೆಳ್ಳಿಯ ಶಿಲ್ಪಿಯಾನು ಅಪ್ಪಗಂಡ ನಮ್ಮರೇನು ಪೂರ ವಿಷಯ ತೋಲ್ ದಯಬಂಡ ಆರು ಹೆಚ್ಚಿನ ಒಂಜಿ ಜ್ಞಾನದ ಭಂಡಾರ ಅದನ್ನೊಂಜಿ ಖನಿಜ ಅಂದೆ ಪನೊಲಿ ಆರು ಅರವಿಪುರಮಡು ದೇವಸ್ಥಾನ ಕಟ್ಟದೇರಂದು ಕೇಂದ ಮಸ್ತ್ ದೇವಸ್ಥಾನದಲ್ಲಿ ಸ್ಥಾಪನೆ ಮಂತದೇರಂದು ನಮ್ಮ ಕೇಂದ ಆಂಡ ಸುರೂಟು 22 ವರ್ಷದ ಪ್ರಾಯಡು ಆರು ಕಟ್ಟಿನೆಂಚಿನ ದೇವಸ್ಥಾನಕ್ಕೆ ಅರವಿಪುರಂ ಅಪ್ಪಗಂಡ ಆರು ಎಂಚ ಕಟ್ಟಿದೇರು ಯಾನೊಂಜಿ ಆ ಕಟ್ಟಡ ಶಾಸ್ತ್ರ ಹಚ್ಚಿನದೊಂಜಿ ಆರ್ಕಿಟೆಕ್ಚರ್ದ ವಿಷಯ ಇತ್ತಿನೆಡ್ದವರ ನಮ್ಮ ಐನು ತೂಪ ದಯಪಂಡ ಏರಿಯರಿಗೆ ಒಯ್ಟು ಎಕ್ಸ್ಪರ್ಟೈಸ್ ಉಂಡ ಆಕ್ಲಾಯ ವಿಷಯನು ತೂಂದು ಬಪ್ಪೇರು ಅಪಗಂಡ ಆ ಲೆಕ್ಕಾಚಾರನು ಮೇರ್ನ ಗುರುಕುಲ್ನ ಗುರುಕುಲೆಗೆ ಆ ಒಂಜಿ ಅಳತೆ ಮನ್ಪುನಂಚಿನ ಸಂದರ್ಭ ತಿಕ್ಕನಾಗ ಶಾಸ್ತ್ರಡು ಆ ರೀತಿಡು ಬರೆತೆರ ಓಲೋಲು ಏತೇತು ದೂರೋಡು ಎಂಚಿನೆಂಚಿನ ಬರೋಡು ಆ ಗರ್ಭಗುಡಿ ಎಂಚೊಪ್ಪೋಡು ಆ ಗರ್ಭಗುಡಿ ಸಂದರ್ಭ ಪೀಠ ಎಂಚೊಪ್ಪಡು ಆ ಮುಗುಲಿ ಮಾಡು ಎಂಚೊಪ್ಪಡು ಬಲಿಪೀಠಲು ಐತನ ವಾಹನ ಧ್ವಜ ಎಂಚಪ್ಪುರ ಬರೋಡ ಆ ಶೈಲಿಡೆ ಐನ ಮಂತದೇರು ಆನ ಮಂತದಿನ ಎಂಚಿನ ಬಣ್ಣಾಗ ಬಡಬತ್ತದ ಕಾಲ ಬಣ್ಣಾಗ ಅಲ್ಪ ಶಿಲ್ಪಶಾಸ್ತ್ರ ಎಂಜಿನ ಪನ್ಪುಡು ಬಂಡ ಈ ಬಂಗಾರಡೆ ಮನ್ಪುಲ ಬೊಲ್ಲಿಡೆ ಮನ್ಪುಲ ಇಂಚಿನಡೆ ಮನ್ಪುಲ ಅಂತ ಪಂತಿಜಿ ಐಟು ಪ್ರತಿ ಒಂಜಿ ವಸ್ತುಗಳ ಉತ್ತಮ ಅಧಮ ಮಧ್ಯಮ ಅಂತ ಬಂತನು ಅಪ್ಪಗ ಸುರೂತು ಕಟ್ಟದ ನಂಚಿನ ಒಂಜಿ ದೇವಸ್ಥಾನ ಅವು ತಟ್ಟಿಡು ಮಡಲ್ದ ತಟ್ಟಿಡು ಮಂತನಂಚಿನ ದೇವಸ್ಥಾನ ಈ ನಮ್ಮ ಎಣ್ಣೋಡು ದಯಬಂಡ ಅರ್ನ ಒಂಜಿ ಇದು ನಮಗೆ ಆಡಂಬರ ಎತೇ ರೀತಿಯ ಮಂತೊಂದು ಪೋಲಿ ಅಪಗ ಅನುಕೂಲತೆ ಇಜ್ಜಂಡು ಆ ಅನುಕೂಲತೆ ಇಜ್ಜಂದಿನ ಸಂದರ್ಭಡು ನಮಗೆ ನೈಸರ್ಗಿಕವಾದ ತಿಕ್ಕುನಂಚಿನ ದಾದ ವಸ್ತುಲುಂಡ ಆ ಬೆದರು ಆವಡು ಹತ್ತಿರ ತಟ್ಟಿಲೇವಡ ಆ ಒಂಜಿ ವ್ಯವಸ್ಥೆಡು ಆರ ಮಂತದೇರು ಆನ ಮಂತದಿನ ಅಧಮ ಆಂಡಲ ಐತ ಆ ಒಂಜಿ ಲೆಕ್ಕಾಚಾರ ದಾದೊಂಡ ಆ ಆಗಮ ಗ್ರಂಥಲೆಡು ಆ ರೀತಿಡು ಎಂಚಿನ ಓಲು ಬರೋಡು ಬನ್ಪುನಂಚಿನ ಬರೆತೆರ ಅತನ ಉದ್ದಾಗೆಲ್ಲ ಆಯಾಂದ್ ಬನ್ಪ ಅವು ಏತು ಪರ್ಫೆಕ್ಷನ್ ಆರು ದೀತೆರಂದು ಬನ್ನಾಗ ಆಯ್ನ ಬೊಕ್ಕೋರೆ ಶಿಲ್ಪಿ ಬತ್ತದ ಅಳತೆ ಮನ್ಪುನಗಡೆ ಗೊತ್ತಾಪುನಿ ಅಪಗ ಅಂಚಿನ ಒಂಜಿ ವ್ಯಕ್ತಿನ ನಮ್ಮ ಶಕ್ತಿಯಿಂದ ಪನೊಡತ್ತಂದೆ ಬೇತೆ ದಾಲ ಬಂಡ್ರೆ ಅಪ್ಪ ದಯಬಣ್ಣಾಗ ಒರಿ ಒಂಜಿ ವ್ಯಕ್ತಿ ಆಯನ ಒಂಜಿ ಲೈಫ್ ಸ್ಪ್ಯಾನ್ ದಾದ ಉಂಡ ಐಟ್ ಆ ಏತು ಪೂರ ಒಂಜಿ ಗ್ರಂಥಲೆನ ಅಭ್ಯಾಸ ಬಂತು ಪೋಡುವ ವರನಮ್ಮ ಪನ್ಪ ಆರು ಬ್ರಹ್ಮಶ್ರೀ ವೇದ ಕಲ್ತದೇರು ಆರು ಪ್ರತಿಯೊಂಜಿ ಜ್ಯೋತಿಷ್ಯದ ವಿಷಯನ ತೆರಿದೇರು ಅಪಗಂಡ ಶಿಲ್ಪ ಬಾಗಲ ಅರೆಗೆ ಗೊತ್ತಿತ್ತು ನಂದು ಅಪಗಂಡ ಅವು ಒಂಜಿ ನಮ್ಮ ಇಡೀ ನಮ್ಮ ಸಮಾಜಗೂ ಅವೊಂಜಿ ವರ ಅಂದೆ ಪನೊಲಿ ಅಂಚದುಪ್ಪನಾಗ ಈ ಒಂಜಿ ಎಲ್ಲಿಯ ವಿಷಯ ದಯಪನೊಂದು ಎನ್ನ ಗುರುಕುಲ ನೋಟ ಇತ್ತನ ಇನಿ ಒಂಜಿ ಅರ್ನ 150 ವರ್ಮನೆದ ಒಂಜಿ ಜನ್ಮ ದಿನೋತ್ಸವ ಈ ಸಂದರ್ಭಡು ಹೆಂಗೆ ಪನ್ಯರ ಬಾರಿ ಖುಷಿ ಆಪುಡು ಅಂಚನೆ ನನ್ನ ಮಿತ್ತುಗಳ ನಮ್ಮ ಪ್ರತಿಯೊಂಜಿ ವಿಷಯಡ್ಲ ವಿದ್ಯೆ ಕಲ್ಪ ಅಂದ ಪನ್ಪ ನಮ್ಮ ಮೂಲ ವಿದ್ಯೆ ಇತ್ತೆ ಕಲ್ಪನ ದಾದ ಪಂಡ ಅವು ಗುಲಾಮಗಿರಿ ಆಪುನಂಚಿನ ವಿದ್ಯೆ ನಮಗೆ ಬೋಡ ಇನಿ ಪ್ರಕೃತಿದ ವಿದ್ಯೆ ಇನಿ ದಾದ ನಮ್ಮ ಇಂಜಿನಿಯರ್ ಆಪ ಡಾಕ್ಟರ್ ಆಪ ಆತೆ ಬೇಲೆ ಮಂತೊಂದು ಪೋಪ ಅಪಗಾಂಡ ಈ ಸಮಾಜದ ವಿಷಯಡು ನಮ್ಮ ಕೊಡುಗೆ ಉಂಡು ಅವು ಭಾರಿ ಇಂಪಾರ್ಟೆಂಟ್ ದಯಮಂಡ ಒರಿ ಕಾಸು ಮಂತದ ಏತ್ಲ ಅಭಿವೃದ್ಧಿ ಆವಲಿ ಆಂಡ ಸಮಾಜಗಾಯ ದಾದ ಕೊಡ್ತಿ ಆ ವಿದ್ಯೆನ ಏತು ಜನಕ್ಕೆ ಪಟ್ಟದೆ ದಯಬಂಡ ಒಂಜಿ ಕತ್ತಿ ಏತು ಕೂಟುಂಡ ಬರ್ತೆ ಆಪುನ ಅಂಚನೆ ಈ ವಿದ್ಯೆ ಬನ್ಪುಣಿ ಏತು 5 ವರ್ಷದ್ದು ಪಿರವಕ್ಕದ ಅಣಗ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಒಂಜಿ ಸಂಸ್ಥೆಗೆ ಕನನ್ ಬಿರ್ಕದ ಪಾಡ್ದಿತ್ತೇರು ಆ ಕನ ಕರಿನ 15 ದಿನೋರ್ದು ದುಂಬು ನನ್ನ ಆಂಡ್ ಪಣ್ಣಿಯರೆ ನಮ್ಮ ಈ ಸಭೆ ತೆದುರು ಪಣ್ಣಿಯರೆ ಬಾರಿ ಮಲ್ಲ ಖುಷಿ ಪಡೆ ಒಂದುಲ್ಲ ಬಂದುಲೆ ಬಿಲ್ಲವ ಸೇವಾ ಸಮಾಜ ಕರಿನ 45 ವರ್ಷದಿಂಚ ಬೆತೆ ಬೇತೆ ಮರ್ಗಿಲ್ಡೆ ಬೆತೆ ಬೇತೆ ಸೇವಾ ಕಜ್ಜೋಲೆನು ಮಲ್ತೊಂದು ಬತ್ತದ ಸಮಾಜದ ಕಷ್ಟೊಲೆಗ್ ಬಾರಿ ಮಲ್ಲ ಸೇವೆಲೇನು ಮಲ್ತೊಂದು ಬತ್ತದಿತ್ತದು ಈ ವರ್ಷದ ಬುಲ್ಲೆಚ್ಚಿಲ್ದೆಲ್ಲ ಪೆಜ್ಜೆಡ್ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರದ
ಪಿರವುಗುದಾಗದಿತ್ತು ನಂಚಿಂತನ 45 ಸೆನ್ಸದ ಆಸ್ತಿ ಈ ಸಂಘಗೂ ನಮ್ಮ ಪುದರ್ಗಾತನ ಪನಿಯರೆ ನಮಕ್ ಬಾರಿ ಖುಷಿ ಆವೊಂದುಂಡು ಎಂಚಿಂತಿ ಮಾಮಲ್ಲ ಸಾಧನೆ 45 ವರ್ಷದ ಈ ಪಿರಾಕ್ ನನ್ನ ದುಂಬುಗು ಈ ಪೆಜ್ಜೆ ಬಾರಿ ನೆಂಪಾದ ಉರಿ ಉಂಡು. ಈ ಒಂಜಿ ಜಾಗ ನನ್ನ ದುಂಬುಗು ಬೇತೆ ಬೇತೆ ಬುಲ್ಲಿಚಿಲ್ದ ಸರ್ವ ಸಮಾಜದ ಸೇವೆಗೆ ಅಣಿಯಾವಡು ಪಂಡದು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ಡ ಮನಸಾರೆ ಪ್ರಾರ್ಥನೆ ಮಲ್ತೊಂದು. ಈ ಒಂಜಿ 45 ಸೆನ್ಸ್ ಜಾಗೆಗೆ ಸರಿ ಸುಮಾರು 2 ಕೋಟಿ 5 ಲಕ್ಷದ ಒಂಜಿ ಪಣವನ್ನು ಒಟ್ಟು ಮಲ್ತೊಂದು ನಮ್ಮ ಈ ಜಾಗನ ನಮ್ಮ ಸಂಸ್ಥೆಗೆ ನಮ್ಮ ಮಲ್ತೊಂದ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಸಂಪೂರ್ಣ ಅನುಗ್ರಹ ನಮ್ಮ ಸಂಸ್ಥೆಗೆ ಪುದರಾತನ ಈ ಮಲ್ಲ ಸಾಧನೆಗೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಮಾತಾ ಹಿರಿಯ ಕುಲ್ಲು ಅಂಚನೆ ಮಾತಾ ಸಮಾಜದ ಬಂಧುಲು ಬೇತೆ ಬೇತೆ ಸಮಾಜದ ಸರ್ವ ದಾನಿಲು ತನ್ಕಲೆ ಐನಂಚಿಂತನ ಮಮಲ್ಲ ದೇಣಿಗೆಲೆನು ಕೊಡ್ತು ಈ ಒಂಜಿ ಕನನ್ ನನಮಲ್ದೇರು ಇಂಚಿಂತನ ಕಾರ್ಯಗೂ ಮಮಲ್ಲ ಶಕ್ತಿಲು ನಮ್ಮ ಈ ಸಂಸ್ಥೆ ರಾತ್ರಿ ಪಗೆಲು ಬಾರಿ ಮಲ್ಲ ಮಟ್ಟದ ಕೆಲಸನು ಬಲ್ತದ ಸಮಾಜದ ಸೇವೆಯನ್ನು ಮಲ್ತನಂಚಿಂತನ ನಮ್ಮ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಈ ವರ್ಷದ ಗತ್ತದ ಗುರ್ಕಾರ್ಲು ಶ್ರೀ ವೇಣುಗೋಪಾಲ್ ಕೊಲ್ಯ ಅರೇನು ಎಂಕುಲು ಪೊರ್ತೋಡು ನಿಜವಾದಲ ಇಂಕುಲು ಅರೇನು ಏತ್ ನೆಂಪು ಮಂತಂಡಲ ಯಾವಂದ್ ನೊಟ್ಟುಗು ಅರ್ನ ಬೆರಿಕ್ ಬೆರಿ ತಾಂಗಾದ ನಿತ್ಯಲ ರಾತ್ರಿ ಪಗೆಲ ನೊಟ್ಟುಗಿತ್ತನಾರು ಟ್ರಸ್ಟ್ದ ಪ್ರಧಾನ ಕಾರ್ಯಂತಿರು ಶ್ರೀ ಈಶ್ವರ್ ಸುವರ್ಣ ಕಣ್ಣೀರ್ ತೋಟ ಮುಕುಲು 2 ಜನಲ ಈ ಒಂಜಿ ಮಾಮಲ್ಲ ಸಾಧನೆಗೆ ಇನಿ ಪುರಪು ಆತಿರು ಈ 2 ಸಾಧಕರು ನಮ್ಮಿ ಸಂಸ್ಥೆಗೆ ಆಸ್ತಿ ಮಲ್ಪನಂಚಿಂತನ ತಂಡೊಡಿತನ 2 ಸಾಧಕರು ಗುರ್ಕಾರ್ಲು ಅಂಚನೆ ಅರ್ನೊಟ್ಟಿಗಿತ್ತನ ಕಾರ್ಯಂತೀರು ಮುಕ್ಲೇನ್ 2 ಜನಲ ಎಂಕುಲು ಮಿತ್ತ ಚಾವಡಿಗೆ ಲೆತ್ತೊಂದಲ್ಲ ಗತ್ತದ ಗುರ್ಕಾರ್ಲು ವೇಣುಗೋಪಾಲ್ ಕೊಲ್ಯ ಅಂಚನೆ ಪ್ರಧಾನ ಕಾರ್ಯಂತೀರು ಶ್ರೀ ಈಶ್ವರ್ ಸುವರ್ಣ ಕಣ್ಣೀರ್ ತೋಟ ನಿಕುಲು 2 ಜನಲ ಎಂಕಲ್ನ ಭಿನ್ನಪಗು ನಿಕುಲು ಈ ಒಂಜಿ ಕಟ್ಟೆಡು ಕುಲ್ಲೋಡು ಪಂಡದು ಕೇನೊಂದುಲ್ಲ ಬಾರಿ ಖುಷಿ ಆವೊಂದುಂಡು ನಿಕ್ಲೆನಿ ಪೊರ್ತುಡು ಎಂಕುಲು ಗೌರವ ಪೂರ್ವಕವಾದ ತಮ್ಮನ ಮಲ್ತೊಂದುಲ್ಲ ಪನ್ನೀರ್ ಎಂಕ್ಲೆ ಖುಷಿ ಆವೊಂದುಂಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ನುತ್ತ ಅಜುಪತ್ತ ಒರ್ಮನೆ ಈ ಒಂಜಿ ಜಯಂತಿದ ದಿನತಾನಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಸಂಪೂರ್ಣವಾಯಿನ ಆಶೀರ್ವಾದ ನಿಕ್ಲೆಗೂ ಉಪ್ಪಡ ಪಣ್ಣೊಂದು ಗೌರವಾನ್ವಿತ ಟ್ರಸ್ಟ್ದ ಗುರುಕಾರ್ಲು ಅಂಚನೆ ಸೇರ್ದಿ ಬಿನ್ನೇರು ನಮ್ಮ 2 ಜನಲ್ನ ಮಾನದಿಗೆ ಮಲ್ಪಡು ಬಣ್ಣದಕ್ಕೆ ಏನೊಂದಿಲ್ಲ ಈ ಪೊರ್ತುಡು ಸಂಘದ ಕಾರ್ಯದರ್ಶಿ ನಂಚಿಂತನ ಯತೀಶ್ ಕೊಲ್ಯ ಅಂಚನೆ ಕೋಶಾಧಿಕಾರಿ ಜೀವನ್ ಕೊಲ್ಯ ನಿಕುಲ್ಲ ಒಟ್ಟು ಸೇರೋಡು ಬಣ್ಣದಕ್ಕೆ ಏನೊಂದಿಲ್ಲ. ಟ್ರಸ್ಟ್ದ ಗುರುಕಾರ್ಲು ಶ್ರೀ ವೇಣುಗೋಪಾಲ್ ಕೊಲ್ಲೆ ಅಂಚನೆ ಪ್ರಧಾನ ಕಾರ್ಯಂತರಿ ಶ್ರೀಯುತ ಈಶ್ವರ್ ಸುವರ್ಣ ಕಣ್ಣೀರ್ ತೋಟ ನಿಕ್ಲೆಗ್
ನಮ್ಮಿ ಸಂಸ್ಥೆಡ್ ನನ್ಲಾತ್ ಚಾಕಿರಿ ಮನ್ಪುನಂಚಿಂತಿನ ಶಕ್ತಿನ ಆ ದೇವೇರು ಅನುಗ್ರಹ ಮನ್ಪಡ್ ದಿನಾಲ ನಿಕ್ಲೆಗ್ ಆಯುರಾರೋಗ್ಯ ಆಯುಷ್ಯ ನಿತ್ಯಲ ಗುರುಕುಲು ಅನುಗ್ರಹ ಮಲ್ಪಡ ಪಂಡದು ಮನಸಾರೆ ಪ್ರಾರ್ಥನೆ ಮಲ್ತೊಂದು ತಮ್ಮನನ್ನು ಸ್ವೀಕಾರ ಮಲ್ತನ ನಿಕ್ಲೆಗ್ ಅಂತ ಗಮನಗ ಬರಂದೆ ಎಂಗಲ ಬಿಲ್ಲವ ಸಮಿತಿ ದಕ್ಕಲು ಮಂತದೇರು ಮಲ್ಲ ತಪ್ಪು ಬಂದೇನು ಅದಾಪನ ಎಂಗ್ಲೆ ಗಮನಗೆ ಬೈಜ್ಜಿ ನಿಜನ ಎಂಗ್ಲು ಗೊತ್ತಿತ್ತದ ಎಂಗ್ಲು ಹಿಂದಕ್ಕೆ ಉಲ್ಲದೆ ಕುಲ್ದೆ ಮನ್ಪೇರ್ಲ ಬಿಡ್ತೆ ದಾಪನ್ನ ಎಂಗ್ಲ ಸಾಧನೆ ರಡ್ಡಿಜಂತ ಸಾಧನೆತ್ ಎಂಗ್ಲ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಬಿಲ್ಲವ ಸೇವಾ ಸಮಿತಿ ಅಂಚನೆ ನಾರಾಯಣ ಗುರು ಮಹಿಳಾ ಮಂಡಳಿ ಯುವ ವಾಹಿನಿ ಸಮಿತಿ ಪೂರ 4 ಸಂಸ್ಥೆದ ಪೂರ ಸದಸ್ಯರನ್ನ ಒಂಜಿ ಒಗ್ಗಟ್ಟು ಎಂಕಲು 2 ಜನ ಒಂಜಿ ಕಾರ್ಯ ಮನ್ಪನಾಗ ಒಂಜಿ ಗುರ್ಕಾರ್ಲು ಒಂಜಿ ಇಪ್ಪುಡು ಅವು ಒಂಜಿ ಹಿಂದೆಟ್ಟು ಎನ್ನ ಒಂಜಿಂದು ಅಂಚ ಪೂರಕ್ಲ ಒಂಜಿ ಸಾಧನೆಡು ಅವೊಂಜಿ ಸಾಧನೆ ಮನ್ಪೆರೆ ಆತಂದು ಪನ್ಪೆ ಅಂಚನೆ ಬಂದಲೆ ಮಿತ್ತರ್ಮೇಡು ಒಳಗೈನ ಮಲ್ಲ ಬಿನ್ನೆರೆ ಅಂಚನೆ ತೀರ್ಥ ಚಾವಡಿ ಪುಣ್ಯ ಮಾತ ಎನ್ನ ಸಮಾಜ ಬಂದಲೆ ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರು ವರೆಯರ್ನ ಜನ್ಮದಿನಾಚರಣೆ ಬೈದಿನ ಮಾತ ಬಂದಲೆ ಎಂಗಲ್ನ ರಾಷ್ಟ್ರೀಯ ಹೆದ್ದಾರಿಗೂ 10 ಸೆನ್ಸ್ ಜಾಗೆ ಪೋನಾಗ ಎಂಗ್ಲಿಗೆ ಮುಲು ಒವ್ವೆ ಕಾರ್ಯಕ್ರಮ ಮನ್ಪುನಾಗ ಪಾರ್ಕಿಂಗ್ದ ಬಾರಿ ಮಲ್ಲ ಪ್ರಾಬ್ಲಮ್ ಒಂದಿತ್ತು ಅಂದುವೆ ಕರೀನ ಗುರು ಜಯಂತಿ ದಾನಿ ಈ ವಿಷಯ ಪಂದಿತ್ತು ಅಂಚನೆ ಸುಮಾರು ವರ್ಷ ದುಂಬು ಎಂಗ್ಲ ಅಂದುವೆ ಜಾಗದ ಪಿರವಡು 45 ಸೆನ್ಸ್ ಜಾಗೆಲ್ಲ ಒಂಜಿ ಇತ್ತಂಡು ಐನು ಖರೀದಿ ಮನ್ಪುನ ಒಂಜಿ ಉದ್ದೇಶ ಸಮಿತಿ ದಕ್ಲಿಗೆ ಇತ್ತಂಡು ಅಣ್ಣ ಆವೊಂದು ಬತ್ತಿಜಿ ಅಂಡ ಕರೀನ ಒಂಜಿ 4 ವರ್ಷ ದುಂಬು ಆ ಜಾಗದ ಮಾತುಕತೆ ಆದ ಅಕ್ಕಲೊಂಜಿ ಅಮೌಂಟ್ಗೂ ಒತ್ತೋನಿಯರು ಆ ಅಮೌಂಟು 2 ಕೋಟಿ 5 ಲಕ್ಷ ರೂಪಾಯಿ ಮುಟ್ಟಾಪನು ರಿಜಿಸ್ಟ್ರೇಷನ್ ಫೀಸ್ ಅವು ಮಾತ ಸೇರ್ನಾಗ ಅಂಡ ನಮ್ಮ ಕೈಟ್ ಎಲ್ಲಿ ಅಮೌಂಟ್ ಇತ್ತೀನಿ ಅಣ್ಣ ಆತ್ಮಲ್ಲ ಅಮೌಂಟು ಒಟ್ಟುಗೂಡರಂಡ ಎಂಕಲ್ನ ರಡ್ಜಂತ ಸಾಧನೆತ್ತು ಪೂರ 4 ಸಂಸ್ಥೆದ ಸದಸ್ಯರನ್ನ ಒಗ್ಗಟ್ಟು ಅಂಚನೆ ನಮ್ಮ ಸಮಾಜ ಬಂಧುಲ್ನ ಒಂಜಿ ಸಹಕಾರಡು ಆತ್ಮಲ್ಲ ಅಮೌಂಟು ಒಟ್ಟುಗೂಡ್ದು ಕರಿನ ಒಂಜಿ 15 ದಿಂತ ದುಂಬು ಅವೊಂಜಿ ಜಾಗೆ ನಮ್ಮ ಬಿಲ್ಲವ ಸಮಾಜದ ಪುದರ್ಗು ಆಂಡು ಪನಿಯರೇ ಏನು ಸಂತೋಷ ಪಡ್ಪೆಂಕಲ್ಡ ಹೂವಿ ಒಂಜಿ ಬೇಲೆ ಮನ್ಪುನಾಗ ಸಹಕಾರಲ ಅಂಚನೆ ಐಕ್ ಕೆಲವೇರ್ನ ಅಸಹಕಾರಲ ಉಪ್ಪುಂಡು ಅವೇ ರೀತಿ ಇಂಗಲ್ನ ಬಿಲ್ಲವ ಸಮಾಜದ ಪೂರ ಹೆಚ್ಚಿನ ಸದಸ್ಯರು ಅವೊಂಜಿ ಆರ್ಥಿಕ ಒಟ್ಟುಗೂಡುವಿಕೆಗೂ ಸಹಕಾರ ಕೊಡ್ತಾರೆ ಅಂಚನೆ ಕೆಲವೇರು ಸಹಕಾರ ಕೊರಂದಿನ ಸದಸ್ಯರನ್ನಕ್ಕೆಲ್ಲ ಉಳ್ಳೇರು ಅಂಚನೆ ನಮ್ಮ ಸಮಾಜ ಬಂದುಲ್ಲ ಹೆಚ್ಚಿನ ಸದಸ್ಯರು ಆರ್ಥಿಕವಾದ ಎಂಕ್ಲೆಗೆ ಸಹಾಯ ಮಾಡ್ತಿದ್ದಾರೆ ಕೆಲವರು ಕೊರ್ತಿಜರು ಅವಲ ಎಂಕ್ಲೆಗೆ ಪ್ಲಸ್ ಪಾಯಿಂಟ್ ದಯಪಂಡ ಆ ಕೊರಂದಿನಕ್ಲು ಎಂಕಲ್ ಮಂತಿನ ಸಾಧನೆಯನ್ನು ತೂದು ನನ್ನ ದುಂಬದ ಎಂಕಲ್ನ ಯೋಜನೆಗೂ ಅಕ್ಲೆಗೆ ಒಂಜಿ ಆರ್ಥಿಕ ಸಹಾಯ ಮಾಡ್ತಾರೆ ಪ್ರೇರಣೆ ಆವಡು ಬಂದು ಅಕ್ಲೆಗೆ ಮನಸ್ಸು ಕೊರಡು ಬಂದು ಏನು ಗುರುಕುಲ್ಟ ಒಂಜಿ ಪ್ರಾರ್ಥನೆ ಎಲ್ಲ ಮನ್ಪೆ ಅಂಚನೆ ಎಂಕಲ್ನ ಆ 45 ಸೆನ್ಸ್ ಜಾಗೆಡು ನಮ್ಮ ಉಳ್ಳಾಲ ತಾಲೂಕುಡು ಒಂಜಿ ಮಲ್ಲ ಬಿಲ್ಲವ ಭವನ ಮನ್ಪುನ ಒಂಜಿ ಆಶೆ ಉಂಡು ಐಟ್ ಒಂಜಿ 10-15 ಕೋಟಿದ ಒಂಜಿ ಮಲ್ಲ ಯೋಜನೆ ಪಾಡ್ನ ಒಂಜಿ ಯೋಚನೆಲ ಪಾಡ್ದ ಐಟ್ ಒಂಜಿ 2 ಫ್ಲೋರ್ದಾತ್ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಅಂಚನೆ ಮದ್ಯದ ಹಾಲ್ ಕಮರ್ಷಿಯಲ್ ಪೂರ ಒಂಜಿ ಮಲ್ಲ ಯೋಜನೆ ಪಾಡ್ನ ಆಲೋಚನೆ ಮಂತದ ಸಮಿತಿ ದಕ್ಲು ಐಕ್ ಇಂಕಲ್ ಪೂರಕ್ಕೆಲ್ಲ ಸಹಕಾರ ಮನ್ಪಡು ಮಾತ ಸಮಾಜ ಬಾಂಧವ್ಯರ್ಲು ಒಂದು ನಮ್ಮ ಬಿಲ್ಲವ ಭವನ ಎಂಕಲ್ನ ಮಾತ್ರ ಅತ್ತು ಎಂಗ್ಲ ಸಮಿತಿ ದಕ್ಲನ ಅತ್ತು ಇಂಕಲ್ನ ಪೂರಕ್ಕೆಲ್ಲ ಒಂಜಿ ಸೊತ್ತು ಬಂದು ಇಂಕಲ್ ಪೂರಕ್ಕೆಲ್ಲ ಸಹಕಾರ ಮನ್ಪಡು ಪನ್ನೊಂದು ಎನ್ನ 2 ಪಾತೆರನ್ನು ಮುಕ್ತಾಯ ಮನ್ಪೆ ಸೋಲ್ಮೇಲು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಅಧ್ಯಕ್ಷರಾಯನ ಚಿಂತನ ಶ್ರೀಯುತ ವೇಣುಗೋಪಾಲ್ ಕೊಲ್ಯ ಇರೆಗ್ ಮುಂದಕ್ಕೆ
ಸಭಾಧ್ಯಕ್ಷರಾದಂತಹ ಶ್ರೀ ಶೈಲೇಂದ್ರ ವೈ ಸುವರ್ಣ ಇವರನ್ನು ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆ ಎಡಿತ್ತಿನ ಗೌರವಾನ್ವಿತೆಯನ್ನ ಪೂರ ಮಿತ್ರೆರೆಗ್ಲ ವಂದನೆ ಮಲ್ತೊಂದು ವೇದಿಕೆ ದೇದುರುಡು ಪುನಃ ಭಾರಿ ಪುಣ್ಯದ ಮಲ್ಲ ಪರ್ಬ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ ಜನ್ಮದಿನಾಚರಣೆ ಪಂಡ ನಂಗೆ ಮಲ್ಲ ಪರ್ಬ ಹಿಂದುಳಿದ ಜನಾಂಗೋಗೊಂಜಿ ಶೋಷಿತ ಜನಾಂಗೋಗೊಂಜಿ ಶಕ್ತಿ ಕೊರ್ತಿನಾರು ಒಂಜಿ ಆತ್ಮವಿಶ್ವಾಸ ಮಲ್ತದು ಆತ್ಮವಿಶ್ವಾಸ ಪಂಡ ಎಂಚಿನ ಬಂದು ತೋಜದು ಕೊರ್ತಿನಾರು ಈ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಲು ಅರೇರ್ ದಾತ್ರ ಇನಿ ನಮ್ಮ ಈ ಸಮಾಜೋಡು ಇನಿ ದೆರ್ತದು ತರೆದೆರ್ತದು ಉಂತದ ದಯಪಂಡ ಕೇರಳೋಡು ನಮ್ಮ ಪರಿಸ್ಥಿತಿ ವಾ ರೀತಿ ಇತ್ತುಂಡು ಪಂದು ನಿಕ್ಲೆಗೆ ಪೂರ ಕುಡ ಪನೋಡು ಪಂದಿಜ್ಜಿ ಅಂಚಿನ ಪರಿಸ್ಥಿತಿ ನಮ್ಮ ಇತ್ತ ನಮ್ಮ ನಿಜವಾದ ಇನಿ ಒಂಜಿ ನಂಗೆ ಒಂಜಿ ಗೌರವ ಸ್ಥಾನಮಾನ ಪೂರ ದಾದಾಂಡಲ್ಲಿ ಇತ್ತಂಡ ಐಕ್ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಲೆ ಕಾರಣ ಐಟ್ ಅಂಚಾದ ಎಂಕ್ ಈ ಫಂಕ್ಷನ್ ಎಂಕ್ ಪಾಲ್ ಪಡೆಯರೆ ಭಾರಿ ಸಂತೋಷ ಒಂದುಂಡು ಅಂಚನೆ ಬೊಕ್ಕಲ ಒಂಜಿ ಸಂತೋಷದಾನ ಪಂಡ ಈ ಬಿಲ್ಲವ ಸಂಘ ಒಂಜಿ ಇನಿ 45 ವರ್ಷದ್ದು ದುಂಬು ಇಂದು ನಿಜವಾದ ಒಂಜಿ ಆತ್ಮಲ್ಲ ಪೇಂಟ್ ಅದು ಇತ್ತಜಿ ಹಳ್ಳಿ ಪ್ರದೇಶ ಆದಿತ್ತುಂಡು ಆ ಕಾಲೋಡೆ ಈ ರಮಾನುಜಂ ಬೊಕ್ಕ ಡಾಕ್ಟರ್ ರಮಾನುಜಂ ಬೊಕ್ಕ ಬೇತೆ ಆನಿದ ಹಿರಿಯರ್ನ ಕುಲ್ಪುರ ಸೇರೊಂದು ಒಂಜಿ ಸಂಘ ನಂಗೆ ನಾರಾಯಣ ಗುರುಸ್ವಾಮಿನ ಒಂಜಿ ಪ್ರಾರ್ಥನೆ ಮಲ್ಪಡು ಅಂಚನೆ ಬಿಲ್ಲವನ್ನ ಒಂಜಿ ಒಗ್ಗಟ್ಟು ಮಲ್ಪಡು ಪನ್ಪಿನ ದೃಷ್ಟಿಡು ಒಂಜಿ ಅಕ್ಲು ಒಂಜಿ ದೂರದೃಷ್ಟಿದಿ ಇದು ಒಂಜಿ ಈ ಸಮಾಜಗೂ ಒಂಜಿ ಸಂಘ ಬೋರ್ಡು ಪನ್ಪಿನೇನು ಈ ಪರಿಸರೋಡು ಒಂಜಿ ಮಲ್ತದೇರು ಅಕ್ಲೆ ನೆನೆ ಮಲ್ತೊನ್ನ ಒಂಜಿ ಪ್ರಥಮ ಕರ್ತವ್ಯ ಬಂದು ಇನ್ನಿವೆ ಈ ಪುಣ್ಯದ ಮನ್ನಡು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ ನಮ್ಮ ಆರಾಧನೆ ಮಲ್ತೊಂದುಲ್ಲ ಅವುಲ ಇತ್ತದ ಕಮಿಟಿ ಇತ್ತೆ ಮುಟ್ಟಲ ಕಮಿಟಿದ ಕುಲ್ ಕಂಟಿನ್ಯೂಸ್ ಅದು ಸಂಸ್ಥದ ಅಭಿವೃದ್ಧಿ ಭಾರಿ ಮಲ್ಲ ಸಾಧನೆ ಮಲ್ತೊಂದುಲ್ಲೇರು ದಾನೆ ಮಂಡ ಇತ್ತೆ ನಿಜವಾದ ಜನಕಲ್ಡ ಕಷ್ಟ ಇತ್ತಂಡಲ್ಲ ಒಂಜಿ ಸಮಾಜಕ್ಕೂ ಬೋಡಾದು ಈತ ಒಂಜಿ ಸಾಧನೆ ಮಲ್ತದು ಈತ ಮಲ್ಲ ಒಂಜಿ ಬಿಲ್ಡಿಂಗ್ ಆವಾಡು ಒಂಜಿ ಜಾಗ ಆವಾಡು ಈತ ಕೋಟಿಗಟ್ಟಲೆ ಆಸ್ತಿ ಮಲ್ಪಡಾಂಡ ಒಂಜಿ ಸಮಾಜಕ್ಕೂ ಬೋಡಾದ ಮಲ್ಪಡಾಂಡ ಐಕ್ ಮಸ್ತ್ ಜಂತ ತ್ಯಾಗ ಮಸ್ತ್ ಜಂತ ದಾನ ಧರ್ಮ ಪೂರ ಬೋಡಾಪುಂಡು ಅವೇನು ಪೂರ ಮಲ್ತದೇರು ಅಕ್ಲೇನು ಪೂರ ಈ ಕಮಿಟಿ ಮೆಂಬರ್ನ ಅಕ್ಲೇನು ಅಧ್ಯಕ್ಷರೇನು ಸೆಕ್ರೆಟ್ರಿನು ಪೂರರೆನ್ನೆ ಆನಿ ಟೈಮ್ ಅಕ್ಲೇಗೆ ಒಂಜಿ ವಂದನೆ ಮಲ್ತೊಂದುಲ್ಲೆ ಬೊಕ್ಕ ಇತ್ತೆ ಮೂಲು ಪ್ರತಿಭಾ ಸನ್ಮಾನ ಅಂಡು ಡಾಕ್ಟ್ರ್ ದೇವೇರ್ಲೆಕಂತಿನ ಜನ ಒಂಜಿ ದೇವರಿಗೆ ಸೀದಾ ಬರ್ರಾಪುಜಿ ಒರಿಯನು ಬದುಕಾರೆ ಆ ಸ್ಥಾನೋಡು ದೇವೇರ್ನ ಲೆಕ್ಕ ಬರ್ತದು ಸುಮಾರು ಜನಕ್ಕೆ ಸೇವೆ ಮಲ್ತದು ಬಜ್ಜಿ ಕನಿಷ್ಠ ಒಂಜಿ ಕಾಸು ದೆತ್ತೊಂದು ಮಲ್ತದು ಭಾರಿ ಪುಣ್ಯ ಕಟ್ಟೊಂದಿನ ಒಂಜಿ ಡಾಕ್ಟ್ರ್ ಅರೆ ನಂಗಿಲ್ಲ ನೀ ಇನಿ ತರ ಬಗ್ಗದ ನಮಸ್ಕಾರ ಮಲ್ಪುವೆ ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ ವಿಷಯವಾದ ಭಾರಿ ಒಂಜಿ ಸವಿವರವಾದ ಪಾತಿರಿಯರು ಅವ್ರು ನನಲ ಪಾತಿರ್ದಿರು ಸಮಯದ ಅಭಾವ ಇತ್ತು ಬಂದಾರು ಅವೇನಂತ ಕಟ್ ಮಲ್ತೇರು ನಿಜವಾದ ಒಂಜಿ ಗ್ರಂಥನೆ ಆತ ಒಂಜಿ ಅನುಭವಿ ಯಾರು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ ವಿಷಯಗಳು ಭಾರಿ ಸ್ಟಡಿ ಮಲ್ತಿದ್ದೇರು ಬೆಂಗಳೂರು ಬಿಲ್ಲವ ಅಸೋಸಿಯೇಷನ್ದ ಗೌರವಾಧ್ಯಕ್ಷರಲ್ಲ ಅದು ಅವ್ರನ್ನ ಅರೆಗ್ಲ ಈ ಸಂದರ್ಭ ಒಂಜಿ ಥ್ಯಾಂಕ್ಸ್ ಕೊರೊಂದುಲ್ಲೆ ಬೊಕ್ಕ ಯಾನು SRR ಮಸಾಲೆ ತಂದೆ ಎಂಕುಲು ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ಪನ್ಪಿನ ಒಂಜಿ ಸಂಸ್ಥೆಡು ಎಂಕುಲು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ ತತ್ವೋಡು ಎಂಕುಲು ಸ್ಕಾಲರ್ಶಿಪ್ ವರ್ಷಲ ಸ್ಕಾಲರ್ಶಿಪ್ ಕೊರ್ಪ ಪೋಯಿ ವರ್ಷ ಎಂಕುಲು ಗೋಕರ್ಣನಾಥ ದೇವಸ್ಥಾನ 47 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊರ್ತ ದೇಶದ ಬೊಕ್ಕ ಪರದೇಶದ ದಾನಿಲ್ನ ಕಾಸನ್ನು ಪೂರ ಒಟ್ಟು ಮಲ್ತದು ಎಂಕುಲು ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊರ್ಪ ಪೋಯಿ ವರ್ಷ 450 ಜೋಕ್ಲೆ ಕೊರ್ತ ಐಟಿ ಎಂಕಲ್ನ ಅಪ್ಪಮ್ಮನ ಪುದಾರ್ಡು ವರ್ಷಕ್ಕೆ 5 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊರ್ಪ ಮಿಗ್ಗೆ 60 ಸೇರ್ದು ಎಂಕಲ್ ವರ್ಷಕ್ಕೆ 5 ಲಕ್ಷ ರೂಪಾಯಿ ಎಂಕಲ್ನಲ್ಲೇ ಕೂಡ ಐಕಿ ಕೊಡ್ಪ ಅವು ಪೂರ ಸೇರ್ದು ಪೋಯ್ ಸತಿ 47 ಲಕ್ಷ ಆತಂಡು ಈ ಸತ್ತಿಲತ್ತೆ ಪೂರ ಸರ್ವೆ ಪೂರ ನಡ್ತೊಂದುಂಡು ಎಂಕಲ್ ಸರ್ವೆಡ್ ಇಲ್ಲಡೆ ಪೂರ ಪೋದು ತೂದು ಅಪ್ಲಿಕೆಂಟ್ನ ಇಲ್ಲಡೆ ತೂದು ಅಕಲ್ನ ಸಾಮಾಜಿಕ ಪರಿಸ್ಥಿತಿ ತೆರೆಯೊಂದು ಎಂಕುಲು ಬೊಕ್ಕ ಸ್ಕಾಲರ್ಶಿಪ್ ಕೊರ್ಪಿನಿ ಬೊಕ್ಕ ಮೌಲ್ಯತೆ ಸನ್ಮಾನ ಅಂಡು ಸನ್ಮಾನ ಐನ ಜೋಕ್ಲೆನ್ ತುಯ್ಯಾನು ಭಾರಿ ಬೇಜಾರು ಪಂಡ ಕೊಲ್ಯದ ಊರುಡು ಆಂಜೋಕ್ಲೆ ಇಜ್ಜೇರ ಅಂತೋಜು ನಿಂಗೆ ದಯಪಂಡ ಸನ್ಮಾನ ಪಡೆಯನಿಟ್ಟು ಸಾಧಾರಣ ಒಂಜಿ 80% ಪೊಣ್ಣುಲುಲ್ಲೇರು ಒಂದು ದಾದ ಪಂಡ ನಮ್ಮ ಸಮಾಜದ ಕನ್ನಡಿ ಇಂದು ತೋಜುಂಡು ಅವು ಒಂಜಿ ಸಮಾಜದ ಮಿರರ್ ದಾದ ಪನ್ನಂಡ ನಮ್ಮ ಜವಣಿಯರು ಕಲ್ತೊಂದು ಇಜ್ಜೇರು ಪೊಣ್ಣುಲು ಕಲ್ತೊಂದುಲ್ಲೇರು ಬಂದು ತೋಜುಂಡು ಪೊಣ್ಣುಲು ಕಲ್ಪುನ ಸಂತೋಷ
ಆಂಡ ಆಣುಲು ಕಲ್ತು ಜೇರಿನ ನಮ್ಮ ಸಮಾಜ ಓಡಿಬೋದು ಎತ್ತುಂಡು ಎಂಚ ಇಂಬ್ಯಾಲೆನ್ಸ್ ಆಪುಂಡು ಬಂದು ನಿಕುಲೊಂಜಿ ಆಲೋಚನೆ ಮಲ್ಪಲೆ ಯಾನ್ ಪನ್ಪಿನಿ ಪ್ಯಾರೆಂಟ್ಸ್ಗೆ ದಯಮಲ್ತು ಪ್ಯಾರೆಂಟ್ಸ್ ಈ ಬಗ್ಗೆ ಗಮನ ಕೊರಡು ದಾನ ಮಂಡ ಆಂಜೋಕುಲು ಒಂಜಿ ಕಲ್ಪಲೇಕ ಮಲ್ಪಲೆ ಆಂಜೋಕುಲು ಕಲ್ತು ಜೇರಡು ಎಲ್ಲಂಜಿ ಕಲ್ತು ದಿನ ಪೊಣ್ಣುಲೇಕ ಪೊದ್ದುನಾಡು ನಿಂಚ ಅತ್ತು ನಿಜವಾಯಿನ ವಿಷಯ ಒಂದು ನಿಜವಾಯಿನ ದುಃಖದ ವಿಷಯ ಎಂಕು ತೂದೆ ಎಂಕು ಬಾರಿ ಬೇಜಾರಾಂಡು ಯಾನು ಸುಮಾರು ಕೋಡಿಗೆ ಸ್ಕಾಲರ್ಶಿಪ್ಗೆ ಎಂಕುಲ್ಲ ಪೋಪ ಮುರಣಿ ಜಾರಂದ ಸಾನೋಡು ಸ್ಕಾಲರ್ಶಿಪ್ ಇತ್ತಂಡು ಬೋಳೂರುಡು ಅಲ್ತ ಬಿಲ್ಲವ ಸಂಗೋಡಿತ್ತಂಡು ಕಂಕನಾಡಿ ಬಿಲ್ಲವ ಸಂಗೋಡಿತ್ತಂಡು ಪೂರಕೋಡಿ ಎಳ್ಳಿ ಎಂಕಲ್ ಲೆಪ್ಪುರು ಎಂಕುಲ್ ಪೋಪ ಎಂಕಲ್ದ ಕೈಂಡ ಇನ್ನದಲ್ಲ ಕೊರ್ಪ ಎಂಕುಲೊಂದು ಸಪರೇಟ್ ಸ್ಕಾಲರ್ಶಿಪ್ ಎಂಕುಲ್ನೇ ಬಿಲ್ಲವ ಸಂಗೋಡು ಕೊರ್ಪ ಎಂಕಲ್ನ ಅಪ್ಪೆಮ್ಮನ ಪುದ್ರ ಮುಲ್ಕಿ ಎಲ್ಲಪ್ಪ ಸುವರ್ಣ ಲೀಲಾವತಿ ಸುವರ್ಣ ಅಂತ ಪ್ರತಿ ಒಂಜಿ ಕೋಡಿ ಪೋದು ತೂನಾಗಲ್ಲ ಎಂಕುಲು 405 ಜೋಕುಲಿಗೆ ಸ್ಕಾಲರ್ಶಿಪ್ ಕೊರ್ನಾಗ 100 ಜೋಕುಲು ಆಣುಲುಲ್ಲೇರು 350 ಜೋಕುಲು ಪೊಣ್ಣುಲುಲ್ಲೇರು ಅಪ್ಪಗಂಡ ನನ್ನ ಈ ಸಮಾಜ ನಮ್ಮ ಓಡಿಪೋದು ಎತ್ತುಂಡು ನಮ್ಮ ಕಲ್ತಿನ ಪೊಣ್ಲೆಗೆ ಆನ್ಲೈನ್ ಓಲ್ ನಾಡು ಎಂಚ ಮಲ್ಪುಂಡು ಪಲ್ಲೆಗೆ ಇದು SLC PUC ಆತಿನಕಲು ಆತಿನಕಲೇನು ಪೋಸ್ಟ್ ಗ್ರಾಜ್ಯುಯೇಷನ್ ಆತಿನಕಲು LLB ಆತಿನಕಲು CA ಆತಿನಕಲು ಡಾಕ್ಟರ್ ಆತಿನಕಲು ಮದ್ಮೆಯಾರ ತಯಾರುಲ್ಲೇರ ಅಂಚಾದ ಯಾನು ಒಂಜಿ ರಿಕ್ವೆಸ್ಟ್ ಮಲ್ಪುಂಡು ಮಂಡ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಲ್ ನಂಗೆ ವಿದ್ಯೆ ಕಲ್ಪರೆ ಪಂತೀರಿ ಮಸ್ತ್ ಸಂದೇಶ ಕೊಡ್ತೀರಿ ಅವೇನು ಪೂರ ನಮ್ಮ ಅಳವಡಿಸಿಜಿಂದ ಅಂಡ ನಮ್ಮ ಒಂಜಿ ದುಂಬುಗು ಒಂಜಿ ದಿನ ನಮ್ಮ ಬಾರಿ ಕಷ್ಟಕ್ಕೂ ಪೂರ್ವ ನಮ್ಮ ಸಮಾಜ ವಿದ್ಯಾವಂತರಾವಡಾಯಿನ ಸಮಾಜ ವಿದ್ಯಾವಂತರಾವೊಂದಿಜ್ಜಿ ಪೊಣ್ಣುಲು ಕಲ್ಪುನ ಸಂತೋಷ ದುಂಬು ಒಂಜಿ ಕಾಲೋಡು ಪೊಣ್ಲೇನು ಸಾಲಿಗೆ ಕಡಪಡೊಂದಿತ್ತಿದ್ದೀರಿ ಆ ಕಾಲ ಇತ್ತಿಂಡ್ರಿ ಆ ಕಾಲ ಪೋದಿತ್ತ ಖಾಲಿ ಪೊಣ್ಣುಲೇ ಕಲ್ಪನ ಕಾಲ ಬೈದಿಂಡ್ರಿ ಆಣು ದಾದ ಮಲ್ತೊಂದುಲ್ಲೇರಂದೇ ಗೊತ್ತಾಪಜಿ ಅಂಚಾದ ಅಪ್ಪೆಮ್ಮಗೆ ಒಂಜಿ ರಿಕ್ವೆಸ್ಟ್ ಮಲ್ಪುಣ ಆಯ್ನಾತ ಒಂಜಿ ಆಣಲೇನು ಒಂಜಿ ಕಂಟ್ರೋಲ್ ಮಲ್ತದ ಅಕಲೊಂಜಿ ಕಾಲೇಜ್ ಮುಗಿನೆಟ್ಟ ಅಕಲೊಂಜಿ ಕಲ್ತು ಮುಗಿನೆಟ್ಟ ಅಕಲು ಔಟ್ಲೈನ್ ಪೋವಂದಿಲ್ಲಕ್ಕೆ ಒಂಜಿ ಪ್ರಯತ್ನ ಮಲ್ಪಲಿ ಬಂದೇನು ರಿಕ್ವೆಸ್ಟ್ ಮಲ್ತೊಂದು ಎನ್ನ ಒಂಜಿ ಭಾಷಣ ಮುಗಿತೊಂದುಲ್ಲೆ ಜೈ ಬ್ರಹ್ಮಶ್ರೀ ನಾರಾಯಣ ಗುರು ಲಿಮಿಟೆಡ್ ನೇತ ಗುರು ನಿರ್ದೇಶಕರಾಯನ ಚಿಂತನ ಶೈಲೇಂದ್ರ ವೈ ಸುವರ್ಣ ಇರೆಗೆ ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರ ಕೊಲ್ಯ ಅಂದೇತ ಪದುಕೆರೆ ಪರವಾದ ಇರೆಗೆ ಸೊಲೈತದ ಸೊಲ್ಮೇಲಿನ ಸಂದಾಯಿತ ಮಲ್ತೊಂದಲ್ಲ ಯುವ ಸಮಾಜ ಟ್ರಸ್ಟ್ ದ ಕೋಶಾಧಿಕಾರಿ ಶ್ರೀ ಸೀತಾರಾಮ ಕರ್ಕೇರ ಮೇರ್ನ ಸೊಲ್ಮೆ ಸಂದಾಯಿತ ದೊಟ್ಟುಗು ಸಂಚಾಲಕರು ಜಗಜೀವನ್ ಕೊಲ್ಯ ಮೇರೆ ಕರಿನ ವಾರ ನಡುತನ ಚಿಂತನ ಸಾಂಸ್ಕೃತಿಕ ಸ್ಪರ್ಧೆದ ಬಹುಮಾನ ವಿತರಣೆದ ಪಟ್ಟಿನ ನಮ್ಮ ದುಂಬುದು ಏರಲ್ಲೇರು ಮಾತಾ ವಿಜೇತೆರ್ಲ ಮಿತ್ತ ಚಾವಡಿಗೆ ಬತ್ತದ ಬಿನ್ನೆರೆ ಕೈಡ್ದು ಆ ಒಂಜಿ ಅಕಲ್ನ ಇನಾಮುನು ಸ್ವೀಕಾರ ಮಲ್ಪಡು ಪಣದಕ್ಕೇನೊಂದಿಲ್ಲ ಇತ್ತೆ ಕೋಶಾಧಿಕಾರಿ ಸೀತಾರಾಮ್ ಕರ್ಕೇರ ಮೇರೆಡ್ದ ಸೊಲ್ಮೆ ಸಂದಾಯ್ತ ಜನ್ಮ ಜಯಂತಿದ ಈ ಸಮಾರಂಭಡು ಉದ್ಘಾಟನೆ ಮಂತ್ರಂಜಿನ ಶ್ರೀ ಭುವನೇಶ್ ಪಚ್ಚಿನಡ್ಕ ಉಪಾಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಗಾಣದ ಬಂಟ್ವಾಳ ಮೇರೆಗೆ ಉಡಲ್ದಿಂಜಿ ಸೊಲ್ಮೇಲಿನ ಸಂದಾಯಿತ ಮಂತೊಂದುಲ್ಲ ಅಂಚೆನೆ ಸಮಾರಂಭದ ಅಧ್ಯಕ್ಷತೆ ವಹಿಸಿನಂಚಿನ ಶ್ರೀ ಶೈಲೇಂದ್ರ ಸುವರ್ಣ ಆಡಳಿತ ನಿರ್ದೇಶಕರು SRR ಮಸಾಲಾ ಇಂಡಸ್ಟ್ರೀಸ್ ಲಿಮಿಟೆಡ್ ಮೇರೆಗಿಲ ಜಂಟಿ ಸಂಸ್ಥದ ಪರವಾದ ಉಡಲ್ದಿಂಜಿ ಸೊಲ್ಮೇಲಿನ ಸಂದಾಯಿತ ಮಂತೊಂದುಲ್ಲ ಇನಿಕ್ಕ ಸಮಾರಂಭದ ಗುರು ಸಂದೇಶ ಕೊರ್ನ ಶ್ರೀ ಗೋಪಾಲಕೃಷ್ಣ ದಕ್ಕಿದಪುಣಿ ಲೇಖಕರು ಹಾಗೂ ಗೌರವಾಧ್ಯಕ್ಷರು ಬಿಲ್ಲವ ಅಸೋಸಿಯೇಷನ್ ಬ್ಯಾಂಗ್ಳೂರು ಮೇರೆಗಿಲ ಊಡಲ್ದಿಂಜಿ ಸೊಲ್ಮೆನ ಸಂದಾಯಿತ ಮಂತೊಂದುಲ್ಲ ಮಲ್ಲ ಬಿನ್ನಿರಾದ ಬೈದನಂಚಿನ ಶ್ರೀ ಯತೀಶ್ ಹೊಸಗದ್ದೆ ಸಿವಿಲ್ ಇಂಜಿನಿಯರ್ ಮತ್ತು ವಾಸ್ತು ಆಚಾರ್ಯ ಮೇರೆಗಿಲ ಸಮಾರಂಭದ ಜಂಟಿ ಆಶ್ರಯಡು ಮಾತ್ರೆಗಳು ಜಂಟಿ ಆಶ್ರಯ ಲೆಕ್ಕಡು ಸೊಲ್ಮೆನ ಸಂದಾಯಿತ ಮಂತೊಂದುಲ್ಲ ಮಕ್ಕರಿ ಮಲ್ಲ ಬಿನ್ನಿರಾಯಿನ ಡಾಕ್ಟರ್ ಎಂ ಜಯಪಾಲ್ ಶೆಟ್ಟಿ ತಲಪಾಡಿ ದೊಡ್ಡಮನೆ ಮಾಜಿ ಆಡಳಿತ ಮೊಕ್ತೇಸರ್ ಶ್ರೀ ಉದ್ಯಾವರ ಮಾಡ ಮೇರೆಗಿಲ ಜಂಟಿ ಸಂಸ್ಥದ ಪರವಾದ ಊಡಲ್ದಿಂಜಿ ಸೊಲ್ಮೇಲನ ಸಂದಾಯಿತ ಮಂತೊಂದುಲ್ಲ ಬುಕ್ಕರಿ ಬಿನ್ನೆರಾಯಿನ ಶ್ರೀ ಸುರೇಶ್ ಭಟ್ನಗರ ಮೊಕ್ತೇಸರ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಳ ಮೇರೆಗಿಲ ಜಂಟಿ ಸಂಸ್ಥದ ಪರವಾದ ಊಡಲ್ದಿಂಜಿ ಸೊಲ್ಮೇಲನ ಸಂದಾಯಿತ ಮಂತೊಂದುಲ್ಲ ಅಂಚನೆ ಕುಡರಿ ಬಿನ್ನೆರಾಯಿನಾರು ಶ್ರೀ ವಿವೇಕಾನಂದ ಸನಿಲ್ ಅಧ್ಯಕ್ಷರು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಗುತ್ತಾರ್ ಬೆರೆಗಿಲ ಉಡಲ್ದಿಂಜಿ ಸೊಲ್ಮೇನ ಸಂದಾಯಿತ ಮಂತೊಂದುಲ್ಲ ಈ ಸಮಾರಂಭಡು ಸನ್ಮಾನ ಸ್ವೀಕಾರ ಮಂತ್ರಿನಂಚಿನ ಶ್ರೀ ಡಾಕ್ಟರ್ ತಾರನಾಥ್ ಶೆಟ್ಟಿ ಬಿ ಖ್ಯಾತ ವೈದ್ಯರು ಕೋಟಕಾರ ಬೇರಿ ಮೇರೆಗಿಲ ಜಂಟಿ ಸಂಸ್ಥದ ಪರವಾದ ಉಡಲ್ದಿಂಜಿ ಸೊಲ್ಮೇಲನ ಸಂದಾಯಿತ ಮಂತೊಂದುಲ್ಲ ಇನ್ನಿತ್ತ ಈ ಕಾರ್ಯಕ್ರಮಡು ಅಭಿನಂದನೆ ಸ್ವೀಕಾರ ಮಂತನ ಮಾತ ಜೋಕ್ಲೇಗ್ಲ ಉಡಲ್ದಿಂಜಿ ಸೊಲ್ಮೇಲನ ಸಂದಾಯಿತ ಮಂತೊಂದುಲ್ಲ ಈ ಜಾಗದ ಪಿರಮಿಡ್ ಜಾಗದ ಖರೀದಿಗೆ ಸಹಕಾರ ಮಂತನ ಮಾತ
ಸಂಘದ ಸರ್ವ ಸದಸ್ಯರುಗಳ ಉಡಲ್ದಿಂಜಿ ಸೊಲ್ಮೇಲೆ ಸಂದಾಯಿತ ಬಂತೊಂದುಲ್ಲ ಮಾಧ್ಯಮ ಮಿತ್ರರೈನ ಶ್ರೀ ಎಸ್ ಪೊಸಕುರಲ್ ಬೊಕ್ಕ ಹಬ್ಬ ಕಟಿವಿ ನೆತ್ತ ನಿರ್ದೇಶಕರಿಗೆಲ್ಲ ಉಡಲ್ದಿಂಜಿ ಸೊಲ್ಮೇಲೆ ಸಂದಾಯಿತ ಬಂತೊಂದುಲ್ಲ ಈ ಮೈಕದ ವ್ಯವಸ್ಥೆ ಮಂತ್ರಂಚಿನ ಶ್ರೀ ಎಸ್ ಜಿ ಕೆ ಗಣೇಶ್ ಬೇರೆಗೆಲ್ಲ ಉಡಲ್ದಿಂಜಿ ಸೊಲ್ಮೇಲೆ ಸಂದಾಯಿತ ಬಂತೊಲ್ಲ ಪ್ರತ್ಯಕ್ಷ ಬೊಕ್ಕ ಪರೋಕ್ಷವಾದ ಸಹಕಾರ ಮಂತ್ರ ಮಾತ್ರೆಗಳ ಉಡಲ್ದಿಂಜಿ ಸೊಲ್ಮೇಲೆ ಸಂದಾಯಿತ ಬಂತೊಂದುಲ್ಲ ನಿರೂಪಕರಾಯಿನ ಶ್ರೀ ಕುಸ್ಮಾಕರ್ ಕುಂಪಲ್ ಬೊಕ್ಕ ರಶ್ಮಿತಾ ಸನಿಲ್ ಮೇರೆಗಳ ಉಡಲ್ದಿಂಜಿ ಸೊಲ್ಮೇಲೆ ಸಂದಾಯಿತ ಬಂತೊಂದುಲ್ಲ ಒರ್ಮ ತಾರೀಕಿಗೆ ಪ್ರಣವಾನಂದ ಸ್ವಾಮೀಜಿ ಬ್ಯಾಂಗ್ಳೂರು ಸಮಾವೇಶವನ್ನು ಪೇರು ಬಿಲ್ಲವ ಸಮಾಜ ಹಿಂದುಳಿದ ವರ್ಗದ ಅಂಚ ಒರ್ಮದರಿಗೆ ಎನ್ಮದರಿಗೆ ಕರೆದು ಮುಲ್ಪಲ ಬಸ್ಸು ಹೋಗ್ಬಿಡು ದಯಮಂತದ್ದು ಆನಿ ಬ್ಯಾಂಗ್ಳೂರ್ದ ಸಮಾವೇಶ ಅವು ಉಚಿತ ಬಸ್ ಉಚಿತ ವನಸ್ದ ವ್ಯವಸ್ಥೆ ಉಚಿತ ಅಲ್ಪ ಉಪ್ಪಿನ ವ್ಯವಸ್ಥೆ ಚಾದ ವ್ಯವಸ್ಥೆ ಅಂಚ ಮಾತ್ರ ಹೆಚ್ಚಿನಕ್ಲು ಮೂಲ ಪುದರ್ ಸಂಘದ ಕಚೇರಿ ಪುದರ್ ಕೊಡೊಂದು ಎಂಗ್ಲು ಈ ಪ್ರಣವಾನಂದ ಸ್ವಾಮೀಜಿ ಪರವಾದ ಎಂಗ್ಲು ಕೇನೊಂದಿಲ್ಲ ಧನ್ಯವಾದ ಸೊಲ್ಮೆ ಸಂದಾಯಿತ ಮಂತ್ರಿನ ಚಿಂತನ ಕೋಶಾಧಿಕಾರಿ ಸೀತಾರಾಮ ಕರ್ಕೇರ ಹಿರೇಗು ಸೊಲ್ಮೆಲು ಅಂಚನೆ ಜೋಕುಲ್ನ ವಿಭಾಗದ ಮತ ಸ್ಪರ್ಧೆ ನಡೆದಿರ್ತಂಡೆ ಐತ ವಿಜೇತೇರನ ವಿವರನ್ನು ನಮ್ಮ ಸಂಚಾಲಕರು ಜಗಜೀವನ್ ಓದೊಂದುಲ್ಲೇರು ಮಾತಾ ವಿಜೇತರು ಮಿತ್ತ ಚಾವಡಿಗೆ ಬತ್ತದು ಭಿನ್ನರೆ ಕೈಡ್ದು ಆ ಒಂಜಿ ಇನಾಮನ್ನು ಸ್ವೀಕಾರ ಮಲ್ಪೊಡು ಪಣದ ಕೇನೊಂದುಲ್ಲ ಸ್ಪರ್ಧೆಯ ವಿಜೇತರ ಪಟ್ಟಿ ಇರುತ್ತಿದ್ದೆ ಭಕ್ತಿಗೀತೆ ಸ್ಪರ್ಧೆ ಅಂಗನವಾಡಿ ಮತ್ತು LKG ವಿಭಾಗ ಪ್ರಥಮ ಲಾಸ್ಯ ದ್ವಿತೀಯ ಧ್ರುವಿ ತೃತೀಯ ಜನಂ ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಂದು ತಮ್ಮ ಬಹುಮಾನವನ್ನು ಸ್ವೀಕರಿಸಬೇಕು ಕಿರಿಯ ಪ್ರಾಥಮಿಕ ವಿಭಾಗ ಪ್ರಥಮ ತಕ್ಷಿಲ್ ದ್ವಿತೀಯ ಧ್ರುವಿ ಎಸ್ ಗಟ್ಟಿ ತೃತೀಯ ವೃಷ್ಟಿ ಕೋಟೆಕರ್ ಹಿರಿಯ ಪ್ರಾಥಮಿಕ ವಿಭಾಗ ಪ್ರಥಮ ರಿಷಬ್ ದ್ವಿತೀಯ ಆರಾಧ್ಯ ತೃತೀಯ ಆಸ್ನಿ ವನಸ್ದ ಚಾವಡಿ ಇತ್ತನ ಚಿಂತನ ಇನಾಮು ಇತ್ತನ ಜೋಕುಲು ಇಂಚಿ ಚಾವಡಿ ಲೇಸದಂಚಿ ಬರಡು ಪಣದ ಭಿನ್ನಾಯ ಮಲ್ತೊಂದುಲ್ಲ ಪುದರ್ಲೆತ್ತನಂತಿನ ಜೋಕುಲು ಮಾತಿರಲ್ಲ ಮಿತ್ತ ಚಾವಡಿಡು ಮಲ್ಲ ಭಿನ್ನೆರ ಕೈಡ್ದು ಇನಾಮುನು ಸ್ವೀಕಾರ ಮಲ್ಪೊಡು ಪಣದ ಭಿನ್ನಾಯ ಮಲ್ತೊಂದುಲ್ಲ ಹೈಸ್ಕೂಲ್ ವಿಭಾಗ ಪ್ರಥಮ ಹನ್ಸಿಕ್ ದ್ವಿತೀಯ ಹಿತೇಶ್ ಯು ತೃತೀಯ ಭೂಮಿಕಾ ಆರ್ ಹೈಸ್ಕೂಲ್ ವಿಭಾಗ ಭಕ್ತಿಗೀತೆ ಸ್ಪರ್ಧೆ ಪ್ರಥಮ ಹನ್ಸಿಕ್ ದ್ವಿತೀಯ ಹಿತೇಶ್ ಯು ತೃತೀಯ ಭೂಮಿಕಾ ಆರ್ ಸಾರ್ವಜನಿಕ ವಿಭಾಗ ಮಹಿಳೆಯರ ಪ್ರಥಮ ಭಾಗ್ಯಶ್ರೀ ಶೆಣೈ ದ್ವಿತೀಯ ಸೌರಭ ತೃತೀಯ ಭಾರತಿ ಉಳ್ಳಾಲ್ ಪುರುಷರ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಮುಖೇಶ್ ಕಿನ್ಯಾ ದ್ವಿತೀಯ ಪುನೀತ್ ಆರ್ ತೃತೀಯ ಮೊಹಮ್ಮದ್ ಹಫೀಜ್ ಹೈಸ್ಕೂಲ್ ವಿಭಾಗ ಪ್ರಥಮ ತೇಜಸ್ವಿ ವಿ.ವೈ ದ್ವಿತೀಯ ಗೌತಮ್ ತೃತೀಯ ಕಿಶೋರ್ ಪ್ರಥಮ ತೇಜಸ್ವಿ ವಿ.ವೈ ದ್ವಿತೀಯ ಗೌತಮ್ ತೃತೀಯ ಕಿಶೋರ್ ಪದವಿ ಹಾಗೂ ಪದವಿ ಪೂರ್ವ ವಿಭಾಗದಲ್ಲಿ ಪ್ರಥಮ ಪುನೀತ್ ಆರ್ ದ್ವಿತೀಯ ಮೊಹಮ್ಮದ್ ಹಫೀಜ್ ಪ್ರಬಂಧ ಸ್ಪರ್ಧೆ ಹೈಸ್ಕೂಲ್ ವಿಭಾಗ ಪ್ರಥಮ ತೇಜಸ್ವಿ ದ್ವಿತೀಯ ಅಕ್ಷಿತಾ ತೃತೀಯ ಮನ್ವಿತ್ ಇನಾಮಿತ್ತನ ಜೋಕುಲು ಮಾತಾ ಬೇಗ ಬೇಗ ಮಿತ್ತ ಚಾವಡಿಗೆ ಬರಡು ಬಂದಿಗೆ ಭಿನ್ನಾಯ ಮಲ್ತೊಂದುಲ್ಲ ಪ್ರಬಂಧ ಸ್ಪರ್ಧೆ ಪ್ರಥಮ ತೇಜಸ್ವಿ ದ್ವಿತೀಯ ಅಕ್ಷಿತಾ ತೃತೀಯ ಮನ್ವಿತ್ ದ್ವಿತೀಯ ಸೌರಭ ತೃತೀಯ ಅನೋರ ಪ್ರಥಮ ಸಾಯಿ ಸಮರ್ಥ್ ಗಟ್ಟಿ ದ್ವಿತೀಯ ಸುವಿಶ ವಿ ತೃತೀಯ ಸಾನ್ವಿಯನ್ ಗಟ್ಟಿ ವಿಭಾಗ ಪ್ರಥಮ ಜಿಶಾನ್ ಎಸ್ ದ್ವಿತೀಯ ಆರುಷ್ ತೃತೀಯ ಇಬ್ಬರು ಹಂಚಿಕೊಂಡಿದ್ದಾರೆ ತ್ರುಪಾ ನಾಡ್ಕ ಹಾಗೂ ಲೇಖನ್ ಕೋಟೆಕರ್ ಇನ್ನಿತ ನಮ್ಮ ಕಜ್ಜೋಗು ಎಡ್ಡೆಪುನ ಬಯಕದೇರು ಗುರ್ಕಾರ್ಲು ಬಕ್ಕ ಮಾತ ಪದುಕೆರು
ಕುಲಾಲ ಸಂಘ ಕುಲಾಲ ಮಂದಿರ ಕೊಲ್ಯ ಸೋಮೇಶ್ವರ. ಹೈಸ್ಕೂಲ್ ವಿಭಾಗ ಪ್ರಥಮ ಕೃತಿಕಾ, ದ್ವಿತೀಯ ಖುಷಿ, ತೃತೀಯ ಅನೋರ. ಪ್ರಥಮ ಕೃತಿಕಾ, ದ್ವಿತೀಯ ಖುಷಿ, ತೃತೀಯ ಅನೋರ. ಸಾರ್ವಜನಿಕ ರಸಪ್ರಶ್ನೆ ಸ್ಪರ್ಧೆ ಪ್ರಥಮ ಜಗಜೀವನ್ ಕೊಲ್ಯ ರಸಪ್ರಶ್ನೆ ಸ್ಪರ್ಧೆ ಸಾರ್ವಜನಿಕ ವಿಭಾಗ ಪ್ರಥಮ ಜಗಜೀವನ್ ಕೊಲ್ಯ ಮತ್ತು ಪುನೀತ ಅರ್ತೊಕ್ಕೋಟು, ದ್ವಿತೀಯ ಅನ್ವಿತ ಎ ಮತ್ತು ತೇಜಸ್ ಕೊಲ್ಯ, ತೃತೀಯ ಮುಖೇಶ್ ಕಿನ್ಯ ಮತ್ತು ಆನಂದ್ ಮಲಯಲಕೋಡಿ. ತೃತೀಯ ಬಹುಮಾನ ಇಬ್ಬರಿಗೆ, ಮುಖೇಶ್ ಕಿನ್ಯ ಮತ್ತು ಆನಂದ್ ಮಲಯಲಕೋಡಿ ಮತ್ತು ಲತೀಶ್ ಪಾಪದಡಿ ಮತ್ತು ಗಣೇಶ್ ಕಿನ್ಯ. ಆ ಚಿತ್ರಕಲಾ ಸ್ಪರ್ಧೆ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಪ್ರಥಮ ಕುನಾಲ್ ಆರ್ ಕೆ, ದ್ವಿತೀಯ ಶ್ರವಣ್ ಎಸ್, ತೃತೀಯ ತನುಷ್. ಆರುಷ್ ಛದ್ಮವೇಶ ಸ್ಪರ್ಧೆ ಆರುಷ್. ಯಶ್ವಿನ್ ಎಸ್ ಚಿತ್ರಕಲಾ ಸ್ಪರ್ಧೆ ಖುಷಿ ಚಿತ್ರಕಲಾ ಸ್ಪರ್ಧೆ ಹೈಸ್ಕೂಲ್ ವಿಭಾಗ ಖುಷಿ ದ್ವಿತೀಯ, ತನುಷ್ ತೃತೀಯ ತನುಷ್.